ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ಪ್ರತಿ ಭಾನುವಾರ ಸಂಜೆ 8 ಗಂಟೆಯಿಂದ 9:30ವರೆಗೂ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ನಿಟ್ಟಿನಲ್ಲಿ ಕಾನೂನು ಸಮಸ್ಯೆಗಳಿಗೆ ಆನ್ಲೈನ್ ನಲ್ಲಿ ನೇರವಾಗಿ ಉಚಿತ ಕಾನೂನು ಸಂವಾದ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಕಾನೂನು ಸಂವಾದ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಕಾನೂನು ಸಂವಾದ ಕಾರ್ಯಕ್ರಮವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಲ್ಕರ್ ಇವರು ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಮತ್ತು ಪ್ರಸ್ತುತವಾಗಿ ಕಾನೂನು ಸಲಹೆಗಾರರು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬೆಂಗಳೂರು. ಇವರು ನಿವೃತ್ತ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಾಗಿದ್ದು ಸಹ ಪ್ರಸ್ತುತವಾಗಿ ಕಾನೂನು ಸಲಹೆಗಾರರಾಗಿದ್ದಾರೆ. ಕರ್ನಾಟಕದ ಸರ್ಕಾರದ ಒಂದು ನಿಗಮ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಆಗಿದ್ದು, ಜನಸಾಮಾನ್ಯರು ಕಾನೂನಿನ ವಿಚಾರದಲ್ಲಿ ಅವರಿಗೆ ತಿಳುವಳಿಕೆಯನ್ನ ಕೊಡಬೇಕು. ಅವ್ರಿಗೂ ಸಹ ನಾನು ಏನು ನ್ಯಾಯಾಧೀಶನಾಗಿ ಇಷ್ಟು ವರ್ಷ ನಾನು ಸೇವೆಯನ್ನ ಸಲ್ಲಿಸಿ ನಾನು ಜ್ಞಾನವನ್ನ ಪಡೆದಿದ್ದೀನಿ, ಅದು ವೇಸ್ಟ್ ಆಗ್ಬಾರ್ದು. ಅದರಿಂದ ನೂರಾರು ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಜನಗಳಿಂದ ಪ್ರಶಂಸೆಗೆ ಈ ಒಂದು ಪಾತ್ರವಾಗಿರ್ತದೆ ಒಂದು ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ನಾನು ಡಾಕ್ಟರ್ ಜಿ ಪುರುಷೋತ್ತಮ್, ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದು ಈ ಕಾರ್ಯಕ್ರಮವನ್ನ ಆಯೋಜಿಸಿರ್ತೀನಿ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ತಮ್ಮ ಕಾನೂನು ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರವನ್ನ ಪಡೆದುಕೊಂಡು ನ್ಯಾಯವನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅದು ಒಂದು ಮಾನವೀಯ ಒಂದು ಸೇವೆ ಅಂತ ಹೇಳಿ ನಾವು ಭಾವಿಸ್ಬೋದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಮಾನವೀಯತೆ ಒಂದು ಕಾರ್ಯಕ್ರಮ ಇದಾಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ತಾವು ಏನು ಬಂದಿದ್ದೀರಿ ತಮ್ಗೆ ಮೊದಲ ಒಂದು ಆದ್ಯತೆಯನ್ನು ನಾವು ಕೊಡ್ತೀವಿ. ತಾವು ಏನಾದ್ರೂ ಕಾನೂನು ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ನೇರವಾಗಿ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಲ್ಕರ್ ಅವರು ನಮ್ಮ ಜೊತೆಗಿರ್ತಾರೆ. ಅವರು ನೇರವಾಗಿ ನಿಮ್ಮ ಕಾನೂನು ಸಮಸ್ಯೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಸೊ ನಿಮ್ಗೆ ಪ್ರಶ್ನೆಗಳೇನಾದ್ರೂ ಇದ್ದಂತ ಸಂದರ್ಭದಲ್ಲಿ ನೀವು ಏನು ಆ ಡಿಸ್ಕ್ರಿಪ್ಷನ್ ನೋಡ್ತಾ ಇರ್ತೀರಿ, ಆ ಡಿಸ್ಕ್ರಿಪ್ಷನ್ ಕೆಳಗಡೆ ಇರುವಂತಹ ಕಮೆಂಟ್ ಬಾಕ್ಸ್ ಅಲ್ಲೂ ಸಹ ನಾವು ನಮ್ಮ ಸಂಸ್ಥೆಯ ನಂಬರ್ಗಳನ್ನ ಹಾಕಿರ್ತೀವಿ. ಸೊ ಆ ಸಂಸ್ಥೆಗೆ ಕರೆಯನ್ನ ಮಾಡಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಬಹುದು. ಪ್ರತಿ ಭಾನುವಾರ ನಿಮ್ಗೆ ನೇರವಾಗಿ ಮಾತಾಡೋಕೆ ಅವಕಾಶ ಸಿಗ್ತದೆ. ಸೊ ಹಾಗಾಗಿ ಈ ವಿಚಾರವನ್ನ ಎಲ್ರಿಗೂ ಸಹ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಲ್ಕರ್ ಸಾಹೇಬ್ರನ್ನು ಸಹ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋಣ. ಸೊ ಧನ್ಯವಾದಗಳು ಸರ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನ ಕೇಳಿ. ಮೊದಲನೇದಾಗಿ ನೀವು ಪ್ರಶ್ನೆಯನ್ನ ಕೇಳಬೇಕಾದ್ರೆ ಸೊ ನೀವು ಹ್ಯಾಂಡ್ ರೈಸ್ ಮಾಡಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ, ಅಥವಾ ಅಲ್ಲಿ ನೀವು ಮೆಸೇಜ್ ಹಾಕಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಹಾಕಿದ್ರೆ ಸೊ ಆ ಚಾಟ್ ಬಾಕ್ಸ್ ನಲ್ಲಿ ನಾನು ತಮಗೆ ಅವಕಾಶವನ್ನು ಮಾಡಿಕೊಡ್ತೀನಿ. ನೀವು ಅನ್ಮ್ಯೂಟ್ ಅನ್ನ ಮಾಡಿಕೊಂಡು ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ಪ್ರಶ್ನೆಗಳು ಸಾಹೇಬ್ರಿಗೆ ನಾನು ಪ್ರಶ್ನೆಯನ್ನ ಕೇಳ್ತೀನಿ. ಸೊ ಮೊದಲು ಪ್ರಶ್ನೆ ಸಾಹೇಬ್ರಿಗೆ ಏನಿರ್ತದೆ ಅಂದ್ರೆ ಸರ್ ಪ್ರಶ್ನೆ ಏನು ಅಂತಂದ್ರೆ, ಮೊದಲನೇ ಪ್ರಶ್ನೆ, SSLC ಅಂಕಪಟ್ಟಿಯಲ್ಲಿ ನಮ್ಮ ತಾಯಿಯ ಹೆಸರು ತಪ್ಪಾಗಿ ಬಂದಿರುತ್ತದೆ. ನಾನು ಈಗ ಡಿಗ್ರಿ ಮುಗಿಸಿದ್ದೇನೆ, ಮುಂದೆ ಸರ್ಕಾರಿ ಕೆಲಸ ತಗೊಳ್ಬೇಕೆಂದಿದ್ದು, ಅಂಕಪಟ್ಟಿಯಲ್ಲಿರುವ ನಮ್ಮ ತಾಯಿ ಹೆಸರು ಸಮಸ್ಯೆ ಆಗಬಹುದೇ? ಅದನ್ನು ಹೇಗೆ ಸರಿಪಡಿಸಿಕೊಳ್ಬೇಕು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಎಲ್ರಿಗೂ ನಮಸ್ಕಾರ. ತಾವು ಆ ಸಂಬಂಧಪಟ್ಟ ನಿಮ್ಮ ಸಂಸ್ಥೆಯ ಮುಖ್ಯಸ್ಥರಿಗೆ, ಶಾಲಾ ಸಂಸ್ಥೆಯ ಮುಖ್ಯಸ್ಥರಿಗೆ ಒಂದು ಅರ್ಜಿಯನ್ನು ಬರೆದುಕೊಳ್ಬೇಕು. ಮತ್ತು ಅಲ್ಲಿ ಒಂದು ನೇಮ್ ಕರೆಕ್ಷನ್ ಫಾರ್ಮ್ ಅಂತ ಇರ್ತದೆ, ಆ ಫಾರ್ಮ್ ಅನ್ನು ತಾವು ಫಿಲ್ಅಪ್ ಮಾಡಬೇಕು. ನನ್ನ ತಾಯಿ ಹೆಸರು ಸರಿಯಾದ ಹೆಸರು ಇದಾಗಿದ್ದು
ಕಣ್ತಪ್ಪಿನಿಂದ ಈ ರೀತಿಯಾಗಿದೆ, ಇದನ್ನ ತಾವು ಸರಿಪಡಿಸಿ ಅಂತ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಲಿವಿಂಗ್ ಸರ್ಟಿಫಿಕೇಟ್ ಇರ್ಬೋದು, ಸಂಬಂಧಪಟ್ಟಂತ ದಾಖಲೆಗಳನ್ನ ತಾವು ಸಲ್ಲಿಸಿ ಅದನ್ನ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಿಗೆ ಕಳಿಸಿದರೆ ಆ ಮುಖ್ಯಸ್ಥರು ನಿಮ್ಮ ಅರ್ಜಿಯನ್ನ ಪರಿಗಣಿಸಿ ನಿಮ್ಮ ಹೆಸರನ್ನು ಕರೆಕ್ಷನ್ ಮಾಡಿಕೊಳ್ಳಿಕ್ಕೆ ಎಲ್ಲ ಸಾಧ್ಯತೆಗಳು ಇದಾವೆ. ಸರ್ ಅದು ಈ SSLC ಮಾರ್ಕ್ಸ್ ಕಾರ್ಡ್ ಅದು ಬೋರ್ಡ್ ಇರ್ತದೆ, ಆ ಬೋರ್ಡ್ಗೆ ಕಳಿಸ್ಬೇಕು. ನಿಮ್ಮ ಅರ್ಜಿ, ಒಂದು ಅಫಿಡವಿಟ್ ಮತ್ತು ಸಂಬಂಧಪಟ್ಟಂತ ದಾಖಲೆಗಳು, ನಿಮ್ಮ ಸರಿಯಾದ ದಾಖಲೆ ಅಂದ್ರೆ ಆಧಾರ್ ಕಾರ್ಡ್ ಇರ್ಬೋದು, ಇಲೆಕ್ಷನ್ ವೋಟರ್ ID ಇರ್ಬೋದು, ಪಡಿತರ ಚೀಟಿ ಇರ್ಬೋದು, ಅಥವಾ ಮತ್ತೇನಾದ್ರು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ನಿಮಗೆ ಸಂಬಂಧಪಟ್ಟಂತ ರೆಲೆವೆಂಟ್ ಡಾಕ್ಯುಮೆಂಟ್ಗಳ ಪ್ರತಿಗಳನ್ನ, ದೃಢೀಕೃತ ನಕಲುಗಳ ಪ್ರತಿಗಳನ್ನ ಆ ಅರ್ಜಿಯೊಂದಿಗೆ ಲಗತ್ತಿಸಿ ನೀವು ಆ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರೇ, ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ ಮುಖಾಂತರ ಅಥವಾ ಪ್ರಿನ್ಸಿಪಾಲ್ ಮುಖಾಂತರ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಿಗೆ ತಾವು ಅರ್ಜಿಯನ್ನ ಸಲ್ಲಿಸಿ ತಮ್ಮ ಹೆಸರನ್ನ ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಧನ್ಯವಾದಗಳು ಸರ್. ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನ ಕೇಳಿ. ಸಾಹೇಬ್ರು ಇದ್ದಾರೆ, ಹ್ಯಾಂಡ್ ರೈಸ್ ಮಾಡ್ಕೊಂಡು ಪ್ರಶ್ನೆಯನ್ನ ತಾವು ಕೇಳಬೇಕು. ಪ್ರಶ್ನೆಗಳನ್ನ ಕೇಳಿ, ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಪ್ರಶ್ನೆ ಕೇಳಿ ಸರ್. ಮುತ್ತಪ್ಪ ಕಾಂಬಳಿ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್, ಈಗಾಗಲೇ ವಾದ ಸಂಡೇ ಒಂದು ಲೆಟರ್ ಕಾಮೆಂಟ್ ಮಾಡಿದ್ದೀನಿ ಸರ್, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಬೇಕಾಗಿತ್ತು ಸರ್. ಅದ್ರ ಬಗ್ಗೆ ಅವರು ವಾಗ್ದಂಡನೆ ಅಂತ ವಿಧಿಸಿದ್ದಾರೆ. ಹಾಂ ಸರ್. ನೀವು ಆ ವಾಗ್ದಂಡನೆ ವಿಧಿಸಿದ ಕ್ರಮ ಇದು ಬಹಳ, ನೀವು ಈ ಪ್ರಕರಣವನ್ನ ಲಘುವಾಗಿ ಪರಿಗಣಿಸಿದಿರಿ. ಇದು ವಾಗ್ದಂಡನೆ, ಇದು ಸೂಕ್ತ ಶಿಕ್ಷೆ ಅಲ್ಲ. ಅವರ ಮೇಲೆ ನೀವು ಗಂಭೀರ ರೂಪದ ದುರುಪಯೋಗ ಆಗಿರೋದ್ರಿಂದ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಶಿಸ್ತಿನ ಕ್ರಮ ಕೈಗೊಳ್ಬೇಕು ಅಂತ ನೀವು ಮೇಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳಿ. ಮೇಲಾಧಿಕಾರಿ ಅಂತಂದ್ರೆ ಯಾರು ಪಂಚಾಯತಿ ಕಾರ್ಯದರ್ಶಿಗೆ ಮಾಡ್ಬೇಕು ಅಥವಾ ಯಾರಿಗೆ ಮಾಡ್ಬೇಕು ಸರ್? ನಾವು ಪಂಚಾಯತಿ ಕಾರ್ಯದರ್ಶಿಗೂ ಮಾಡಿ ಆ ಎಲ್ಲಾ ಕಾಪಿಗಳನ್ನ ತಾಲೂಕಾ ಇಒ ಇರ್ಬೋದು, CO ಇರ್ಬೋದು, DC ಇರ್ಬೋದು, ಅಥವಾ ಇದು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ಅಥವಾ ಪಂಚಾಯತ್ ಇಲಾಖೆಯ ಮಂತ್ರಿಗಳಿರ್ಬೋದು, ಅವರಿಗೆಲ್ಲ ಒಂದು ಕಾಪಿ ಇಟ್ಟು ಹಾಕಿ. ಸರ್ ಇನ್ನೊಂದೇನ್ರಿ, ಇಲಾಖೆ ವಿಚಾರಣೆಯಲ್ಲಿ ಏನಪ್ಪಾ ಅಂತಂದ್ರೆ ಲೆಟರ್ ಇದೇ ರೀತಿ ಆಗ್ತಾ ಇದಾವೆ ಸರ್, ಪದೇ ಪದೇ ಇದೇ ರೀತಿ ಆಗೋದ್ರಿಂದ ನಮಗೆ ಬೇರೆ ಕೋರ್ಟ್ ಮ್ಯಾಟರ್ದಲ್ಲಿ ಏನಾದ್ರು ಪ್ರೀ ಲೀಗಲ್ದಾಗ ಏನಾದ್ರು ಸೋರ್ಸ್ ಇದ್ರ ಗೈಡ್ ಮಾಡಿ ಸರ್. ನಾವು ಬೇಕಾದ್ರೆ ಇಷ್ಟು ನಿಮ್ಗೆ ಸಮಾಧಾನ ಆಗಿಲ್ಲ ಅಂದ್ರೆ ನೀವು ಲೋಕಾಯುಕ್ತ ಕೂಡ ದೂರ ಸಲ್ಲಿಸಬೇಕು. ಲೋಕಾಯುಕ್ತ ಸಕ್ಸಸ್ ಆಗುತ್ತಲ್ರಿ ಸರ್? ನೀವು ದೂರ ಸಲ್ಲಿಸಿ ಫಸ್ಟ್. ಹಾ ಓಕೆ ಸರ್. ಸರ್ ಒಂದು ಪ್ರಶ್ನೆ ಕೇಳಿದ್ದಾರೆ ನಮ್ಮ ಆಡಿಯನ್ಸ್ ಅಲ್ಲಿ, ಒಬ್ರು ಪ್ರಶ್ನೆ ಕೇಳಿದ್ದಾರೆ, ಕುಮಾರ್ ಪೂಜಾರ್ ಅಂತ ಹೇಳಿ. ಆ ಪ್ರಶ್ನೆ ಏನಂತಿದೆ ಅಂದ್ರೆ, ಸರ್ ನಮ್ ತಂಗಿ ಜಗಳದ ಸಂದರ್ಭದಲ್ಲಿ ಅಲ್ಲಿ ಇರ್ಲಿಲ್ಲ, ಆದ್ರೂ ಹೆಸರನ್ನ ಸೇರಿಸಿದ್ದಾರೆ FIR ಕಾಪಿಲಿ. ಅದು ಈಗ ಕೋರ್ಟ್ ನಲ್ಲಿ ಪ್ರಕರಣ ನಡೆಯುತ್ತಿದೆ, ಹೆಸರು ತೆಗಿಸ್ಬೇಕು ಅಂತಿದ್ದೀನಿ, ಏನ್ ಮಾಡ್ಬೇಕು ಸರ್ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ನೀವು ಯಾರು ತನಿಖಾಧಿಕಾರಿ ಇದ್ದಾರೆ ಅವ್ರ ಮೇಲೆ ಮೇಲಾಧಿಕಾರಿಗಳಿಗೆ ದೂರು ಕೊಡಿ. ಅದಕ್ಕೆ ಪ್ಲೀ ಆಫ್ ಅಲಿಬಿ ಅಂತಾರೆ. ಪ್ಲೀ ಆಫ್ ಅಲಿಬಿ ಅಂದ್ರೆ ನಾನು ಘಟನೆ ಸ್ಥಳದಲ್ಲಿ ಅಲ್ಲಿ ಇರಲಿಲ್ಲ, ಆದ್ರೂ ಕೂಡ ತನಿಖಾಧಿಕಾರಿಗಳು ದೂರುದಾರರೊಂದಿಗೆ ಶಾಮೀಲಾಗಿ ನನ್ನನ್ನ ಅನಗತ್ಯವಾಗಿ ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಅಂತ ತಾವು ಆ ತನಿಖಾಧಿಕಾರಿ ವಿರುದ್ಧ ಪೊಲೀಸ್ ಇಲಾಖೆಯ DG ಹಿಡ್ಕೊಂಡು, IG ಹಿಡ್ಕೊಂಡು, ಹೋಮ್ ಸೆಕ್ರೆಟರಿ ಇಟ್ಕೊಂಡು, ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಇಟ್ಕೊಂಡು, SP ಹಿಡ್ಕೊಂಡು ಎಲ್ಲರಿಗೂ ನೀವು ಕಂಪ್ಲೇಂಟ್ ಮಾಡಿ. ಅದರ ಜೊತೆಗೆ ನೀವು ಸೆಕ್ಷನ್ 482 ಆಫ್ CRPC ಕೆಳಗೆ ನೀವು ರಿಟ್ ಅನ್ನು ಹಾಕಿ ನನ್ನನ್ನ ಆ ಪ್ರಕರಣದಿಂದ ಕೈ ಬಿಡಬೇಕು, ನನ್ನ ವಿರುದ್ಧದ ಪ್ರಕರಣವನ್ನ ಕ್ವಾಶ್ ಮಾಡ್ಬೇಕಂತ ತಾವು ಹೈಕೋರ್ಟ್ ಅಲ್ಲೂ ಕೂಡ ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ. ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿ. ನಿಂಗರಾಜು H ಅವರೇ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಅದು 3 ಎಕರೆ ಉಳಿವೆ ಮಾಡಿದ್ರಲ್ಲ ಸರ್ ಪರಂಪುಕ್ಕ, ಈಗ ಅವ್ರು ತಹಸೀಲ್ದಾರ್ಗೆ ಅವ್ರು ಬೇರೆ ಉಳಿವೆ ಮಾಡಿ ತಿಂತ ಇದ್ರು ಸರ್, ಅದು ಉಳಿವೆ ಮಾಡ್ತಾ ಇದ್ರು. ಆದ್ರೆ ಈಗ ಅದು ತಹಸೀಲ್ದಾರ್ಗೆ ನೋಟಿಸ್ ಕೊಟ್ಟಿ ಸರ್, ತಕರಾರು ನೋಟಿಸ್. ಅವರು ಹಿಂಬಾರ ಕೊಟ್ಟಿ ಸರ್, ಯಾರು ಇಬ್ರಳು ಉಳಿವೆ ಮಾಡಬಾರ್ದಂತ. ಈಗ ನೆಕ್ಸ್ಟ್ ಪ್ರೊಸೆಸಿಂಗ್ ಏನ್ ಮಾಡ್ಬೇಕು ಸರ್? ಅದು ಈಗ ನಾವು 57 ಅರ್ಜಿ ಹಾಕಿದ್ವಿ ಸರ್ 2019ರಲ್ಲಿ.
ಆದ್ರೂ ಬೇರೆ ಈಗ ಇದು ಮಾಡಿದ್ದಾರೆ ಸರ್, ಅದಕ್ಕೋಸ್ಕರ ಈಗ ಹಿಂಬಾರ ಕೊಟ್ಟಿದ್ದಾರೆ ತಹಶೀಲ್ದಾರ್. ಈಗ ಪರಿಹಾರ ಏನ್ ಮಾಡಕ್ ಸರ್? ಈಗ ನಮ್ಮ ಹೆಸರಲ್ಲಿ ಆಗ್ಬೇಕಂದ್ರೆ ಅದನ್ನ ನೀವು ಮೇಲಾಧಿಕಾರಿಗಳಿಗೆ ಹಿಂಗ್ ದೂರ ಹೇಳಿ, ನಾವು ಆ ಜಮೀನಲ್ಲಿ ಸ್ವಾಧೀನದಲ್ಲಿದ್ದೇವೆ, ನಾವು 8 ವರ್ಷದಿಂದ ನಾವು ಉಳುಮೆ ಮಾಡ್ಕೊಂಡು ಬಂದಿದ್ದೇವೆ, ನಾವು ಅದನ್ನ ಸಕ್ರಮ ಮಾಡ್ಕೊಳ್ಳಿಕ್ಕೆ ಅರ್ಜಿ ಕೊಟ್ಟಿದ್ದೇವೆ, ಆದ್ರೂ ಕೂಡ ತಹಸೀಲ್ದಾರರು ಈ ರೀತಿ ಒಳಗೆ ಹಿಂಬರ ಕೊಟ್ಟಿದ್ದಾರೆ. ಆ ಹಿಂಬರವನ್ನ ರದ್ದುಪಡಿಸಿ ನಮಗೆ ಆ ಭೂಮಿಯನ್ನ ಮಂಜೂರು ಮಾಡಿಸಿ ಅಂತ ನೀವು ಅವರ ಮೇಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಿ. ಸರ್ ತಹಸೀಲ್ದಾರ್ ಹೇಳ್ತಾ ಇದಾರೆ ಸರ್, ನಾವು ಇವಾಗ ಕೇಳಿದಾಗ ಅವರು ಸರ್ಕಾರಕ್ಕೆ ವಶಪಡಿಸ್ಕೊಳ್ತೀನಿ ಅಂತ ಹೇಳ್ತಾ ಇದಾರೆ ಸರ್. ಅವ್ರು ಹೇಳಿ, ಅವ್ರ ಕೆಲಸ ಅವ್ರು ಮಾಡ್ಲಿ, ನೀವು ತಹಸೀಲ್ದಾರ್ ಮೇಲೆ ದೂರು ಕೊಡಿ. ಏನಂದ್ರೆ ನಾನು 8 ವರ್ಷದಿಂದ ಅದು ಆ ಭೂಮಿಯನ್ನ ಅಕ್ರಮವಾಗಿ ಸಾಗುವಳಿಲಿದ್ದೇನೆ, ನಾನು ಆ ಭೂಮಿಯನ್ನ ಉಳುಮೆ ಮಾಡ್ತಾ ಇದ್ದೇನೆ, ಮತ್ತೆ ನಾನು ಸಕ್ರಮ ಮಾಡ್ಕೊಳ್ಳೋಕೆ ನಾನು ಅರ್ಜಿಯನ್ನು ಕೊಟ್ಟಿದ್ದೇನೆ. ಇವರು ನಮಗೆ ಸಕ್ರಮ ಮಂಜೂರಾತಿಯನ್ನು ಮಾಡ್ಬೇಕಾಗಿತ್ತು, ಸಾಗುವಳಿ ಚೀಟಿಯನ್ನು ಕೊಡ್ಬೇಕಾಗಿತ್ತು, ಅದನ್ನ ಕೊಡ್ಲಾರ್ದೇ ಭೂಮಿಯನ್ನ ಇವರು ಅಕ್ರಮವಾಗಿ ಸ್ವಾಧೀನಪಡಿಸ್ಕೊಳ್ತೀವಿ ಅಂತ ಹೆದರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ಹಿಂಬರವನ್ನು ಕೂಡ ಕೊಟ್ಟಿದ್ದಾರೆ. ತಾವು ಮೇಲಾಧಿಕಾರಿಗಳಿಗೆ ಮಾಡಿ ಈ ಹಿಂಬರವನ್ನ ರದ್ದುಪಡಿಸಿ ನಮಗೆ ಭೂಮಿಯನ್ನ ಮಂಜೂರು ಮಾಡ್ಲಿಕ್ಕೆ ಅವರಿಗೆ ನಿರ್ದೇಶನ ಕೊಡಿ ಅಂತ ನೀವು ಮೇಲಾಧಿಕಾರಿಗಳಿಗೆ ಕೊಡಿ. ಮತ್ತೆ ಅದಕ್ಕಿಂತ ಎಲ್ಲಾ ಮೇಲಾಧಿಕಾರಿಗೆ ಅದರ ಒಂದು ಕಾಪಿ ಹಾಕಿ. ಸರ್ ಮೇಲಾಧಿಕಾರಿ ಅಂದ್ರೆ ಯಾರಿಗೆ ಕೊಡ್ಬೇಕು ಸರ್ ಅರ್ಜಿ? ಸರ್ ಮೇಲಾಧಿಕಾರಿ ಯಾರ್ಯಾರು ಬರ್ತಾರೆ ಸರ್? DC ಬರ್ತಾರೆ. ಮತ್ತೆ ಸರ್ ಮತ್ತೆ ಸರ್ DC ಆದ್ಮೇಲೆ AC ಅವರು ಬರ್ತಾರಲ್ಲ ಸರ್? ಅಂದ್ರೆ DC ಮೇಲೆ AC ಬರ್ತಾರ? AC ಮೇಲೆ DC ಬರ್ತಾರೆ ಸರ್. ಮತ್ತೆ DC ಮೇಲೆ ಸರ್ ಗೊತ್ತಿಲ್ಲ ಸರ್. ಬರ್ತಾರೆ. ಸರ್ ಆಮೇಲೆ ರೆವಿನ್ಯೂ ಸೆಕ್ರೆಟರಿ ಬರ್ತಾರೆ, ಮುನ್ಸಿಪಲ್ ರೆವಿನ್ಯೂ ಸೆಕ್ರೆಟರಿ ಬರ್ತಾರೆ, ಮತ್ತು ಕಂದಾಯ ಮಂತ್ರಿಗಳು ಕೂಡ ಕಾಪಿ ಹಾಕಿ. ಸರಿ ಸರ್. ಇನ್ನೊಂದು ಸೈಟ್ ಇದೆ ಸರ್. ಅದು ಸೈಟ್ ಅಪ್ಪಾಜಿರ ಹೆಸರಲ್ಲೇ ಪಟ್ಟ ಇದೆ ಸರ್. ಬಟ್ ಆದ್ರೂ ಪಕ್ಕದವ್ರ ಮನೆಯಾದ್ರು ತಕರಾರು ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ರು ಕೂಡ ಇದು ಗ್ರಾಮ ಪಂಚಾಯತ್ಗೆ ನಾವು ಡಿಮ್ಯಾಂಡ್ ಸೇರ್ಸಕ್ಕೆ ಅದು ಅರ್ಜಿ ಕೊಟ್ಟಿದ್ದೆ ಸರ್. ಅರ್ಜಿ ಕೊಟ್ಟು 5 ತಿಂಗಳಾದ್ರೂ ಇನ್ನೂ ಆದ್ರೂ ರೆಸ್ಪಾನ್ಸ್ ಇಲ್ಲ ಸರ್. ಅದಕ್ಕೆ ನಾನು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ಕಂಪ್ಲೇಂಟ್ ಮಾಡಿ 1 ತಿಂಗಳಾಯ್ತು ಸರ್, ಇನ್ನಾದ್ರೂ ರಿಪ್ಲೈ ಬಂದಿಲ್ಲ ಸರ್. ಮತ್ತೆ ಅವ್ರಿಗೊಂದು ನೆನಪೋಲೆ ಬರೀರಿ. ಮತ್ತೆ ಬೆಳಬೇಕು ಸರ್. ರಿಮೈಂಡರ್ ಅವ್ರಿಗೆ ನೆನಪೋಲೆಯನ್ನು ಬರೀರಿ. ಸರ್. ಸರ್ ಥ್ಯಾಂಕ್ ಯು ಸರ್. ಮಂಜು ಅವರ ಪ್ರಶ್ನೆ ಕೇಳಿ. ಅಡ್ವೊಕೇಟ್ ದಿವಾಕರ್ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. 2015ರಲ್ಲಿ ಪಾರ್ಟಿಷನ್ ಸೂಟ್ ಫಿಲ್ ಆಗುತ್ತೆ ಸರ್. ಅದರಲ್ಲಿ ಕೆಲವೊಂದು ಡಿಫೆಂಡೆಂಟ್ಸ್ಗಳು ಎಕ್ಸ್ಪರ್ಟಿ ಆಗ್ಬಿಡ್ತಾರೆ ಸರ್. ಬಟ್ ಕೇಸ್ ಇನ್ನೂ ನಡೀತಾನೆ ಇದೆ ಹಿಯರಿಂಗ್ ಸ್ಟೇಜ್ ಅಲ್ಲಿ. ಆದ್ರೆ ಅವರೆಲ್ಲ ಅವ್ರ ರೈಟ್ಸ್ ನ ಸೇಲ್ ಡೀಡ್ ಮುಖಾಂತರ ಬೇರೆಯವ್ರಿಗೆ ವರ್ಗಾಯಿಸ್ತಾ ಇದ್ದಾರೆ ಸರ್. ಅದನ್ನ ಯಾವ ರೀತಿ ಸ್ಟಾಪ್ ಮಾಡಬೇಕು ಅಂತ. ಈಗ ಪಾರ್ಟಿಷನ್ ಸೂಟ್ಗಳಲ್ಲಿ ಅದು ಪೆಂಡಿಂಗ್ ಇರುವಾಗ ಇಟ್ ಇಸ್ ಅ ಮ್ಯಾಟರ್ ಆಫ್ ಪೊಲೀಸ್ ಪೆಂಡೆನ್ಸ್ ಅಂಡ್ ಸಬ್ಜುಡಿಸ್, ನಂಬರ್ 1. ನಂಬರ್ 2, ಆಸ್ ಪರ್ ಸೆಕ್ಷನ್ 52 and 53 ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ಕೇಸು ಪೆಂಡಿಂಗ್ ಇದ್ದಾಗ ಯಾರಾದರೂ ಅಲಿನೇಷನ್ ಮಾಡಿದ್ರೆ ದಟ್ ಟೈಟಲ್ ವಿಲ್ ನಾಟ್ ಪಾಸ್ ಟು ದಿ ಪರ್ಚೇಸರ್, 1. ಮತ್ತು ಪಾರ್ಟಿಷನ್ ಸೂಟ್ದಲ್ಲಿ ಇವನ್ ಈಸ್ ಅನ್ಡಿವೈಡೆಡ್ ಶೇರ್ ಆಲ್ಸೋ ಕ್ಯಾನ್ ಬಿ ಅಲಿನೇಟೆಡ್. ಅದರಲ್ಲಿ ಪ್ರಶ್ನೆ ಏನು ಬರ್ತದೆ ಅಂದ್ರೆ, ಅವನು ಹುಚ್ ಪಾರ್ಟ್ ಆಫ್ ದಿ ಲ್ಯಾಂಡ್ ಈಸ್ ಎಂಟೈಟಲ್ ಅನ್ನೋದು ಇನ್ನೂ ಡಿಸೈಡ್ ಆಗಿರೋಲ್ಲ. ಯಾಕಂದ್ರೆ ಇನ್ನೂ ನಿಮ್ದು OS ಅಲ್ಲಿ ಅವನಿಗೆ ಎಷ್ಟು ಬರಬೇಕು ಅಂತಕ್ಕಂಥ ಪಾಲು ನಿಗದಿ ಆಗಬೇಕು. ಅದು OS ನಲ್ಲಿ. ಆಮೇಲೆ ಅದು ಡಿಕ್ರಿ ಆದ್ಮೇಲೆ FDP ಆಗಬೇಕು. FDP ಅಲ್ಲಿ ಅದು ಸರ್ವೆ ಮಾಡಿ ಅವನಿಗೆ ಸ್ಕೆಚ್ ಮಾಡಿ ಯಾರ್ಯಾರು ಪ್ಲೇಂಟಿಫ್ಸು ಡಿಫೆಂಡೆಂಟ್ಸು ಎಲ್ಲೆಲ್ಲಿ ಯಾರ್ಯಾರು ಬರಬೇಕು ಅಂತ ಸ್ಕೆಚ್ ಆಗಬೇಕು. ನಂತರ ಎಕ್ಸಿಕ್ಯೂಷನ್ದಲ್ಲಿ ಅದು ಪೊಸಿಷನ್ ಅನ್ನ ಹ್ಯಾಂಡ್ ಓವರ್ ಮಾಡಬೇಕು. ಇಷ್ಟೆಲ್ಲ ಪ್ರಕ್ರಿಯೆ ಇರುವಾಗ ಆತ ಆಸ್ತಿಯನ್ನು ಮಾರಾಟ ಮಾಡಿದ್ರೆ he has sold his undivided share of property. ಸೊ ಅದರಿಂದ ಅವನು ಎಲ್ಲಿ ಬರ್ತದೆ ಅಂತಕ್ಕಂಥ ಇನ್ನೂ ಐಡೆಂಟಿಫಿಕೇಶನ್ ಇರೋದಿಲ್ಲ. ಸೊ ಹಿಂಗಿದ್ದಾಗ ಇಟ್ ಲೀಡ್ಸ್ ಟು ಕನ್ಫ್ಯೂಷನ್. ಅದರಿಂದ ದಿಸ್ ಸೇಲ್ ಈಸ್ ಹಿಟ್ ಬೈ ಸೆಕ್ಷನ್ 52 and 53 ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್. ಮತ್ತು ಪರ್ಚೇಸರ್ಗೆ ವ್ಯಾಲಿಡ್ ಟೈಟಲ್ ಪಾಸ್ ಆಗುದಿಲ್ಲ, ಆಸ್ ಇಟ್ ಇಸ್ ಅ ಮ್ಯಾಟರ್ ಆಫ್ ಪೊಲೀಸ್ ಪೆಂಡೆನ್ಸ್ ಅಂಡ್ ಸಬ್ಜುಡಿಸ್. ಧನ್ಯವಾದಗಳು ಸರ್. ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ಟೇ ಏನಾದ್ರು ಕೇಳ್ಬೋದಾ ಸರ್? ನಾಟ್ ಟು ಎಲಿನೇಟ್ ಇಲ್ಲ, ಯಾವಾಗಲೂ ನೀವು ಪಾರ್ಟಿಷನ್ ಸೂಟ್ ಹಾಕುವಾಗ ನೀವು ಒಂದು ಮಧ್ಯಂತರ ಅರ್ಜಿಯನ್ನು ಹಾಕಲೇಬೇಕು. ಏನಂದ್ರೆ ಡಿಫೆಂಡೆಂಟ್ಸ್ ಅಂಡ್ their men, henchmen shall not alienate,
shall not mortgage, and shall not lease, shall not encumber any suitable property till the disposal of the suit ಅಂತ ನೀವು ಒಂದು ತಾತ್ಕಾಲಿಕ ತಡೆಯಾಜ್ಞೆಯನ್ನ ನೀವು ತಗೋಬೇಕಾಗಿತ್ತು ಆರಂಭದಲ್ಲಿನೇ. ಈಗಲೂ ಕೂಡ ತಾವು ತಾತ್ಕಾಲಿಕ ತಡೆಯಾಜ್ಞೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಪ್ರತಿವಾದಿಗಳು ಈ ದಾವೆ ಅಂತಿಮವಾಗಿ ಇತ್ಯರ್ಥ ತನಕ ದಾವಾ ಸೊತ್ತನ್ನ ಪರಭಾರಿ ಮಾಡಬಾರ್ದು ಮತ್ತು ಅದ್ರ ಮೇಲೆ ಸಾಲ ಮಾಡಬಾರ್ದು, ಅದನ್ನ ಯಾರಿಗೂ ಒತ್ತೆ ಹಾಕಬಾರ್ದು, ಅಡಮಾನ ಮಾಡಬಾರ್ದು ಅಂತ ತಾವು ನ್ಯಾಯಾಲಯದಿಂದ ತಾತ್ಕಾಲಿಕ ತಡೆಯಾಜ್ಞೆಯನ್ನ ಆರಂಭದಲ್ಲೇ ತಗೋಬೇಕಾಗಿತ್ತು. ಈಗಲೂ ಕೂಡ ತಾವು ಹಾಗೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಧನ್ಯವಾದ ಸರ್. ಇದಕ್ಕೆ ಕನೆಕ್ಟೆಡ್ ಆಗಿ ಒಂದು ಪ್ರಶ್ನೆ ಇದೆ ಸರ್. ಈಗ ಪ್ಲೈಂಟಿಫ್ ಕೇಸ್ ಹಾಕಿರ್ತಾನೆ ಪಾರ್ಟಿಷನ್ ಸೂಟ್ ನಲ್ಲಿ, ಪ್ಲೈಂಟಿಫ್ ತನಗೆ ತನ್ನ ತಾತನ ಆಸ್ತಿ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಬರುತ್ತೆ ಅನ್ನೋ ಖಾತ್ರಿ ಇರುತ್ತೆ ಇನ್ ಫ್ಯೂಚರ್. ಆ ಬೇಸಿಸ್ ಮೇಲೆ ಯಾವುದೋ ಒಂದು ಥರ್ಡ್ ಪಾರ್ಟಿನ ಕಂಡಿಡ್ಕೊಂಡು ಅವನ ಜೊತೆ ಒಂದು ಸೇಲ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾನೆ ಸರ್. ನಾನು ಒಂದ್ ವೇಳೆ ನನಗೆ ಪ್ರಾಪರ್ಟಿ ಬಂದ್ರೆ ನಾನ್ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಅವ್ನ ಕಡೆಯಿಂದ ಒಂದು ಅಡ್ವಾನ್ಸ್ ಅಮೌಂಟ್ ಇಂದ ತಗೋತಾನೆ ಸರ್. ಈ ಸಂದರ್ಭದಲ್ಲಿ ಆ ಮಾಡಿದಂತ ಒಂದು ಅಗ್ರಿಮೆಂಟ್ ವ್ಯಾಲಿಡ್ ಆಗುತ್ತೆ ಸರ್? ಪ್ಲೈಂಟಿಫ್ ಅದೇ ಹೇಳಿದೆ ನಾನು. ಇಲ್ಲ, ಈಗ ದೇರ್ ಆಲ್ ಕೋ-ಪಾರ್ಟ್ನರ್ಸ್, ಅವರು ದಾಯಾದಿಗಳಿದ್ದಾರೆ. ದೇ ಹ್ಯಾವ್ ಗಾಟ್ ದ ಅನ್ಡಿವೈಡೆಡ್ ಶೇರ್ ಇನ್ ದಟ್ ಸೂಟ್ಫುಲ್ ಪ್ರಾಪರ್ಟಿ. ಅವರಿಗೆ ದಾವಾ ಸ್ವತ್ತಿನಲ್ಲಿ ಅವಿಭಜಿತ ಪಾಲು ಇದ್ದೇ ಇರ್ತದೆ. ಆದ್ರೆ ಅಲ್ಲಿ ಒಂದೇ ಗೊಂದಲ ಎಂದ್ರೆ ದಾವಾ ಸ್ವತ್ತಿನ ಯಾವ ಭಾಗದಲ್ಲಿ ಆತನ ಭಾಗ ಬಂದಿದೆ ಅನ್ನೋದು ಇನ್ನೂ ಖಾತ್ರಿ ಆಗಿರೋದಿಲ್ಲ. ಆದ್ರಿಂದ ಈ ರೀತಿಯ ಅಗ್ರಿಮೆಂಟ್ ಮಾಡ್ಕೊಂಡ್ರು ಕೂಡ ದಟ್ ಅಮೌಂಟ್ಸ್ ಟು ವ್ಯಾಲಿಡ್, ಬಟ್ ಪ್ರೊವೈಡೆಡ್ ಅವನಿಗೆ ದಾವೆ ಬಂದ ಮೇಲೆ ಅದನ್ನ ಆತ ಯಾರು ಮಾಡ್ಕೊಂಡಿದ್ದಾನೆ ಅವ್ರಿಗೆ ಮಾರ್ತಕ್ಕಂಥ ಜವಾಬ್ದಾರಿ ಹೊಂದಿದ್ದಾನೆ. ಬಟ್ ಅಲ್ಲಿ ಗೊಂದಲ ಏನಂದ್ರೆ ಅನ್ಡಿವೈಡೆಡ್ ಶೇರ್ ಆಗಿರೋದ್ರಿಂದ ದಾವಾ ಸ್ವತ್ತಿನ ಯಾವ ಭಾಗದಲ್ಲಿ ಅವನಿಗೆ ಪ್ರಾಪರ್ಟಿ ಬರ್ತಿದೆ ಅನ್ನೋದು ಇನ್ನೂ ಅಂತಿಮಗೊಂಡಿರೋದಿಲ್ಲ ಮತ್ತು ಖಚಿತಗೊಂಡಿರೋದಿಲ್ಲ. ಬಟ್ ದಟ್ ಸೇಲ್ ಇಸ್ ವ್ಯಾಲಿಡ್, ಅಗ್ರಿಮೆಂಟ್ ಇಸ್ ವ್ಯಾಲಿಡ್. Actually, it is hit by section 52 and 53 of Transfer Property Act. ಆಗ್ತದೆ, ಯಾಕಂದ್ರೆ ಅದು ಲೀಸ್ ಪೆಂಡೆನ್ಸ್ ಆಗ್ತದೆ, ಸಬ್ ಜುಡಿಸ್ ಆಗ್ತದೆ. But anyhow, that purchaser can take a defense that I am a bona fide purchaser and I have purchased the suitable property for the value and I have already paid the earnest money. ನಾನು ಸದುದ್ದೇಶದಲ್ಲಿ ಈ ದಾವಾ ಸ್ವತ್ತನ್ನ ಕೊಂಡಿದ್ದೇನೆ ಮತ್ತು ನಾನು ಬೋನಾಫೈಡ್ ಪರ್ಚೇಸರ್, ಸದುದ್ದೇಶದ ನಾನು ಕೊಳ್ಳುವವನಿದ್ದೇನೆ ಮತ್ತು ನನ್ನ ಶ್ರಮದ ದುಡ್ಡನ್ನ ಅವನಿಗೆ ಕೊಟ್ಟಿದ್ದೇನೆ. ಅದರಿಂದ ನನಗೆ ಆ ಉಳಿದ ಹಣವನ್ನ ಪಡೆದುಕೊಂಡು ಆತ ನನಗೆ ಜಮೀನನ್ನ ಮಾರಬೇಕು ಅಂತ ಆತ ಸ್ಪೆಸಿಫಿಕ್ ಪರ್ಪಸ್ ಸೂಟ್ ಅನ್ನು ಕೂಡ ಹಾಕ್ಲಿಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಶ್ನೆಗಳನ್ನ ಕೇಳಿ. ಅಂಬಿಕಾ ಅವರೇ, ತಾವು ಕೊಡಗುವಿಂದ ಮಾತಾಡ್ತಿದ್ದೀರಿ. ಸರ್ ನಮಸ್ತೆ. ಇದು ಸ್ಟೇಷನ್ ಅಲ್ಲಿ LPTN ಆಗಿರ್ತದಲ್ಲ ಸರ್, ಅದನ್ನು ಸಖಿ ಸೆಂಟರ್ಗೆ ಕಳ್ಸಿ ಕೊಡ್ತಾರಲ್ಲ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ, ಆ LPTN ಅದನ್ನು ನಾವು ರಿಜೆಕ್ಟ್ ಮಾಡ್ಬೋದಾ? ಏನಾಗಿರ್ತದೆ ಪೊಲೀಸ್ ಸ್ಟೇಷನ್ ಅಲ್ಲಿ? LPTN ಆಗಿರ್ತದಲ್ಲ ಸರ್. ಏನು LPT ಅನ್ನೋದು ಏನು? ಅದೇ ಶಾರ್ಟ್ 15 ದಿನದೊಳಗೆ ಅದನ್ನ ಮುಗಿಸ್ಕೊಡ್ಬೇಕು ಅಂತೇಳಿ LPTN ಮತ್ತು NCR ಅಂತೇಳಿ ಆಗಿರ್ತದಲ್ಲ. ಸೊ ಅದು ಮಹಿಳೆಯರಿಗೆ ರಿಲೇಟೆಡ್ ಅದೊಂದು LPTN ಆಗಿ ಸಖಿ ಸೆಂಟರ್ಗೆ ಬಂದ್ರೆ ಆ ಸಖಿ ಸೆಂಟರ್ ಅಲ್ಲಿ ಆ LPTN ರಿಜೆಕ್ಟ್ ಮಾಡ್ಬೋದಾ? ಇನ್ ಕೇಸ್ ಅದು ರಿಜೆಕ್ಟ್ ಆದ್ರೆ ಅವರು ನೊಂದವರು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಅಲ್ಲ, ಸಖಿ ಸೆಂಟರ್ ಉದ್ದೇಶ ಏನಂದ್ರೆ ಅದನ್ನ ಆ ಪ್ರಕರಣವನ್ನ ತಾವು ಮಾತುಕತೆ ಮೂಲಕ, ರಾಜಿ ಸಂಧಾನದ ಮೂಲಕ ಬಗೆಹರಿಸಿ ಅಂತಕ್ಕಂತ ಒಂದು ಅವಕಾಶವನ್ನ ಕೊಡಲಾಗಿರ್ತದೆ. ಆ ಸಂದರ್ಭದಲ್ಲಿ ಇವರು ಸಖಿ ಸೆಂಟರ್ದವರು ಆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಎರಡೂ ಪಾರ್ಟಿಗಳನ್ನ ಕರೆಸಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಆ ಪ್ರಕರಣವನ್ನ ಎಷ್ಟು ಸಾಧ್ಯವಷ್ಟು ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಹೌದು, ಇನ್ ಕೇಸ್ ಮಾಡೋದಲ್ಲಿ ಅದನ್ನ LPTN ನಾವು ಮಾಡೋದಿಲ್ಲ ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಆ ಪಾರ್ಟಿ ಅವರು ಅಂತ ಹೇಳಿ ಅವ್ರ ಮೇಲೆ ಒಂದು ದೂರು ಮಾಡಿ ನೀವು. ಯಾಕಂದ್ರೆ ಅವ್ರು ಮಾಡ್ಲಿಲ್ಲ ಅಂದ್ರೆ ಬಿಕಾಸ್ ಇಟ್ ಇಸ್ ಅ ಸ್ಟ್ಯಾಚ್ಯುಟರಿ ಡ್ಯೂಟಿ, ದೇ ಹ್ಯಾವ್ ಟು ಡೂ ಇಟ್. ಅದೊಂದು ಶಾಸನಾತ್ಮಕವಾದ ಕರ್ತವ್ಯ ಇದೆ. ಅವರು ತಮ್ಮ ಕರ್ತವ್ಯದಿಂದ ಮಾಡಲಿಕ್ಕೆ ವಿಫಲರಾದ್ರೆ ನೀವು ಅವರ ಮೇಲಾಧಿಕಾರಿಗಳಿಗೆ ಅವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ ಮತ್ತು ಅದು ಕರ್ತವ್ಯ ಚ್ಯುತಿ ಇದೆ, ಕರ್ತವ್ಯ ಲೋಪ ಇದೆ, ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಿ ಅಂತ ನೀವು ಅವ್ರ ಮೇಲಾಧಿಕಾರಿಗಳಿಗೆ ದೂರು ಮಾಡಿ. ಸರಿ ಸರ್, ಸರಿ ಸರ್, ಓಕೆ ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪ್ರಶ್ನೆಗಳನ್ನ ಕೇಳಿ. ಅನ್ಮ್ಯೂಟ್ ಅನ್ನ ಮಾಡ್ಕೊಂಡು ಪ್ರಶ್ನೆಗಳನ್ನು ಕೇಳಿ. ಅನ್ಮ್ಯೂಟ್ ಅನ್ನ ಮಾಡ್ಕೊಂಡು ಪ್ರಶ್ನೆಗಳನ್ನು ಕೇಳಿ, ದಯವಿಟ್ಟು ಪ್ರಶ್ನೆಗಳನ್ನು ಕೇಳಿ ಸರ್. ಈಗ ಒಂದ್ ಪ್ರಶ್ನೆ ಇದೆ ಸರ್. ಏನು ಅಂತಂದ್ರೆ,
ಈ ಮಾನನಷ್ಟ ಮೊಕದ್ದಮೆ ಆಗ್ಬೇಕು ಅನ್ಕೊಂಡಿದ್ದೀನಿ, ಆದ್ರೆ ಅದರ ಪ್ರಕ್ರಿಯೆ ಹೇಗೆ ಅಂತ ಗೊತ್ತಿಲ್ಲ ನನಗೆ. ಅದನ್ನ ದಯವಿಟ್ಟು ತಿಳಿಸುವಿರಾ ಅಂತ ಒಂದು ಪ್ರಶ್ನೆ ಬಂದಿದೆ ಸರ್. ಮಾನನಷ್ಟ ಅಂದ್ರೆ ಇಟ್ ಈಸ್ ಬೋತ್ ಸಿವಿಲ್ ಅಂಡ್ ಕ್ರಿಮಿನಲ್ ಒಫೆನ್ಸ್. ಇದು ಸಿವಿಲ್ ಮತ್ತು ಕ್ರಿಮಿನಲ್ ಅಪರಾಧ ಆಗಿದೆ. ಸೆಕ್ಷನ್ 499 ಅಂಡ್ 500 ಆಫ್ ಅರ್ಲಿಯರ್ IPC ಅದರಲ್ಲಿ ಈ ಮಾನ ನಷ್ಟ ಯಾರಾದ್ರೂ ಮಾಡಿದ್ರೆ, ಏನಾದ್ರು ಆರ್ಟಿಕಲ್ ಬರೆದ್ರೆ, ಅವ್ರ ಬಗ್ಗೆ ವ್ಯಂಗ್ಯವಾಗಿ ಏನಾದ್ರು ಸಿನಿಮಾ ಮಾಡಿದ್ರೆ, ಪುಸ್ತಕ ಬರೆದ್ರೆ, ಲೇಖನ ಬರೆದ್ರೆ, ಸೊ ಯಾವುದೇ ರೂಪದ ಮೂಲಕ ಅದು ಮಾಡಿದ್ರೆ ಅದು ಮಾನನಷ್ಟ ಅಂತ ಆಗ್ತದೆ. ಅದು ಸೆಕ್ಷನ್ 499 ಆಫ್ IPC. ಮತ್ತದು 500 ಕೆಳಗೆ ಪನಿಷಬಲ್ ಒಫೆನ್ಸ್ ಇದೆ. ಅಪ್ ಟು 2 years ಇಂಪ್ರಿಸನ್ಮೆಂಟ್ ಆರ್ ಫೈನ್ ಆರ್ ಬೋತ್ ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತು ಇದು ಮಾನನಷ್ಟ ಅಂದ್ರೆ ಏನಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಘನತೆಯನ್ನ ಕುಂದಿಸುವುದು. ಸೊ ಲೋವರಿಂಗ್ ದ ಡಿಗ್ನಿಟಿ ಆಫ್ ದ ಪರ್ಸನ್ ಇನ್ ದ ರೈಟ್ ಥಿಂಕಿಂಗ್ ಪರ್ಸನ್ಸ್ ಆಫ್ ದಿ ಸೊಸೈಟಿ. ಸಮಾಜದ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿಯ ಘನತೆಗೆ ಕುಂದುಂಟಾಗುವಂತೆ ಮಾಡೋದು. ಅದು ಲಿಖಿತ ಮೂಲಕ ಇರಬಹುದು, ಪುಸ್ತಕದ ಮೂಲಕ ಇರಬಹುದು, ಬರಹದ ಮೂಲಕ ಇರಬಹುದು, ನಾಟಕದ ಮೂಲಕ ಇರಬಹುದು, ಸಿನಿಮಾ ಮೂಲಕ ಇರಬಹುದು. ಯಾವುದೇ ಮೂಲಕ, ಯಾವುದೇ ಒಂದು ಪರ್ಮನೆಂಟ್ ನೇಚರ್ ಇದ್ರೆ ಅದಕ್ಕೆ ಲಿಬೆಲ್ ಅಂತಾರೆ. ಮತ್ತದು ಕೇವಲ ಮಾತಿನ ಮೂಲಕ ಟೆಂಪರರಿ ಇದ್ರೆ ಅದಕ್ಕೆ ಸ್ಲ್ಯಾಂಡರ್ ಅಂತಾರೆ. ಇದು ಲಾ ಆಫ್ ಟಾಟ್ಸ್ ಅಲ್ಲೂ ಕೂಡ ಬರ್ತದೆ. ಸೊ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ನೀವು ಇದನ್ನ ದೂರು ಸಲ್ಲಿಸಬಹುದು. ಸೊ ಅದೊಂದು ಕ್ರಿಮಿನಲ್ ಅಪರಾಧ ಆಗ್ತದೆ. ಇದು ಕ್ರಿಮಿನಲ್ ರೆಮಿಡಿ, ಇದರಲ್ಲಿ ಅವನಿಗೆ ಶಿಕ್ಷೆ ಆಗ್ತದೆ. ಮತ್ತೆ ಎರಡನೇದ್ದು, ಆತ ಸಿವಿಲ್ ಸೂಟ್ ಅನ್ನು ಕೂಡ ಹಾಕ್ಬಹುದು. ಸೊ ಈ ರೀತಿಯೊಳಗೆ ನನಗೆ ಮಾನಹಾನಿಕರ ಮಾಡಿರೋದ್ರಿಂದ ಸಮಾಜದಲ್ಲಿ ನನ್ನ ಘನತೆಗೆ ಚ್ಯುತಿ ಬಂದಿದೆ, ಈ ರೀತಿಯೊಳಗೆ ನನಗೆ ಅವರಿಂದ ಪರಿಹಾರ ಕೊಡಿಸಿ ಅಂತ ಆತ ಸಿವಿಲ್ ನ್ಯಾಯಾಲಯಕ್ಕೆ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ. ಇದಕ್ಕೊಂದು ಉದಾಹರಣೆ ಕೊಡ್ಬೇಕಂದ್ರೆ, ಮಾನ್ಯ ಸಂತೋಷ್ ಹೆಗಡೆ ಸಾಹೇಬ್ರು ಕರ್ನಾಟಕದ ಲೋಕಾಯುಕ್ತರಾದಾಗ ಹೇಮಂತ್ ನಿಂಬಾಳ್ಕರ್ IPS ಅವ್ರ ಮೇಲೆ ಅಕ್ರಮ ಸಂಪಾದನೆ ಮಾಡಿ ದಾಳಿ ಮಾಡಿದ್ರು. ಅವಾಗ ಹೇಮಂತ್ ನಿಂಬಾಳ್ಕರ್ ಅವರು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ₹1 ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ರು. ಅದೇ ರೀತಿ ಒಳಗೆ ನಮ್ಮ ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರು ಬಾಟ್ಲಿಂಗ್ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾರೆ ಮತ್ತು ಅವರು ಬಾಟ್ಲಿಂಗ್ ಪ್ರಕರಣದ ಹಗರಣದ ರೂವಾರಿಯಾಗಿದ್ದಾರೆ ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಅವರ ಮೇಲೆ ಆಪಾದನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕೂಡ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಮೇಲೆ ₹1 ಪರಿಹಾರ ಕೋರಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ಈಗ ತ್ರಿಬಲ್ ತಲಾಕ್ ಹೋಗಿದೆಲ್ಲ ಸರ್, ಮುಸ್ಲಿಮರಲ್ಲಿ ತ್ರಿಬಲ್ ತಲಾಕ್ ಹೋಗಿದೆ ಅಲ್ವಾ? ಅದರಲ್ಲಿ ಈಗ ಮುಸ್ಲಿಮರಿಗೆ ನಮ್ಮ ಹಿಂದೂ ಮ್ಯಾರೇಜ್ ಆಕ್ಟ್ ನ ಪ್ರಕಾರ ಅವ್ರಿಗೂ ಒಂದೇ ಮ್ಯಾರೇಜ್ ಆಗ್ಬೋದು ಅಥವಾ ಎಟ್ ಎ ಟೈಮ್ 4 ಮ್ಯಾರೇಜ್ ಆಗ್ಬೋದಾ, ಅಥವಾ ಡೈವರ್ಸ್ ತಗೊಂಡೇ ಸೆಕೆಂಡ್ ಮ್ಯಾರೇಜ್ ಆಗುವಂತದ? ಇಲ್ಲ, ಅದು ಮುಸ್ಲಿಂ ಲಾದಲ್ಲಿ ಮೊನೋಗಮಿ ಇಲ್ಲ. ಮುಸ್ಲಿಂ ಲಾದಲ್ಲಿ ಮೊನೋಗಮಿ ಇಲ್ಲ. ಆದ್ರೆ ಟ್ರಿಪಲ್ ತಲಾಕ್ ಈಸ್ ಪ್ರೊಹಿಬಿಟೆಡ್ ಬೈ ಸುಪ್ರೀಂ ಕೋರ್ಟ್. ಟ್ರಿಪಲ್ ತಲಾಕ್ ಅನ್ನ ಸರ್ವೋಚ್ಚ ನ್ಯಾಯಾಲಯ ನಿಷೇಧಿಸಿದೆ. ಹೀಗಾಗಿ ಟ್ರಿಪಲ್ ತಲಾಕ್ ಅದು ಅಪರಾಧ ಆಗಿದೆ. ಆದ್ರೆ 4 ಮದುವೆ ಕಾನೂನು ಬಾಹಿರ ಅಂತ ಇನ್ನೂ ಯಾವುದೇ ವರ್ಡಿಕ್ಟ್ ಬಂದಿಲ್ಲ. ಸೊ ಆದ್ರಿಂದ ಮೊಹಮ್ಮದಿಯ ಕಾನೂನು ಪ್ರಕಾರ ಒಬ್ಬ ಮೊಹಮ್ಮದಿಯ 4 ಮದುವೆಗಳನ್ನ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಕಾರ್ಡಿಂಗ್ ಟು ಮೊಹಮ್ಮದನ್ ಲಾ. ಸರ್, ಡಿಸಲ್ಯೂಷನ್ ಮ್ಯಾರೇಜ್ ಅಲ್ಲಿ ಅವಳು ಮುಸ್ಲಿಂ ಲಾ ಕೆಳಗೆ ಮೇಂಟೆನೆನ್ಸ್ ಗೆ ಹಾಕೋದು ಅಥವಾ CRPC 125 ಕೆಳಗೆ ಹಾಕುವಂತದ? 125 CRPC is a secular provision. ಸೊ ಆದ್ರಿಂದ ಅಲ್ಲಿ ಪರ್ಸನಲ್ ಲಾಸ್ ಬರುವುದಿಲ್ಲ. ಸೊ ಇವನ್ ಸೆಕ್ಷನ್ 125 CRPC is applicable to all the people belongs to any religion. ಸೊ ಸೆಕ್ಷನ್ 125 CRPC ಒಂದು ಜಾತ್ಯತೀತ ಅದು ಕಲಂ ಆಗಿರೋದ್ರಿಂದ ಅದರಲ್ಲಿ ಮುಸ್ಲಿಂ ಮಹಿಳೆಯು ಕೂಡ ಜೀವನಾಂಶಕ್ಕೆ ಹಾಕ್ಲಿಕ್ಕೆ ಅವಕಾಶ ಇದೆ. ಸರ್, ಮುಸ್ಲಿಂ ಅಲ್ಲ, ಅವಳು ಸೆಕೆಂಡ್ ಮ್ಯಾರೇಜ್ ಆಗ್ತಾರ, ಇದು ಅವರು ಹಸ್ಬೆಂಡ್ ಆಗ್ತಾರಲ್ಲ ಸರ್ ಸೆಕೆಂಡ್ ಒನ್, ಇವಳಿಗೂ ತಲಾಕ್ ಬೇಕು ಅಂತ ಹೇಳಿ ಇರ್ತದಲ್ವಾ? ಸೊ ಅವಳು ಕೋರ್ಟಿಗೆ ಹೋಗಿಯೇ ಎಲ್ಲ ಡಾಕ್ಯುಮೆಂಟ್ ಇದೆಲ್ಲ ಚೇಂಜ್ ಆಗ್ಬೇಕಾದ್ರೆ ಕೋರ್ಟಿಗೆ ಹೋಗಿ ಅವಳು ಡೈವರ್ಸ್ ತಗೊಳ್ಬೇಕಾ? ಹೌದು, ಯಾಕಂದ್ರೆ ಅದು ಮುಸ್ಲಿಂ ಡೆಸಲ್ಯೂಷನ್ ಆಫ್ ಮ್ಯಾರೇಜ್ ಆಕ್ಟ್ ಅಂತ ಇದೆ. ಸೊ ಹೆಂಡತಿ ಗಂಡನಿಗೆ ಡೈವರ್ಸ್ ಕೊಡೋದಾದ್ರೆ ಅದನ್ನ ಮೊಹಮ್ಮದಿ ಕಾನೂನಲ್ಲಿ ಖುಲಾ ಅಂತ ಕರೀತಾರೆ. ಸೊ ಆ ಹೆಂಡತಿ ಮುಸ್ಲಿಂ ಗಂಡನ ವಿರುದ್ಧ ಮುಸ್ಲಿಂ ಡೆಸಲ್ಯೂಷನ್ ಮ್ಯಾರೇಜ್ ಆಕ್ಟ್ ಪ್ರಕಾರ ಅವಳೊಂದು OS ಅನ್ನ ಹಾಕಿ ಡೈವರ್ಸ್ ಡಿಗ್ರಿಯನ್ನ ಪಡೆದುಕೊಳ್ಳಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ಒಂದು ಪಾರ್ಟಿಷನ್ ಸೂಟ್ ಅಲ್ಲಿ ಕಾಂಪ್ರಮೈಸ್ ಲೋಕ್ ಅದಾಲತ್ ಅಲ್ಲಿ ಕಾಂಪ್ರಮೈಸ್ ಪಿಟಿಷನ್ ಹಾಕೊಂಡು ಕಾಂಪ್ರಮೈಸ್ ಆಗುತ್ತೆ ಸರ್. ಆ ಪಿಟಿಷನ್ ಫೈಲ್ ಮಾಡ್ಬೇಕಾದ್ರೆ ಪ್ಲೇಂಟಿಫ್ ಹೆಸರು ಸುಜಾತ ಅಂತ ಇರುತ್ತೆ ಸರ್.
ಬಟ್ ಅವ್ರ ಡಾಕ್ಯುಮೆಂಟ್ ನೇಮ್ ಎಲ್ಲ ಸುಧಾ ಅಂತ ಆಗಿದೆ. ಈಗ ಅಲ್ಲಿ ಆರ್ಡರ್ ಆಗಿರೋದು ಸುಜಾತ ಅನ್ನೋ ಹೆಸರಿನಲ್ಲೇ ಆಗಿದೆ. ಈಗ ಅವ್ರ ಹೆಸರಿಗೆ ಪ್ರಾಪರ್ಟಿ ರಿಜಿಸ್ಟರ್ ಆಗಬೇಕು, ಆದ್ರೆ ಅವರ ಡಾಕ್ಯುಮೆಂಟ್ ನೇಮ್ ಸುಧಾ ಆಗಿರೋದ್ರಿಂದ ಇದನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು ಸರ್? ಸೆಕ್ಷನ್ 152 ಆಫ್ CPC ಪ್ರಕಾರ ದಿಸ್ ಇಸ್ ಎ ಕ್ಲರಿಕಲ್ ಮಿಸ್ಟೇಕ್, ಟೈಪೋಗ್ರಫಿಕಲ್ ಎರರ್. ಸೊ ಅದರಿಂದ ನೀವು ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಕೊಡಿ, ಈ ರೀತಿ ಕರ್ತವ್ಯನಿಂದ ನಮ್ದು ಹೆಸರು ತಪ್ಪಾಗಿದೆ. ಸೊ ದ ಕೋರ್ಟ್ ಹ್ಯಾಸ್ ಗೋಟ್ ಅ ಇನ್ಹೆರೆಂಟ್ ಜುರಿಸ್ಡಿಕ್ಷನ್ ಅಂಡರ್ ಸೆಕ್ಷನ್ 152 ಆಫ್ CRPC, 152 ಆಫ್ CPC. ಸೊ ಅದರಿಂದ ಈ ಕರ್ತವ್ಯನಿಂದ ಆದಂತಹ ಪ್ರಮಾದವನ್ನ ಸರಿಪಡಿಸಲಿಕ್ಕೆ ನ್ಯಾಯಾಲಯಕ್ಕೆ ಇನ್ಹೆರೆಂಟ್ ಜುರಿಸ್ಡಿಕ್ಷನ್ ಅಂಡ್ ಪವರ್ ಇದೆ. ಸೊ ಆದ್ರಿಂದ ಅದನ್ನ ನೀವು ಸೆಕ್ಷನ್ 152 ಆಫ್ CPC ಕೆಳಗೆ ನೀವು ಒಂದು ಅರ್ಜಿಯನ್ನು ಕೊಟ್ಟರೆ ನ್ಯಾಯಾಲಯ ನಿಮ್ಮ ಅರ್ಜಿಯನ್ನ ಪರಿಗಣಿಸಿ ಆ ಡಿಕ್ರಿಯನ್ನ ಅಮೆಂಡ್ಮೆಂಟ್ ಮಾಡಿ ನಿಮಗೆ ಸರಿಯಾದ ಡಿಕ್ರಿಯನ್ನು ಮಾಡಿ ಕೊಡ್ತದೆ. ದಟ್ ಡಿಕ್ರಿ ಕ್ಯಾನ್ ಬಿ ರೆಕ್ಟಿಫೈಡ್. ಇಟ್ ಇಸ್ ಓನ್ಲಿ ಎ ಕ್ಲರಿಕಲ್ ಅಂಡ್ ಟೈಪೋಗ್ರಫಿಕಲ್ ಎರರ್. ಸರ್ ಇದರಲ್ಲಿ ಫೈಲ್ ಮಾಡ್ಬೇಕಾದ್ರೇನೆ ಸುಜಾತ ಅಂತ ಹೇಳಿ ಕೊಟ್ಬಿಟ್ಟಿದ್ರು ಸರ್ ಪ್ಲೇಂಟಿಫ್, ಬಟ್ ಅವ್ರ ನೇಮ್ ಡಾಕ್ಯುಮೆಂಟ್ ನೇಮ್ ಸುಧಾ ಅಂತಿದೆ. ಮತ್ತು 5 years ಸೋ ನೆಗ್ಲಿಜೆಂಟ್. ನೀವು ದಾವೆ ಹಾಕೋತ್ನಾಗನು ತಪ್ಪು ಕೊಟ್ಟಿದ್ರಿ, ಅದನ್ನ ಡಿಕ್ರಿ ಮಾಡ್ಕೋ ಟೈಮ್ ತಕೊಂಡು ನಿಮ್ಗೆ ಅದು ಗಮನಕ್ಕೆ ಬಂದಿಲ್ಲ ಅಂದ್ರೆ ಯು ಆರ್ ಟೋಟಲಿ ನೆಗ್ಲಿಜೆಂಟ್ ಅಂಡ್ ರೆಕ್ಲೆಸ್. ಎಸ್ ಸರ್. You are totally negligent and reckless. And for your negligence and reckless, court is not responsible. But anyhow, you file a petition under section 152 of CPC. ಆದ್ರೂ ಈ ರೀತಿ ಕರ್ತವ್ಯನಿಂದ ಆಗಿದೆ, ನಮ್ಗೆ ಅದು ಗೊತ್ತಾಗ್ಲಿಲ್ಲ. ಕೊನೆಗೆ ನಾವು ಈ ಡಿಕ್ರಿ ಪ್ರಕಾರ ನಾವು ಅವ್ರ ಹೆಸರಿಗೆ ಡಾಕ್ಯುಮೆಂಟ್ ಅನ್ನ ಮಾಡೋ ಸಂದರ್ಭದಲ್ಲಿ ನಮ್ಗೆ ಗಮನಕ್ಕೆ ಬಂದಿದೆ. ಸೊ ಆಲ್ ದೀಸ್ ಡಾಕ್ಯುಮೆಂಟ್ಸ್ ಆರ್ ಇನ್ ದ ನೇಮ್ ಆಫ್ ಸೋ ಅಂಡ್ ಸೋ. ಬಟ್ ನಾವು ತಪ್ಪಾಗಿ ಪ್ಲೇಂಟ್ದಲ್ಲಿನೇ ನಾವು ತಪ್ಪ ಹೆಸರು ಬರೆದಿರೋದ್ರಿಂದ ನ್ಯಾಚುರಲಿ ನಾವು ಕಾಂಪ್ರಮೈಸ್ ಪಿಟಿಷನ್ ಕೂಡ ತಪ್ಪಾಗಿ ಬರೆದಿದ್ದೀವಿ. ನ್ಯಾಚುರಲಿ ಮತ್ತೆ ಅದು ಡಿಗ್ರಿ ಅದೇ ತರ ಬಂದಿರ್ತದೆ. ಸೊ ಅದರಿಂದ ಇದು ಟೈಪೋಗ್ರಫಿಕಲ್ ಅಂಡ್ ಕ್ಲರಿಕಲ್ ಎರರ್ ಆಗಿರೋದ್ರಿಂದ ಇನ್ ದಿ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಅಂಡ್ ಇಕ್ವಿಟಿ ಇಟ್ ಕ್ಯಾನ್ ಬಿ ಕರೆಕ್ಟೆಡ್. ಧನ್ಯವಾದಗಳು ಸರ್. ಒಂದು ಮಗಳದೊಂದು ಹೆಸರು ಚೇಂಜ್ ಮಾಡೋದಲ್ಲ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ, ಅದ್ರಲ್ಲಿ ಅವಳು ಹೈದರಾಬಾದ್ ಅಲ್ಲಿ ಇರ್ತಾಳೆ ಸರ್. ತಂದೆ ತಾಯಿದು ಮಾತ್ರ ಎವಿಡೆನ್ಸ್ ತಗೊಂಡು ಹೆಸರು ಚೇಂಜ್ ಮಾಡ್ಕೊಳ್ಬಹುದು ಅಥವಾ ಅವಳ ಪ್ರೆಸೆಂಟ್ ಬೇಕೇ ಬೇಕಾ ಎವಿಡೆನ್ಸ್ ಮಾಡುವಾಗ? ಮೈನರ್ ಐ ಥಿಂಕ್. ಅಲ್ಲ ಮೇಜರ್. ಮೇಜರ್ ಇದ್ರೆ ನೀವು ಅವಳಿಂದನೂ ಮಾಡಿಸ್ಬೋದು. ಈ ನಾಟ್ ನೆಸರಿ ಅವಳ ಹೆಸರನ್ನ ನೀವು ಸಣ್ಣಾಗಿರ್ತ ಕೊಟ್ಟಿರ್ತೀರಿ. ಇವನ್ ದೋ ಸಿ ಇಸ್ ಅ ಮೇಜರ್, ನೀವು ತಂದೆ ತಾಯಿ ಎವಿಡೆನ್ಸ್ ಮಾಡಿದ್ರೆ ಸಾಕು. ಆಕ್ಚುಲಿ ಒಬ್ರು ಮಾಡಿದ್ರು ಸಾಕು, ಇಬ್ಬರದು ಎವಿಡೆನ್ಸ್ ಬೇಕಂತಾನೆ ಏನಿಲ್ಲ. ಅವಳು ಪ್ರೆಸೆಂಟ್ ಇರ್ಬೇಕು ಅಂತ ಅದರಲ್ಲಿ ಒಬ್ಬರು ಎವಿಡೆನ್ಸ್ ಮಾಡಿ ನೀವು ಅದನ್ನ ಡಾಕ್ಯುಮೆಂಟ್ಸ್ ಆಗಿ ಪ್ರೂವ್ ಮಾಡಿ ಈ ರೀತಿ ಆಗಿದೆ ಅಂತ ನೀವು ನ್ಯಾಯಾಲಯಕ್ಕೆ ನೀವು ಪಿಟಿಷನ್ ಹಾಕಬೇಕು. ಅದೇ ಪಿಟಿಷನ್ ನೀವು ಎಕ್ಸಾಮಿನೇಷನ್ ಚೀಫ್ ಎವಿಡೆನ್ಸ್ ಅಲ್ಲಿ ಹೇಳಬೇಕು. ಅದಕ್ಕೆ ಪೂರಕ ದಾಖಲೆಗಳನ್ನ ಕೊಡಬೇಕು. ಮತ್ತೆ ಇದಕ್ಕೆ ನಿಮ್ಗೆ ಯಾರು ಪ್ರತಿವಾದಿಗಳು ಇರೋದಿಲ್ಲ, ಬಿಕಾಸ್ ಇಟ್ ಇಸ್ ಓನ್ ಕೇಸ್. ಏನ್ ಯಾರು ನಿಮ್ಮನ್ನ ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಲ್ಲ. ಸೊ ಡಿಗ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಶ್ನೆ ಕೇಳಿ, ದಯವಿಟ್ಟು ಪ್ರಶ್ನೆ ಕೇಳಿ. ಮನೀಶ್ ಅವರು ಪ್ರಶ್ನೆ ಕೇಳಿ. ಪ್ರಶ್ನೆ ಇಲ್ಲ ಅಂತಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಏನು ಅಂದ್ರೆ, ನನ್ನ ಅಪ್ಪ ಬೇರೆ ಹೆಂಗಸಿನೊಂದಿಗೆ ಸಂಬಂಧವಿಟ್ಟುಕೊಂಡಿದ್ದಾನೆ, ಈಗ ನಮ್ಮ ಪಾಡೇನು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಅವ್ರ ಮೇಲೆ ಇವನ್ ದೋ ಅಡಲ್ಟ್ರಿ ಈಸ್ ನೋ ಮೋರ್ ಅಫೆನ್ಸ್ under section 497 of IPC, it is no more offense, but still it is morally and ethically wrong. ಆದ್ರಿಂದ ನೀವು ನಿಮ್ಮ ತಂದೆ ವಿರುದ್ಧ ಪೊಲೀಸರಿಗೆ ಒಂದು ದೂರನ್ನು ಕೂಡ ಕೊಡಬಹುದು. ನಂಬರ್ 1. ನಂಬರ್ 2, ಅವ್ರ ಆಸ್ತಿಯನ್ನ ಅವ್ರದ್ದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗಿದ್ರೆ ತಂದೆ ಆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಯನ್ನ ತನ್ನ ಇಚ್ಛೆಗೆ ಅನುಸಾರವಾಗಿ ಅದನ್ನ ಯಾರಿಗಾದರೂ ಕೊಡಬಹುದು. ಆದ್ರೆ ಎನ್ಸಿಸ್ಟ್ರಲ್ ಬಾರ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿದ್ರೆ ಈ ಮಕ್ಕಳಿಗೆ ಇನ್ಹೆರೆಂಟ್ ರೈಟ್ಸ್ ಇದೆ, ಅವರಿಗೆ ಅದರಲ್ಲಿ ಅಂತರ್ಗತವಾದಂತಹ ಹಕ್ಕಿದೆ. ಅವರಿಗೆ ಬರ್ಬೋದಂತ ಪಾಲಿಗೆ ಅವರು ಎನ್ಸಿಸ್ಟ್ರಲ್ ಪ್ರಾಪರ್ಟಿ ಆರ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಗೆ ತಾವು ಪಾಲು ಕೋರಿ ಪಾರ್ಟಿಷನ್ ಸೂಟ್ ಅನ್ನು ಕೂಡ ಹಾಕ್ಲಿಕ್ಕೆ ಅವಕಾಶ. ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿ ಸರ್. ಒಂದು SC ಪ್ರಶ್ನೆ ಕೇಳಿ. ಒಬ್ರು ಪ್ರಶ್ನೆ ಕೇಳಿ. ಮಾನಸ್ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಮಾನಸ್ ಅವರ ಪ್ರಶ್ನೆ ಕೇಳಿ. ಮೇಡಮ್ ಕೇಳಿ ಮೇಡಮ್. ಅಂಬಿಕಾ ಅವರು. Why sir the adultery is no more an offense? Yes, adultery is no more an offense.
Adultery under Why, IPC sir? 497 of earlier IPC it was an offense. But ಈಗ ಹೊಸ BNS ಭಾರತೀಯ ನ್ಯಾಯ ಸಂಹಿತೆ ಕಳೆದ ವರ್ಷ ಜುಲೈ 1ರಿಂದ ಜಾರಿಯಲ್ಲಿ ಬಂದಿದೆ. ಸೊ ಅದರಿಂದ ಅಡಲ್ಟರಿಯನ್ನ ಇಟ್ ಹ್ಯಾಸ್ ಬೀನ್ ಡಿಕ್ರಿಮಿನಲೈಸ್ಡ್, ಅದೀಗ ನೋ ಮೋರ್ ಆಫೆನ್ಸ್. ಮತ್ತು ಸುಪ್ರೀಂ ಕೋರ್ಟ್ ಕೂಡ ಇತ್ತೀಚಿನ ಒಂದು ತೀರ್ಪಿನಲ್ಲಿ ಇಬ್ಬರು ವಯಸ್ಕ ಪುರುಷ ಮತ್ತು ಸ್ತ್ರೀ ಅವರು ದೈಹಿಕ ಸಂಬಂಧವನ್ನ ಹೊಂದಿದ್ರೆ ಇಟ್ ಈಸ್ ದೇರ್ ಪರ್ಸನಲ್ ರೈಟ್ ಅಂಡ್ ಲಿಬರ್ಟಿ covered under Article 21 of Indian Constitution, that is right to life and liberty. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯವು ಕೂಡ ಅಡಲ್ಟರಿ ಈಸ್ ನೋ ಮೋರ್ an offense ಅಂತ ತೀರ್ಪು ನೀಡಿದೆ. ಅದನ್ನ ಆಧರಿಸಿ ಈಗ BNS ನಲ್ಲಿ ಹೊಸ ಕಾನೂನಲ್ಲಿ ಈ 497 IPC ಯನ್ನ ರಿಪೀಲ್ ಮಾಡಲಾಗಿದೆ ಮತ್ತು ಸರ್ವೋಚ್ಚ ನ್ಯಾಯಾಲಯ ಕೂಡ ಅದನ್ನ ಡಿಕ್ರಿಮಿನಲೈಸ್ ಮಾಡಲಾಗಿದೆ. Okay, sir. Thank you. ಸರ್, ಒಬ್ಬ SC ಕಾಸ್ಟಿನವರು ಒಂದು ತಾಯಿಯಿಂದ ಮಗನಿಗೆ ಬಂದ ಆಸ್ತಿ, ಆ ಮಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಲೋನ್ ತಗೊಳ್ತಾನೆ ಬ್ಯಾಂಕಿಂದ. ಒಂದು 7 ಲಕ್ಷ ಲೋನ್ ತಗೊಂಡು ಆ 7 ಲಕ್ಷ ಕಟ್ಲಿಕ್ಕೆ ಆಗದ ಅದು ಏಲಮಿಗೆ ಬಂದಿರ್ತದೆ. ಆ ಪ್ರಾಪರ್ಟಿಯನ್ನು ವಾಪಸ್ ಅವನಿಗೆ ಸಿಗುವಾಗೆ ಆಗ್ತದೆ ಅಥವಾ ಲೋನಿಗೆ ಹೋಗ್ಬಿಡ್ತದೆ ಸರ್, ಏಲಮಾಗಿ ಹೋಗ್ತದ? ಅಲ್ಲದು ಮತ್ತೆ ನೀವು ಲೋನ್ ತಗೊಂಡ್ರೆ ಲೋನ್ ಕಟ್ಟಬೇಕಲ್ಲ. ಇನ್ ಕೇಸ್ ಕಟ್ಟದೆ ಅದು ಏಲಮಿಗೆ ಬಂದಿದೆ ಸರ್, ಏಲಮಿಗೆ ಬಂದ ಟೈಮಲ್ಲಿ ವಾಪಸ್ ರಿಕವರಿ ಮಾಡ್ಲಿಕ್ಕೆ ಕಟ್ಟದೆ ರಿಕವರಿ ಮಾಡ್ಲಿಕ್ಕೆ ಆಗುದಿಲ್ಲ? ಆಗಲ್ಲ. ಈಗ ನೋಡಿ, ಯು ಆರ್ ಎ ಡೆಟರ್, ನೀವು ಬ್ಯಾಂಕ್ ನಿಂದ ಸಾಲ ತಗೊಂಡಿದ್ರಿ, ಈ ಭೂಮಿಯನ್ನ ನೀವು ಒತ್ತೆ ಹಾಕಿದ್ರಿ, ಈ ಭೂಮಿಯನ್ನ ಮಾರ್ಟ್ಗೇಜ್ ಮಾಡಿ ನೀವು ಸಾಲ ತಗೊಂಡಿರಿ, ಸೆಕ್ಯೂರ್ಡ್ ಪ್ರಾಪರ್ಟಿ, ನೀವು ಆ ಲೋನ್ ಅನ್ನ ತೀರ್ಸ್ಬೇಕಾಗಿತ್ತು, ತೀರ್ಸಿಲ್ಲ, ಯು ಆರ್ ಎ ಡಿಫಾಲ್ಟರ್. ಸೊ ನೀವು ಡಿಫಾಲ್ಟರ್ ಆಗಿರೋದ್ರಿಂದ ಬ್ಯಾಂಕ್ ಹ್ಯಾಸ್ ಗಾಟ್ ಎವ್ರಿ ರೈಟ್ ಟು ಅಟ್ಯಾಚ್ ಇಟ್. ಬ್ಯಾಂಕು ಅದನ್ನ ಅಟ್ಯಾಚ್ ಮಾಡಿ ಮಾರಲಿಕ್ಕೆ ಅದಕ್ಕೆ ಅಧಿಕಾರ ಇದೆ. ಅದೇ ಸರ್, ಈಗ ಮುಟ್ಟುಗೋಲು ಹಾಕಿದೆ, ಅದನ್ನ ಅದು ಹರಾಜು ಮಾಡ್ತಾರೆ ಅಂತ ಹೇಳಿ 10 ವರ್ಷ ಆಯ್ತು. ಇನ್ ಕೇಸ್ ಅದು ಹರಾಜಾಗಿಲ್ಲ, ಆಯ್ತು, ನೀವು ಅದನ್ನ ಡೆಟ್ ಕಟ್ಟಿ, ಸಾಲ ಕಟ್ಟಿ ಭೂಮಿ ಬಿಡಿಸ್ಕೊಳ್ಳಿ. ತಕೊಂಡದ್ದು 7 ಲಕ್ಷ ಸರ್, ತಕೊಂಡದ್ದು 7 ಲಕ್ಷ, ಈಗ 20 ಲಕ್ಷ ತನಕ ಬಂದಿದೆ ಸರ್. ಅದನ್ನ ಯಾವ ರೀತಿ? 16 ವರ್ಷ ಬಿಟ್ಟುಕೋದ್ರೆ ಇನ್ನೂ ಹೆಚ್ಚಾಗ್ತದೆ ಅದು. ನೀವು ಸಾಲ ತಗೋಬೇಕಾದ್ರೆ ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತದೆ. ನೀವು ಸಾಲ ತಗೊಂಡು ಅಸಲು ಕಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ, ಅದು ವರ್ಷ ಏರ್ತದೆ. ಸೊ ದಟ್ ಇಸ್ ಅಗ್ರೀಡ್ ರೇಟ್ ಆಫ್ ಇಂಟ್ರೆಸ್ಟ್ ಅವ್ರು ಬ್ಯಾಂಕ್ ಹಾಕಿರ್ತಾರೆ. ಇನ್ನೂ ನಿಮ್ದೇನಾದ್ರು ಬ್ಯಾಂಕಿನವರು ಕಂಪೌಂಡ್ ಇಂಟ್ರೆಸ್ಟ್ ಹಾಕಿದ್ದಾರೆ ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಹಾಕಿದ್ದಾರೆ ಅಂತ ನಿಮ್ದು ಕೇಸ್ ಅಲ್ಲ. ನಿಮ್ ಕೇಸ್ ಏನು, ನಾನು ಸಾಲ ತಗೊಂಡಿದ್ದೆ, ನಾ ಅಸಲು ಕಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ, ಸೊ ಬಡ್ಡಿ ಏರ್ತಾ ಅಲ್ಲಿ ತನಕ ಹೋಗಿದೆ. ಹಂಗಾರೆ ನೀವು ಚಾಲೆಂಜ್ ಮಾಡಿ ಅದನ್ನ. ಅಂದ್ರೆ ಬ್ಯಾಂಕ್ ಹ್ಯಾಸ್ ಚಾರ್ಜ್ ಮೀ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್, ಬ್ಯಾಂಕಿನವರು ನನಗೆ ನಿಗದಿಪಡಿಸಿದ ಬಡ್ಡಿಯ ದರಕ್ಕಿಂತ ಹೆಚ್ಚಿನ ಬಡ್ಡಿಯನ್ನ ಅವರು ಆಕರಿಸಿದ್ದಾರೆ ಅಂತ ನಿಮ್ದು ಡಿಫೆನ್ಸ್ ಅಲ್ಲ. ನಿಮ್ದು ಡಿಫೆನ್ಸ್ ಏನು, ಓನ್ಲಿ ನಮ್ದು SC/ST ಲ್ಯಾಂಡ್ ಇದೆ, ನಾವು ದುಡ್ಡು ಕಟ್ಟಿಲ್ಲ, ಅವರು ಈ ಹರಾಜ್ ಹಾಕಿದ್ದಾರೆ, ಇಷ್ಟೇ ನಿಮ್ದು ಕೇಸು. ಹೌದು ಸರ್. ಮತ್ತೆ ನೀವು ಈಗಲೂ ಕೂಡ ಯು ಆರ್ ನಾಟ್ ಶೋಯಿಂಗ್ ಎನಿ ಇನ್ಕ್ಲಿನೇಷನ್ ಟು ಪೇ ದ ಡೆಟ್. ಈಗಲೂ ಕೂಡ ನೀವು ಆ ಹಣವನ್ನ, ಆ ಬಡ್ಡಿಯನ್ನ, ಆ ಸಾಲವನ್ನ ತೀರ್ಸ್ತಕ್ಕಂತ ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನ ತಾವು ಮಾಡ್ತಾ ಇಲ್ಲ. ಹೌದು ಸರ್. ಮತ್ತೆ ಯು ಆರ್ ಎ ಡಿಫಾಲ್ಟರ್. ಸರಿ ಸರ್. ಪ್ರಶ್ನೆ ಕೇಳಿ. ಮಾಂತೇಶ್ವರ ಪ್ರಶ್ನೆ ಕೇಳಿ. ಪ್ಲೀಸ್ ಪ್ರಶ್ನೆ ಇದೆಯಾ? ಲಕ್ಷ್ಮೀ ಅವರ ಪ್ರಶ್ನೆ ಇದೆಯಾ? ಸರ್ ನಮಸ್ಕಾರ. 5 ಎಕರೆ ಜಾಗ ಇದೆ ಸರ್ SC/ST ಕಾಸ್ಟ್ ಅದು. ಆ SC/ST ಕಾಸ್ಟ್ ನಿಂದ 5 ಎಕರೆ ಜಾಗ ದಯಾನಂದ ಅಂತ ಹೇಳಿ ಅವ್ರದ್ದು ಹೆಸರಲ್ಲಿದೆ. ಸೊ ಅವ್ರ 19 ವರ್ಷ ತನಕ ಅದ್ರ ವಿಷಯಕ್ಕೆ ಹೋಗಿಲ್ಲ. ಈಗ ಏನು ಅಂತ ಹೇಳಿದ್ರೆ ಅಲ್ಲಿ 4 ಮನೆ SC ಅವರೇ ಕಟ್ಟಿದ್ದಾರೆ. ಆ SC ಅವರಿಗೆ ಏನು ಅಂತ ಹೇಳಿದ್ರೆ ಈಗ 20 ವರ್ಷದೊಳಗೆ ಬಂದ್ರೆ ಅದು ಈಸ್ಮೆಂಟ್ ಆಕ್ಟ್ ಪ್ರಕಾರ ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನೋಟಿಸ್ ಹೋದ್ರು ಕೂಡ ಅವ್ರು ಅಲ್ಲಿಂದ ಹೇಳ್ತಾ ಇಲ್ಲ. ಏನ್ ಮಾಡುದು ಸರ್? ಈಗ ನೋಡಿ, ಅಡ್ವರ್ಸ್ ಪೊಸಿಷನ್ ಅಂತಕ್ಕಂಥ ಒಂದು ಕನ್ಸೆಪ್ಟ್ ಇದೆ. ಅಡ್ವರ್ಸ್ ಪೊಸಿಷನ್ ಅಂದ್ರೆ ಪ್ರತಿಕೂಲ ಸ್ವಾಧೀನತೆ. ಸೊ ಯಾರದೇ ಒಬ್ಬ ಖಾಸಗಿ ವ್ಯಕ್ತಿಯ ಆಸ್ತಿಯಲ್ಲಿ ಜಮೀನು ಇರ್ಬೋದು, ಮನೆ ಇರ್ಬೋದು, ಸೈಟ್ ಇರ್ಬೋದು, 10-12 ವರ್ಷಗಳ ಕಾಲ ಇನ್ನೊಬ್ಬರು ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಅದರ ಸ್ವಾಧೀನದಲ್ಲಿ ಇದ್ರೆ ಅವರು ಅಡ್ವರ್ಸ್ ಪೊಸಿಷನ್ ಪ್ರಕಾರ ಮಾಲೀಕರಾಗ್ತಾರೆ. ಅದೇ ರೀತಿಯೊಳಗೆ ಸರ್ಕಾರದ ಜಮೀನಿನಲ್ಲಿ, ಸರ್ಕಾರದ ಸೈಟ್ ನಲ್ಲಿ 30 ವರ್ಷಗಳಿಗಿಂತ ಹೆಚ್ಚು ನಿರಂತರವಾಗಿ ಯಾವುದೇ ಅಡಚಣೆ ಇಲ್ಲದೆ, ಯಾವುದೇ
ಪ್ರತಿಬಂಧನೆ ಇಲ್ಲದೆ ಅವ್ರು ನಿಂತಿದ್ರೆ ಅವರು ಅಡ್ವರ್ಸ್ ಪೊಸಿಷನ್ ಆಗ್ತಾರೆ. ಮತ್ತು ಇವರು ಖಾಸಗಿ ಸ್ವತ್ತಿನಲ್ಲಿ 19 ವರ್ಷದ ತನಕ ಅವರು ಇದ್ರು ಕೂಡ ಇವ್ರೇನು ಅದಕ್ಕೆ ತಕರಾರು ಮಾಡಿಲ್ಲ ಅಂದ್ರೆ ದೆನ್ ಯಾರು ಇದ್ದಾರೆ ಅವರು ಪ್ರತಿಕೂಲ ಸ್ವಾಧೀನತೆಯ ಮೂಲಕ ಮಾಲೀಕರಾಗ್ತಾರೆ. ದೇ ಹ್ಯಾವ್ ಪರ್ಫೆಕ್ಟೆಡ್ ಬೈ ದೇರ್ ಟೈಟಲ್ ಬೈ ವರ್ಚ್ಯೂ ಆಫ್ ಅಡ್ವರ್ಸ್ ಪೊಸಿಷನ್. ಬಟ್ ಈಸ್ಮೆಂಟ್ 20 ಇಯರ್ಸ್ ಏನೋ ಕೊಟ್ಟಿದಾರಲ್ಲ ಸರ್. ನಿಮಗೆ ಸ್ವಲ್ಪ ಅಡ್ವರ್ಸ್ ಪೊಸಿಷನ್ ಅಂದ್ರೆ ಏನು, ಈಸ್ಮೆಂಟ್ರಿ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಕ್ಲಾರಿಫೈ ಮಾಡ್ಕೋಬೇಡಿ ನೀವು. ಈಸ್ಮೆಂಟ್ರಿ ರೈಟ್ಸ್ ಅಂದ್ರೆ ಏನಂದ್ರೆ ನನ್ನ ಪ್ರಾಪರ್ಟಿಯನ್ನ ಎಂಜಾಯ್ ಮಾಡ್ಲಿಕ್ಕೆ ನಾನು ಇನ್ನೊಬ್ಬರ ಪ್ರಾಪರ್ಟಿ ಮೂಲಕ ಹಾದು ಹೋಗ್ತೀನಿ ಅಂದ್ರೆ ಅದು ಈಸ್ಮೆಂಟ್ರಿ ರೈಟ್ಸ್. ಓಕೆ ಸರ್. ನನ್ನ ಪ್ರಾಪರ್ಟಿಯನ್ನ ಎಂಜಾಯ್ ಮಾಡ್ಲಿಕ್ಕೆ ನಾನು ನನಗೆ ಬೇರೆ ಯಾವುದೇ ದಾರಿಗಳಿಲ್ಲ, ನಾನು ಇನ್ನೊಬ್ಬ ಪ್ರತಿವಾದಿಯ ಸ್ವತ್ತಿನಿಂದ ಹಾದು ಹೋಗ್ತೀನಿ ಅಂದ್ರೆ ಅದು ಈಸ್ಮೆಂಟ್ರಿ ರೈಟ್ಸ್. ಈಗ ನೀವು ಕೇಳ್ತಾ ಇರೋದು ಅಡ್ವರ್ಸ್ ಪೊಸಿಷನ್, ಸರಿನಾ? ಸರಿ ಸರ್, ಸರಿ ಸರಿ. ಐ ಥಿಂಕ್ ನೀವು ಅಡ್ವರ್ಸ್ ಪೊಸಿಷನ್ ಅಂದ್ರೆ ಏನು, ಈಸ್ಮೆಂಟ್ರಿ ರೈಟ್ಸ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ತಾವು ಕ್ಲಾರಿಫೈ ಮಾಡ್ಕೊಳ್ಳಿ. ಸರಿ ಸರ್. ಪ್ರಶ್ನೆಗಳ ಕೇಳಿ. ಈಗ ಆಲ್ರೆಡಿ ಪ್ರಶ್ನೆಗಳನ್ನ ಕೇಳಿರುವಂತವ್ರು ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ಹೊಸಬ್ರಿಗೆ ನಾವು ಅವಕಾಶವನ್ನ ಕೊಡೋಣ. ಹೊಸಬ್ರು ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋದಾದ್ರೆ ಕೇಳಿ, ದಯವಿಟ್ಟು ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ಮಾತಾಡಿ ಸರ್. ನಮಸ್ತೆ. ಪರಶುರಾಮ್ ಅವರೇ ಮಾತಾಡಿ. ಸರ್ ನಮಸ್ತೆ. ಹೇಳಿ ಹೇಳಿ. ನಮಸ್ತೆ ಹೇಳಿ ಸರ್. ನಾವೊಬ್ಬ ಸರ್ಕಾರಿ ನೌಕರರು ಸರ್. ನಾವೊಂದು ಪ್ರಾಪರ್ಟಿ ಖರೀದಿ ಮಾಡುವಾಗ ಒಬ್ಬ ಥರ್ಡ್ ಪರ್ಸನ್ ಇಂದ ಸ್ವಲ್ಪ ಅಮೌಂಟ್ ಕಡಿಮೆ ಇದ್ದಾಗ ಅವ್ರ ಹತ್ರ ಒಂದು 10 lakhs ಅಮೌಂಟ್ ಅನ್ನ ಇಸ್ಕೊಂಡಿದ್ವಿ ಸರ್. ಇಸ್ಕೊಂಡು ಆ ಪ್ರಾಪರ್ಟಿಯನ್ನ ಅವರಿಗೆ ಸೇಲ್ ಆಫ್ ಮಾರ್ಟ್ಗೇಜ್ ಅನ್ನ ಮಾಡಿಕೊಟ್ಟಿದ್ವಿ. ಈಗ ಅವರಿಗೆ ಅಮೌಂಟ್ ಅನ್ನು ಕೂಡ ಕೊಟ್ಟು ಇಂಟ್ರೆಸ್ಟ್ ಅನ್ನು ಕೂಡ ಕೊಟ್ಟಿದೀವಿ. ಸೇಲ್ ಆಫ್ ಮಾರ್ಟ್ಗೇಜ್ ಅಮೌಂಟ್ ಅನ್ನ ಕ್ಲಿಯರ್ ಮಾಡಿದೀವಿ. ಆ ಪ್ರಾಪರ್ಟಿಯನ್ನ ನಮ್ಮ ಹೆಸರಲ್ಲೇ ಮಾಡ್ಕೊಳ್ಳಿಕ್ಕೆ ಆ ಪೇಪರ್ಸ್ ಅನ್ನ ಕ್ಲಿಯರ್ ಮಾಡ್ರಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಬಟ್ ಅವ್ರಿಗೆ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಟ್ ನಮ್ಮ ಹತ್ರ ಏನೊಂದು ಲೆಟರ್ ಅನ್ನ ಬರ್ಸ್ಕೊಂಡಿದ್ರಿ ಸರ್ ಅಮೌಂಟ್ ಅನ್ನ ಕೊಡೋ ಸಲುವಾಗಿ. ಅದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 10 ಲಕ್ಷಕ್ಕೆ 13 ಲಕ್ಷಗಳನ್ನ ಕೊಡ್ಬೇಕು ಅಂತಂದು ಹೇಳ್ತಾ ಇದಾರೆ. ಬಟ್ ನಾವು ಅವ್ರಿಗೆ 10 ಲಕ್ಷ ಅಮೌಂಟ್ ಅನ್ನ ಬೈ ಚೆಕ್ ಥ್ರೂ NEFT RTGS ಇಂದ ಅವರ ಮಗನಿಗೆ ಅಮೌಂಟ್ ಅನ್ನ ಕ್ರೆಡಿಟ್ ಮಾಡಿದ್ದು ದಾಖಲೆ ಇದೆ ಸರ್. ಈಗ ನಮ್ಮ ಪ್ರಾಪರ್ಟಿಯನ್ನ ನಮ್ಗೆ ಬಿಟ್ಕೊಡ್ತಾ ಇಲ್ಲ. ಅದಕ್ಕೆ ನಾವು ಯಾವ ರೀತಿ ಕಾನೂನಿನ ಮೂಲಕ ಇದಕ್ಕೆ ನಾವು ಪರಿಹಾರ ಕಂಡ್ಕೋಬಹುದು ಅಂತ ಒಂದ್ ಸ್ವಲ್ಪ ತಿಳಿಸಿದ್ರೆ ಹೆಲ್ಪ್ ಆಗುತ್ತೆ ಸರ್. ಅವ್ರ ಮೇಲೆ ಒಂದು ನೀವು ದಾವೆ ಹಾಕ್ಬೇಕು. ಅದಕ್ಕೆ ಡಿಕ್ಲರೇಟರಿ ಸೂಟ್ ಅಂತಾರೆ. ಡಿಕ್ಲರೇಟರಿ ಪೊಸೆಷನ್ ಅಂಡ್ ಪರ್ಮನೆಂಟ್ ಇಂಜಂಕ್ಷನ್ ಅಂದ್ರೆ ನೀವೇನಿದೆಲ್ಲ ವಸ್ತು ಹೇಳಿದ್ರಿ ಇದೆಲ್ಲ ನೀವು ಪ್ಲೇಂಟ್ದಲ್ಲಿ ವಾದ ಪತ್ರದಲ್ಲಿ ಬರಿಬೇಕು. ಡಿಕ್ಲರೇಟರಿ ಸೂಟ್ ಅಂದ್ರೆ ನಾನು ಆ ದಾವಾ ಸ್ವತ್ತಿನ ಮಾಲೀಕನಾಗಿದ್ದೇನೆ, ನಂಬರ್ 1. ನಂಬರ್ 2, ಆತ ಪ್ರತಿವಾದಿ ಅಕ್ರಮ ಸ್ವಾಧೀನದಲ್ಲಿದ್ದಾನೆ, ಆ ಸ್ವಾಧೀನವನ್ನ ಅವನಿಂದ ಬಿಡಿಸಿ ನನಗೆ ಕೊಡಬೇಕು. 3ನೇದ್ದು ಪರ್ಮನೆಂಟ್ ಇಂಜಂಕ್ಷನ್ ಅಂದ್ರೆ ನನಗೆ ಸ್ವಾಧೀನ ಕೊಟ್ಟ ಮೇಲೆ ಆ ಪ್ರತಿವಾದಿ ನನ್ನ ದಾವಾ ಸ್ವತ್ತಿನ ಶಾಂತಿಯುತ ಸ್ವಾಧೀನಕ್ಕೆ ಅಥವಾ ಯಾವುದೇ ರೀತಿಯೊಳಗೆ ನಿರಂತರವಾಗಿ ಪ್ರತಿಬಂಧವನ್ನು ಮಾಡಬಾರದು ಅಂತ ಅವನ ವಿರುದ್ಧ ಒಂದು ಶಾಶ್ವತ ಪ್ರತಿಬಂಧಕಾಜ್ಞೆಯನ್ನು ಕೋರಿ ನೀವು ದಾವೆ ಹೂಡಬೇಕು. ಈ ದಾವೆಗೆ ಸೂಟ್ ಫಾರ್ ಡಿಕ್ಲರೇಷನ್, ಪೊಸೆಷನ್ ಅಂಡ್ ಪರ್ಮನೆಂಟ್ ಇಂಜಂಕ್ಷನ್ ಅಂತ ಕರೀತಾರೆ. ಅಂದ್ರೆ ಘೋಷಣಾತ್ಮಕ ಸ್ವಾಧೀನತೆ ಮತ್ತು ಶಾಶ್ವತ ಪ್ರತಿಬಂಧಕಾಜ್ಞೆ ಕೋರಿ ನೀವು ಆತನ ವಿರುದ್ಧ ಜುರಿಸ್ಡಿಕ್ಷನಲ್ ಕೋರ್ಟ್, ನ್ಯಾಯಾಧಿಕಾರ ಇರ್ತಕ್ಕಂಥ ಸಂಬಂಧಪಟ್ಟ ಸಿವಿಲ್ ನ್ಯಾಯಾಲಯದಲ್ಲಿ ನೀವು ಸಿವಿಲ್ ದಾವೆಯನ್ನ ಹೂಡಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಸರ್ ಒಂದು ಕ್ವಶನ್. ಈಗ ನಾವು ಅವ್ರಿಗೆ ಅಮೌಂಟ್ ಅನ್ನ ಕೊಟ್ಟಿದ್ರು ಕೂಡ ನಮ್ಗೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ವಕೀಲರು ಥ್ರೂ ನಮ್ಗೆ ನೋಟಿಸ್ ಅನ್ನ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ ಸರ್. ಈಗ ನಾವು ಅದನ್ನ ಯಾವ ರೀತಿ ಅದಕ್ಕೆ ರಿಪ್ಲೈ ಕೊಡ್ಬೇಕಷ್ಟೇ. ಅವನೇನ್ ನೋಟಿಸ್ ಕೊಟ್ಟಿರ್ತಾನೆ ಆ ನೋಟಿಸ್ನ ಅಂಶಗಳನ್ನ ತಾವು ನಿರಾಕರಿಸಿ ನಿಮ್ದೇನ್ ಡಿಫೆನ್ಸ್ ಇದೆ ಅದನ್ನ ಬರೆದು ಆ ನೋಟಿಸ್ಗೆ ತಾವು ರಿಪ್ಲೈಯನ್ನ ಕೊಡಿ. ಹೌದಾ ಸರ್? ನಮ್ಮ ನೌಕರಿಗೆ ಏನ್ ತೊಂದರೆ ಆಗಲ್ಲ ಸರ್ ರಿಪ್ಲೈ ಕೊಟ್ರೆ? ಇಲ್ಲ, ನೀವು ಸರ್ಕಾರಿ ನೌಕರರಾದ್ರೆ ನಿಮ್ಗೆ KCSR ಅನ್ವಯ ಆಗ್ತದೆ. ನೀವು ಪ್ರತಿ ವರ್ಷ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಸರ್ಕಾರಕ್ಕೆ ಡಿಕ್ಲೇರ್ ಮಾಡ್ಕೋಬೇಕಾಗ್ತದೆ. ಪ್ರತಿ ವರ್ಷ ಜನವರಿ 31ನೇ ತಾರೀಕಿನ ಒಳಗನೆ ನೀವು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಡಿಕ್ಲೇರ್ ಮಾಡ್ಕೋಬೇಕಾಗ್ತದೆ. ಬಹುಶಃ ಇದನ್ನ ನೀವು ನಿಮ್ಮ ಅಸೆಟ್ಸ್ ಅಂಡ್ ಲಯಬಿಲಿಟಿ ಡಿಕ್ಲೇರೇಷನ್ ತೋರಿಸಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ.
ಮತ್ತು KCSR ನಿಯಮಾವಳಿ ಪ್ರಕಾರ ಯಾವುದೇ ಒಬ್ಬ ಸರ್ಕಾರಿ ನೌಕರ 3,000 ರೂಪಾಯಿಗಳಿಗಿಂತ ಹೆಚ್ಚಿನ ಚರ ಇರಬಹುದು, ಸ್ಥಿರ ಇರಬಹುದು, ಮೂವೇಬಲ್ ಆರ್ ರಿಮೂವಲ್ ಪ್ರಾಪರ್ಟಿಯನ್ನ ಕೊಳ್ಳಬೇಕಾದ್ರೆ ಅದನ್ನ ತಮ್ಮ ಅಪಾಯಿಂಟಿಂಗ್ ಅಥಾರಿಟಿ, ಯಾರು ನಿಮ್ಮನ್ನ ಅಪಾಯಿಂಟ್ ಮಾಡ್ತಾರೆ ಅಥವಾ ಶಿಸ್ತು ಪ್ರಾಧಿಕಾರ ಇದೆ, ಅವರಿಂದ ನೀವು ಪೂರ್ವಾನುಮತಿಯನ್ನ ಪಡೆದುಕೊಳ್ಬೇಕು. ಅಟ್ಲೀಸ್ಟ್ ನೀವು ಪೂರ್ವಾನುಮತಿ ಪಡೆದುಕೊಳ್ಳದಿದ್ರು ಕೂಡ ಅಟ್ಲೀಸ್ಟ್ ನೀವು ಇಂಥದನ್ನ ಇಂಟಿಮೇಷನ್ ಮಾಡಬೇಕು. ನೀವು ಇಂಟಿಮೇಷನ್ ಮಾಡಿಲ್ಲ ಅಂದ್ರೆ ದ್ಯಾಟ್ ಅಮೌಂಟ್ಸ್ ಟು ಪ್ರಾಪರ್ಟಿ ಡಿಸ್ಪ್ರಪೋರ್ಷನೇಟ್ ಟು ದ ನೋನ್ ಸೋರ್ಸ್ ಆಫ್ ಇನ್ಕಮ್, ಅಂದ್ರೆ ಅದು ನಿಮ್ಮ ಆದಾಯಕ್ಕಿಂತ ಹೆಚ್ಚು ಮೀರಿದ ಆಸ್ತಿ ಅಂತ ಕಾನೂನು ಪರಿಭಾವಿಸ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ. ಪ್ರಶ್ನೆ ಕೇಳಿ ದಯವಿಟ್ಟು. ಡಿ ಅಂತ ಇದೆ, ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ನಾನು ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಸುಳ್ಳು ಪ್ರಕರಣದಲ್ಲಿ ಒಂದು ಸಿಗಿಸ್ಕೊಂಡು ಇದು ಮಾಡಿದ್ದಾರೆ. ಸೊ ಪ್ರಕರಣ ಎಕ್ವಿಟಲ್ ಆಗಿದೆ. ನಾನು ಪ್ರಕರಣ ದಾಖಲಾಗಕ್ಕಿಂತ ಮುಂಚೆ ಟೂರಿಸಂ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಟ್ಯಾಕ್ಸಿಯನ್ನು ಸಬ್ಸಿಡಿ ಮೂಲಕ ಪಡ್ಕೊಂಡು ದುಡಿಮೆ ಮಾಡ್ತಿದ್ದೆ. ಸೊ ಆ ಪ್ರಕರಣದಲ್ಲಿ ಕೂಡ ಸಿಲುಕಿಸ್ಕೊಂಡು ಆ ಗಾಡಿ ಮೇಲೆ ಎಲ್ಲ ರೀತಿಯಲ್ಲಿ ಕೇಸ್ ಹಾಕಿ ಎಲ್ಲವನ್ನು ಹಾಳು ಮಾಡಿದ್ದಾರೆ. ಸೊ ಈಗ ಪ್ರಕರಣ ಎಕ್ವಿಟಲ್ ಆಗಿದೆ. ಈಗ ನನಗೆ ದುಡಿಮೆಗೆ ಗಾಡಿ ಎಲ್ಲ ಈಗ ವ್ಯಾಲ್ಯೂಯೇಷನ್ ಎಲ್ಲ ಮುಗ್ದಿದೆ ಸರ್. ದುಡಿಮೆಗೂ ಈಗ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಸೊ ಇದನ್ನು ಯಾವ ರೀತಿ ಮುಂದೆ ಜೀವನ ಅದನ್ನ ನಾನು ಯಾವ ರೀತಿ ಸಾಗ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಇದಕ್ಕೇನಾದ್ರೂ ಪರಿಹಾರದ ಮಾರ್ಗ ಬೇಕಿತ್ತು ಸರ್. ಇದಕ್ಕೆ ನೀವು ಅವರು ನಿಮ್ಮ ಮೇಲೆ ಸುಳ್ಳು ಕೇಸು ಹಾಕಿದಾರಂತ ನಿಮ್ಮ ಅಭಿಪ್ರಾಯ ಇದ್ರೆ ಅದನ್ನ ನೀವು ಮೇಲಾಧಿಕಾರಿಗಳಿಗೆ ತಕ್ಷಣವೇ ನೀವು ಲಿಖಿತ ಮೂಲಕ ಎಲ್ಲಾ ಮೇಲಾಧಿಕಾರಿಗಳಿಗೆ ಕಾಪಿ ಕೊಟ್ಟು ಅದನ್ನ ನೀವು ಕ್ರಮ ಕೈಗೊಳ್ಳಬೇಕಾಗಿತ್ತು. ಅದನ್ನು ತಾವು ಮಾಡಿಲ್ಲ. ನಂಬರ್ 1. ನಂಬರ್ 2, ನೀವು ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಅಂತ ನೀವು ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಹಾಕಿ ಅಂಡರ್ ಸೆಕ್ಷನ್ 482 ಆಫ್ CRPC ಕೆಳಗೆ ಆ FIR ಅನ್ನ ಕ್ವಾಶ್ಗೂ ಕೇಳಬೇಕಾಗಿತ್ತು. ಅದು ಕೇಳಿಲ್ಲ. FIR ಆದ್ಮೇಲೆ ಪೊಲೀಸರು ತನಿಖೆ ಮಾಡಿ ದೋಷಾರೋಪಣಾ ಪಟ್ಟಿಯನ್ನ ಸಂಬಂಧಪಟ್ಟಂತ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸೊ ಅದು ಟ್ರಯಲ್ ನಡೆದಿದೆ. ಸೊ ನಿಮ್ಗೆ ಆ ನ್ಯಾಯಾಲಯ ನಿಮ್ಮನ್ನ ಅಕ್ವಿಟ್ ಮಾಡಿದ್ದು ನೀವು ಇನ್ನೋಸೆಂಟ್ ಅಂತ ಅಲ್ಲ. ಯಾಕೆ ನಿಮ್ಮನ್ನ ಅಕ್ವಿಟ್ ಮಾಡಿದ್ದಾರೆ ಅಂದ್ರೆ there is no sufficient material to convict you. There are some omissions and contradictions. The benefit of doubt is given in favor of the accused and accused is set free. The benefit of doubt has been given and you have been acquitted. ಅಂದ್ರೆ ನೀವು ಆ ಕ್ರಿಮಿನಲ್ ಪ್ರಕರಣದಿಂದ ಖುಲಾಸೆಯಾಗಿದ್ದು ನೀವು ಮುಗ್ಧರು ಅಥವಾ ನೀವು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಖುಲಾಸೆ ಮಾಡಿಲ್ಲ. ನಿಮ್ಮನ್ನ ಖುಲಾಸೆ ಮಾಡಿದ್ದೇನೆಂದ್ರೆ ನಿಮಗೆ ಶಿಕ್ಷೆ ಮಾಡಲಿಕ್ಕೆ ನ್ಯಾಯಾಲಯದ ಮುಂದೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಇಲ್ಲ ಮತ್ತು ಇದ್ದಂತ ಸಾಕ್ಷ್ಯಾಧಾರಗಳಲ್ಲಿ ಕೆಲವೊಂದು ನ್ಯೂನ್ಯತೆಗಳಿದಾವೆ, ಕೆಲವೊಂದು ವಿರೋಧಾಭಾಸಗಳಿದಾವೆ ಮತ್ತು ಅಲ್ಲಿ ಒಂದಕ್ಕೊಂದು ಸಾಕ್ಷಿಗಳು ಪೂರಕವಾಗಿಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಸಂಶಯದ ಲಾಭವನ್ನ ನೀಡಿ ನಿಮ್ಮನ್ನ ಖುಲಾಸೆಗೊಳಿಸಲಾಗಿದೆ ಹೊರತು ನೀವು ಇನ್ನೋಸೆಂಟು, ನೀವೇನು ತಪ್ಪು ಮಾಡಿಲ್ಲ ಅಂತ ನಿಮ್ಮನ್ನ ಖುಲಾಸೆಗೊಳಿಸಿಲ್ಲ. ಅದರಿಂದ ನಿಮಗೆ ಈ ವಿಷಯದಲ್ಲಿ ಯಾವುದೇ ಪರಿಹಾರವನ್ನ ಮಾಡ್ಲಿಕ್ಕೆ ಆಗಲ್ಲ. ಒಂದ್ ವೇಳೆ ನಿಮಗೆ ಸುಳ್ಳು ಕೇಸನ್ನ ಮಾಡಿದ್ದಾರೆ ಅಂತಿದ್ರೆ ನೀವು ಅವರ ವಿರುದ್ಧ ಒಂದು ಮೆಲಿಷಿಯಸ್ ಪ್ರಾಸಿಕ್ಯೂಷನ್, ಮಾತ್ಸರ್ಯಪೂರಿತ ದಾವೆ ಅಂತ ನೀವು ಅದನ್ನು ಹೂಡಿ ನನ್ನನ್ನು ಸುಳ್ಳು ಪ್ರಕರಣದಲ್ಲಿ ಹಾಕಿಸಿ ನನಗಿಷ್ಟೆಲ್ಲ ತೊಂದರೆ ಮಾಡಿದ್ದಾರೆ ಅಂತ ನೀವು ರುಜುವಾತುಪಡಿಸಲು ಯಶಸ್ವಿ ಆದ್ರೆ ನಿಮಗೆ ನ್ಯಾಯಾಲಯ ಸೂಕ್ತ ಪರಿಹಾರವನ್ನ ನೀಡುವ ಸಾಧ್ಯತೆಗಳಿದಾವೆ. ಇಲ್ಲ ಸರ್, ಒಂದು ನ್ಯಾಯಾಲಯದಲ್ಲಿ ಇನ್ವೆಸ್ಟಿಗೇಷನ್ ನಡೆಸುವಾಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಒಬ್ಬ IO, ಆ ಆಫೀಸರ್ನೇ ವಿಕ್ಟಿಮ್ ಗರ್ಲ್ ಒಂದು ಸೋ ಅಂಡ್ ಸೋ ಅದರಲ್ಲೇ ಕೆರ ಚಪ್ಪಲಿಲೆ ಹೊಡಿತಾನ ಅಂತ ಸ್ಟೇಟ್ಮೆಂಟ್ ಇಟ್ಟಿದ್ರು ಕೂಡ ಯಾವುದೇ ರೀತಿಯಲ್ಲಿ ನಮಗೆ ಸರ್ ಕೇಸ್ ಪ್ರಕರಣ ದಾಖಲಾಗಿದ್ದು ಫಾಲ್ಸ್. ನಾನು ಅದರಲ್ಲಿ ನಿರಪರಾಧಿ. ಯಾವ ರೀತಿ ಅದು ಸಮೇತ ಆಗಿದೆಯೋ ಅಥವಾ ಯಾವ ರೀತಿಯಲ್ಲಿ ಅಕ್ವಿಟಲ್ ಆಗಿದೆಯೋ ಅದು ನನಗೆ ಗೊತ್ತಿಲ್ಲ ಸರ್. ಬಟ್ ನಮ್ ಅಡ್ವೊಕೇಟ್ ಅವರು ನಾನು ಸರ್ ಇದು ಸೊ ಇದೆಲ್ಲ ಮಾಡಿ ಅಂತ ನಾನು ಅವರಿಗೆ ಆಗಿಂದಾಗೆ ತಿಳಿಸಿದ್ದೀನಿ. ಬಟ್ ಅವ್ರು ಪೋಕ್ಸೋ ಆಕ್ಟ್ ಆಗೋದ್ರಿಂದ ಇದನ್ನಷ್ಟು ಸುಲಭವಾಗಿ ನ್ಯಾಯ ಮಾಡಲ್ಲ. ಆ ಉದ್ದೇಶಕ್ಕಾಗಿ ಸ್ವಲ್ಪ ಡಿಲೇ ಆಗುತ್ತೆ ಅನ್ನೋ ಒಂದು ರೀಸನ್ ಕೊಟ್ಟಿದ್ರು. ಕಿರಣ್ ಅವರ ತಮ್ಮ ವಾಯ್ಸ್ ಬ್ರೇಕ್ ಆಯ್ತು. ಸರ್ ಕೇಳಿಸ್ತಿದೆಯಾ? ಕಿರಣ್ ಅವರ ವಾಯ್ಸ್ ಬ್ರೇಕ್ ಆಗಿದೆ ನಿಮ್ದು.
ಹಲೋ ಸರ್ ಅನ್ಮ್ಯೂಟ್ ಕೇಳಿಸ್ತಿದ್ಯಾ? ಮಾಡ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಂಡು ತಿರ್ಗಾ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್ ಕೇಳಿಸ್ತಿದೆ? ಈಗ ಕೇಳಿಸ್ತಿದೆ, ಮಾತಾಡಿ. ಹಾ ಸರ್. ಸರ್, ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ನ ಸ್ವಯಂ ಕೆರ ಚಪ್ಪಲಿ ಹೊಡಿತಾನಂತ ವಿಕ್ಟಿಮ್ ಗರ್ಲ್ ಹೇಳಿದ್ರು ಕೂಡ ನಾವು ನ್ಯಾಯಾಂಗವನ್ನು ನಂಬಿಕೊಂಡು ಈಗ ನಿರಪರಾಧಿ ಆದ್ರೂ ಕೂಡ ಅವ್ರದ್ದು ಕೂಡ ನೋಡ್ಬೇಕಾಗತ್ತಲ್ಲ ಸರ್. ನ್ಯಾಯಾಂಗ ವ್ಯವಸ್ಥೆನ ಎಲ್ಲದನ್ನು ಪರಿಗಣಿಸಿ 5 ವರ್ಷ ನಮ್ಮ ಪೂರ ಫ್ಯಾಮಿಲಿನೇ ಅಂತ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಸರ್. ಬದುಕುವಂತ ಪೊಸಿಷನ್ ನಿಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಾದ ತಕ್ಷಣ ನೀವು ಅವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಆಗ್ಲಿ, ಹೋಮ್ ಸೆಕ್ರೆಟರಿ ಆಗ್ಲಿ, ನೀವ್ ಯಾವ್ದು ತಕರಾರು ಹಾಕಿಲ್ಲಲ್ಲ ಸರ್. ADGP ವರೆಗೂ ಹೋಗಿ ನಾವು ಅವ್ರ ಮೇಲೆ ಅಲ್ಟ್ರಾಸಿಟಿ ಕೇಸ್ ಫೈಲ್ ಮಾಡಿದ್ದೇವೆ. ಅದನ್ನ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಅಂದ್ರೆ ಅಲ್ಟ್ರಾಸಿಟಿ ಕೇಸ್ ಅನ್ನ ಇದು ಮಾಡಿದಾರಲ್ಲ, ಅದನ್ನ ಬಿ ರಿಪೋರ್ಟ್ ಹಾಕಿದ್ರು. ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೋರಾಡಿ ಕಾಗ್ನಿಜೆನ್ಸ್ ತಗೊಂಡಿದ್ದೇವೆ ಸರ್. 4 ವರ್ಷ ಆದ್ಮೇಲೆ ಕಾಗ್ನಿಜೆನ್ಸ್ ನಂತರ ಅದು ಪ್ರಕರಣ ನಡೀತಿದೆ. ಆ ಪ್ರಕರಣ ದಬ್ಬಾಳಿಕೆ ಮಾಡಿದಂತ ಸಂದರ್ಭದಲ್ಲಿ ಪ್ರಕರಣ ದಾಖಲೆ ಆಗಿದೆ. ಬಟ್ ನಾನು ನೊಂದಿದ್ದೀನಲ್ಲ ಸರ್, ಇದರಲ್ಲಿ ನಾನು ಆರೋಪಿ. 5 ವರ್ಷದಲ್ಲಿ ನನ್ನ ಎಜುಕೇಶನ್, ನನ್ನ ಫ್ಯೂಚರ್, ನನ್ ಎಲ್ಲವನ್ನು ಹಾಳು ಮಾಡಿ ಇಟ್ಟಿದ್ದಾರೆ. ಸೊ ಈ ಮುಂದಿನ ದಾರಿ ಏನು ಅಂತ ನನಗೆ ತಿಳಿತಾ ಇಲ್ಲ. ಹಾಗಾಗಿ ನಿಮ್ಮ ಮೇಲೆ ಅವರು ಸುಳ್ಳು ಪ್ರಕರಣ ಹಾಕಿದಾರೆ ಅಂದ್ರೆ ನೀವು ಹೈಕೋರ್ಟ್ಗೆ ಅಂಡರ್ ಸೆಕ್ಷನ್ 482 ಆಫ್ CRPC ಕೆಳಗೆ ನೀವು ಕ್ರಾಶ್ ಕೇಳಬೇಕಾಗಿತ್ತು, ಕೇಳಿಲ್ಲ ನೀವು. ಕೇಳಿಲ್ಲ. ಮತ್ತೆ ನಿಮ್ಗೆ ಒಂದ್ ಕೇಳಿ, ಮತ್ತೆ ನಿಮ್ಗೆ ಟ್ರಯಲ್ ಮಾಡೋಕ್ಕಿಂತ ಮುಂಚೆ ಒಂದು HBC ಅಂತ ಸ್ಟೇಜ್ ಇರ್ತದೆ. HBC ಅಂದ್ರೆ ಹಿಯರಿಂಗ್ ಬಿಫೋರ್ ಚಾರ್ಜ್ ಅಂತ ಇರ್ತದೆ. ಆ ಹಿಯರಿಂಗ್ ಬಿಫೋರ್ ಚಾರ್ಜ್ ಅಂತಕ್ಕಂತ ಸಂದರ್ಭದಲ್ಲಿ ನಿಮ್ಮ ವಕೀಲರ ಮೂಲಕ ನೀವು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು. ನಿಮ್ಮ ವಕೀಲರು ನಿಮ್ಗೆ ಅದನ್ನ ಹೇಳ್ಕೊಡ್ಬೇಕಾಗಿತ್ತು. ಈಗ ಚಾರ್ಜ್ ಫ್ರೇಮ್ ಮಾಡೋದಕ್ಕಿಂತ ಮುಂಚೆ ನ್ಯಾಯಾಲಯದಲ್ಲಿ ಒಂದು HBC ಹಿಯರಿಂಗ್ ಬಿಫೋರ್ ಚಾರ್ಜ್ ಮಾಡೋದಕ್ಕಿಂತ ಮುಂಚೆ ಸುನಾವಣೆ ಅಂತ ಇರ್ತದೆ. ಆ ಸಂದರ್ಭದಲ್ಲಿ ನೀವೊಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿ ಈಗೇನ್ ತಾವು ಹೇಳ್ತಾ ಇದ್ರಿ ಇದನ್ನೆಲ್ಲ ಅಲ್ಲಿ ಹೇಳಿ ಪೊಲೀಸರು ನಮ್ಮ ವಿರುದ್ಧ ಸುಳ್ಳು ಪ್ರಕರಣವನ್ನು ಹಾಕಿದ್ದಾರೆ, ನಮ್ಮ ಮೇಲೆ ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ಯಾವುದೇ ಕಾರಣಗಳಿಲ್ಲ, there is no sufficient material to connect with that case. ಸೊ ಆದ್ರಿಂದ ನಮ್ಮನ್ನ ಈ ಪ್ರಕರಣದಲ್ಲಿ ಸುಳ್ಳಾಗಿ ಸಿಲುಕಿಸಲಾಗಿದೆ. ನಮ್ಮ ಮೇಲೆ ಚಾರ್ಜ್ ಫ್ರೇಮ್ ಮಾಡ್ಲಿಕ್ಕೆ ಸಾಕಷ್ಟು ಮಟೀರಿಯಲ್ ಇಲ್ಲ. ಆದ್ರಿಂದ ಗಣ ನ್ಯಾಯಾಲಯ ಈ ಹಂತದಲ್ಲಿ ನಮ್ಮನ್ನ ಡಿಸ್ಚಾರ್ಜ್ ಮಾಡಬೇಕು ಅಂತ ನಿಮ್ಮ ವಕೀಲರು ನಿಮಗೆ ಹೇಳಿಲ್ಲ, ಮತ್ತು ಅವರು ಅರ್ಜಿನೂ ಹಾಕಿಲ್ಲ. ಆ ರೀತಿ ನ್ಯಾಯಾಲಯ ಮುಂದೆ ವಾದನೂ ಮಾಡಿಲ್ಲ. ಹಂಗಾಗಿಂದ ನಿಮ್ಮ ಮೇಲೆ ಚಾರ್ಜ್ ಫ್ರೇಮ್ ಆಗಿದೆ, ನಂತರ ಟ್ರಯಲ್ ಬಿಗಿನ್ ಆಗಿದೆ. ಸರ್, ಪೋಕ್ಸೋ ಆಕ್ಟ್ ಅಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅಷ್ಟು ಈಸಿಯಾಗಿ ಡಿಸ್ಚಾರ್ಜ್ ಯಾವುದೇ ಕಾರಣಕ್ಕೆ ಆಗಲ್ಲ ಅಂತ 64 ಸ್ಟೇಟ್ಮೆಂಟ್ ಅಲ್ಲಿ ಹೆಸರು ಆಡ್ ಅಂತಂದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಆಗ್ಲೇಬೇಕು ಅಂತ ನಮ್ಮ ಅಡ್ವೊಕೇಟ್ ಹೇಳಿದ್ರು. ನಾವು ಎಲ್ಲಾ ರೀತಿಯಲ್ಲಿ ನಮ್ಮ ಅಡ್ವೊಕೇಟ್ ಮತ್ತೆ ತಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ನಮ್ಗೆ. ಅಲ್ಲ, HBC ಸ್ಟೇಜ್ ಬರೋದು ಯಾವಾಗ ಗೊತ್ತಾ? ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಿದ ನಂತರ ಆರೋಪಿಗಳು ನ್ಯಾಯಾಲಯದ ಮುಂದೆ ಬಂದು ಹಾಜರಾಗಿ ಬೇಲ್ ತಗೋತಾರೆ. ಆವಾಗ ನ್ಯಾಯಾಲಯ ಅವರಿಗೆ ಚಾರ್ಜ್ ಶೀಟಿನ ಒಂದು ಉಚಿತ ಕಾಪಿಯನ್ನ ಕೊಡ್ತದೆ. ನಂತರ HBC ಸ್ಟೇಜ್ ಅನ್ನ ನಿಗದಿಪಡಿಸ್ತದೆ, ಹಿಯರಿಂಗ್ ಬಿಫೋರ್ ಚಾರ್ಜ್ ಅಂತ. ಆ ಟೈಮ್ದಲ್ಲಿ ನಿಮಗೆ ಡಿಸ್ಚಾರ್ಜ್ ಅರ್ಜಿ ಹಾಕ್ಲಿಕ್ಕೆ ಸಾಕಷ್ಟು ಅವಕಾಶ ಇತ್ತು. ಅದನ್ನ ನಿಮ್ಮ ವಕೀಲರು ಬಳಸ್ಕೊಂಡಿಲ್ಲ, ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿಲ್ಲ. ಅರ್ಜಿಯನ್ನು ಹಾಕಿಲ್ಲ ಅಂದ ಕೂಡಲೇ ಒಂದು ಆರ್ಗ್ಯುಮೆಂಟ್ ಮಾಡೋ ಪ್ರಶ್ನೆನೇ ಇಲ್ಲ. ಅವಾಗ ಅವರು ಅರ್ಜಿಯನ್ನು ಹಾಕಿ ನ್ಯಾಯಾಲಯದ ಮುಂದೆ ಆರ್ಗ್ಯುಮೆಂಟ್ ಮಾಡಿ ನಮ್ಮ ಪಕ್ಷಗಾರನನ್ನ ಈ ಪ್ರಕರಣದಲ್ಲಿ ಸುಳ್ಳಾಗಿ ಸೇರಿಸಲಾಗಿದೆ ಮತ್ತು ಅವರನ್ನ ಈ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಮಾಡಲಿಕ್ಕೆ ಸಾಕಷ್ಟು ಮಟೀರಿಯಲ್ ಇಲ್ಲ ಮತ್ತು ಪೊಲೀಸರು ತೆಗೆದುಕೊಂಡಂತ 161 CRPC ಸ್ಟೇಟ್ಮೆಂಟ್ ದಲ್ಲಿ ಎಲ್ಲ ವಿರೋಧಾಭಾಸಗಳಿದಾವೆ ಮತ್ತು ಅಲ್ಲಿ ಡಾಕ್ಟರ್ ಎವಿಡೆನ್ಸು ಮತ್ತು ಸಾಕ್ಷಿಗಳ ಹೇಳಿಕೆಗೆ ಪೂರಕ ಆಗಿಲ್ಲ ಮತ್ತು ಸಾಕ್ಷಿಗಳ ಹೇಳಿಕೆಗೂ ಮೆಡಿಕಲ್ ರಿಪೋರ್ಟ್ಗೂ ತಾಳೆ ಆಗ್ತಾ ಇಲ್ಲ. ಸೊ ಆದ್ದರಿಂದ ದಿಸ್ ಈಸ್ ಎ ಕುಕ್ಡ್ ಅಪ್ ಸ್ಟೋರಿ. ಇದು ನಮ್ಮನ್ನ ತೊಂದರೆ ಮಾಡೋ ಸಲುವಾಗಿ, ನಮ್ಮನ್ನ ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸುವ ಸಲುವಾಗಿ ಮಾಡಿದಂತಹ ಷಡ್ಯಂತ್ರ ಆಗಿದೆ. ಆದ್ದರಿಂದ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಬಾರ್ದು, ಈ ಹಂತದಲ್ಲಿನೇ ಡಿಸ್ಚಾರ್ಜ್ ಮಾಡಬೇಕು ಅಂತ ನಿಮ್ಮ ವಕೀಲರು ಅರ್ಜಿಯನ್ನು ಹಾಕಿಲ್ಲ. ಅರ್ಜಿಯನ್ನು ಹಾಕಿಲ್ಲ ಅಂದ್ರೆ ವಾದ ಮಾಡೋ ಪ್ರಶ್ನೆನೇ ಇಲ್ಲ. ಹೀಗಾಗಿ ನೀವು ಡಿಸ್ಚಾರ್ಜ್ ಅಲ್ಲಿ ಆಗ್ಲಿಲ್ಲ. ಹೀಗಾಗಿ ನಿಮ್ಮ ವಿರುದ್ಧ ಚಾರ್ಜ್ ಫ್ರೇಮ್ ಆಗಿದೆ. ಚಾರ್ಜ್ ಫ್ರೇಮ್ ಆದ ನಂತರ ನ್ಯಾಚುರಲಿ ಟ್ರಯಲ್ ಬಿಗಿನ್ ಆಗ್ತದೆ. ಎಲ್ಲ ಸಾಕ್ಷ್ಯಾಧಾರಗಳು ನೋಡಿ ಆಮೇಲೆ ನಿಮ್ಮನ್ನ ಜಜ್ಮೆಂಟ್ ಅಲ್ಲಿ ನಿಮ್ಮನ್ನ ಅಕ್ವಿಟ್ ಮಾಡಲಾಗಿದೆ.
ಇಲ್ಲ ಇಲ್ಲ ಪೂಜ್ಯರೇ, ನಾವು ಡಿಸ್ಚಾರ್ಜ್ ಅಪ್ಲಿಕೇಶನ್ ನ ಟ್ರಯಲ್ ನಡೆಯಕ್ಕಿಂತ ಮುಂಚೆನೆ ಹಾಕಿದ್ವಿ. ನಮ್ಮ ಕೇಸ್ ಪ್ರಕರಣದಲ್ಲಿ 3 ಜನನ್ನ ಇನ್ವಾಲ್ವ್ ಮಾಡಿ ಇನ್ವೆಸ್ಟಿಗೇಷನ್ ಆಫೀಸರು ಉದ್ದೇಶ ಪೂರ್ವಕವಾಗಿ ಮಾಡಿದ್ರಿಂದ ನಾವು ಇಬ್ಬರ ಡಿಸ್ಚಾರ್ಜ್ ಅಪ್ಲಿಕೇಶನ್ ಮಾಡಿದ್ವಿ. ಬಟ್ ಆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಪೋಕ್ಸೋ ಆಕ್ಟ್ ಆಗಿರೋದ್ರಿಂದ ವಜಾ ಮಾಡಿದ್ರು, ಇನ್ವೆಸ್ಟಿಗೇಷನ್ ನಡೀಲಿ ಅಂತ. 164 ಸ್ಟೇಟ್ಮೆಂಟ್ ನಲ್ಲಿ ಹೆಸರಿದೆ, ಬಟ್ ಮುಂದೆ ಅದು ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ವಜಾ ಮಾಡಿದ್ರು ಅದನ್ನ. ಸೊ ನಾವು ಅದನ್ನ ಹೈಕೋರ್ಟಿಗೆ ಹೋಗುವಂತ ನಮಗೆ ಅಷ್ಟು ಶಕ್ತಿ ಇದ್ದಿದ್ದಿಲ್ಲ ಸರ್. ಹಾಗಾಗಿ ನಮ್ಗೆ ನೊಂದು ಇದರಲ್ಲಿ ಬಹಳ ನೊಂದಿದೆವು ಸರ್. ಇದಕ್ಕೇನಾದ್ರೂ ಸದ್ಯದ ದುಡಿಮೆಗೆ ನಾನು ಬದುಕ್ಬೇಕನ್ನ ದುಡಿಮೆಗೆ ಯಾವುದೇ ರೀತಿಯಲ್ಲಿ ಆದ್ರೂ ಆನ್ ದಿ ಸ್ಪಾಟ್ ಸಹಾಯ ಪಡ್ಕೋಬೇಕನ್ನೋ ಮಾರ್ಗ ಏನಾದ್ರು ತಾವ್ ಇದೆ ಹೇಳಿದ್ರಿ ಸರ್? ನಾವು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿದ್ವಿ, ಆದ್ರೂ ತನಿಖೆ ನಡೀಲಿ ಅಂತ ಒಂದು ಮಾತು ಹೇಳಿದ್ರಿ. ಹಾ ಸರ್, ತನಿಖೆ ಹೌದು. ಯಾವಾಗ ನಡೀತದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, FIR ಆದ್ಮೇಲೆ ಪೊಲೀಸರು ತನಿಖೆಯನ್ನು ಮಾಡಿ ಚಾರ್ಜ್ ಶೀಟ್ ಕೋರ್ಟ್ಗೆ ಹಾಕ್ತಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಹಾಕಿದ್ರೆ ಎನ್ಕ್ವೈರಿ ಸ್ಟೇಜ್ ಮುಗಿತು, ಟ್ರಯಲ್ ಎನ್ಕ್ವೈರಿ ಇದು ಇನ್ವೆಸ್ಟಿಗೇಷನ್ ಸ್ಟೇಜ್ ಮುಗಿತು, ಎನ್ಕ್ವೈರಿ ಸ್ಟಾರ್ಟ್ ಆಯ್ತು. ಸೊ ಚಾರ್ಜ್ ಶೀಟ್ ಹಾಕಿದ ಮೇಲೆ ಪೊಲೀಸರ ಪಾತ್ರ ಅಲ್ಲಿಗೆ ಮುಗಿತು. ಪೊಲೀಸರ ಪಾತ್ರ ಚಾರ್ಜ್ ಶೀಟ್ ಹಾಕಿದ ಮುಗಿದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳೋ ಪ್ರಶ್ನೆನೇ ಬರೋದಿಲ್ಲ. ಸೊ ಚಾರ್ಜ್ ಶೀಟ್ ಹಾಕಿದ್ಮೇಲೆ ನಾನು ಆಗಲೇ ಹೇಳಿದಂಗೆ ನೀವು ಕೋರ್ಟ್ ಮುಂದೆ ಹಾಜರಾಗಿ ಬೇಲ್ ತಗೋತೀರಿ. ನೆಕ್ಸ್ಟ್ ಸ್ಟೇಜ್ ಇರೋದು HBC. HBC ಅಲ್ಲಿ ಇನ್ವೆಸ್ಟಿಗೇಷನ್ ಪ್ರಶ್ನೆನೇ ಬರೋಲ್ಲ, ಯಾಕಂದ್ರೆ ಚಾರ್ಜ್ ಶೀಟ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ಮುಗಿಸಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ದ ಬಾಲ್ ಈಸ್ ಇನ್ ದ ಕೋರ್ಟ್ ಆಫ್ ದ ಬಾಲ್ ಈಸ್ ಇನ್ ದ ಕೋರ್ಟ್. ಸೊ ನ್ಯಾಯಾಲಯದ ಮುಂದೆ ಪ್ರಕರಣ ಇದೆ. ಸೊ HBC ಸ್ಟೇಜ್ ಹಂತದಲ್ಲಿ ಇನ್ವೆಸ್ಟಿಗೇಷನ್ ಅನ್ನೋ ಪ್ರಶ್ನೆ ಬರುದಿಲ್ಲ. ಇನ್ವೆಸ್ಟಿಗೇಷನ್ ಮುಗಿದು ಚಾರ್ಜ್ ಶೀಟ್ ಆಲ್ರೆಡಿ ಆಗಿದೆ. ಈಗ ನೀವು ನಾನು ಆಗಲೇ ಹೇಳಿದಂಗೆ ನೀವು ಅಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿ ನೀವು ಡಿಸ್ಚಾರ್ಜ್ ಕೇಳಬೇಕಾಗಿತ್ತು. ಹೌದು ಹೌದು ಸರ್, ನಾವು ಆ ಸಮಯದಲ್ಲಿ ಹಾಕಿದ್ದೀವಿ. ಅಲ್ಲ, ಕ್ರಿಮಿನಲ್ ಕೇಸ್, ವಾರಂಟ್ ಕೇಸ್ಗಳೆಲ್ಲ HBC ಸ್ಟೇಜು ಕಡ್ಡಾಯ. ಸಮನ್ಸ್ ಕೇಸ್ ಇದ್ರೆ ಪ್ಲೀ ಅಥವಾ ಸಬ್ಸ್ಟೆನ್ಸ್ ಆಫ್ ಅಕ್ಯೂಷನ್ ಅಂತ ಇರ್ತದೆ. ಓಕೆ ಸರ್, ಇದಕ್ಕೆ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಆನ್ ದಿ ಸ್ಪಾಟ್ ಸಹಾಯ ಪಡ್ಕೊಂಡು ದುಡಿಮೆಗಾಗ್ಲಿ ಈಗ ಎಲ್ಲವನ್ನು ಇದು ಮಾಡಿರೋ ಅದನ್ನ ರೀಸನ್ ಇಟ್ಕೊಂಡು ಸರ್ ಈಗ ನೀವು ಹೈಕೋರ್ಟ್ ಹೋಗಿ ಪ್ರಶ್ನೆ ಮಾಡ್ಲಿಕ್ಕೆ ನಿಮಗೆ ಆರ್ಥಿಕ ಶಕ್ತಿ ಇಲ್ಲ ಅಂತ ನೀವು ಒಂದು ಮಾತು ಹೇಳಿದ್ರಿ. ಆದ್ರೆ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ 1987 ಅಂತ ಬಂದಿದೆ. ಸೊ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ, ಅದು ತಾಲೂಕಾ ಹಂತದಿಂದ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ ಕೂಡ ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ಮಕ್ಕಳಿಗೆ, ಪ್ರಕೃತಿ ವಿಕೋಪದಿಂದ ಒಳಗಾದವರಿಗೆ, ಇಂಥವ್ರಿಗೆ ಅಥವಾ ಯಾರ ವಾರ್ಷಿಕ ವರಮಾನ 3 ಲಕ್ಷ ರೂಪಾಯಿಗಿಂತ ಕಡಿಮೆ ಅಂತವರಿಗೆ ಉಚಿತ ಕಾನೂನು ನೆರವನ್ನ ಕೊಡ್ತದೆ. ನೀವು ಹೈಕೋರ್ಟ್ ಅಲ್ಲೂ ಕೂಡ ಒಂದು ಲೀಗಲ್ ಏಡ್ ಅಂತ ಇರ್ತದೆ. ನೀವು ಅಲ್ಲಿ ಹೋಗಿ ಉಚಿತವಾಗಿ ವಕೀಲರ ಸೇವೆಯನ್ನು ಪಡ್ಕೊಂಡು ನೀವು ಆ ಡಿಸ್ಚಾರ್ಜ್ ಅಪ್ಲಿಕೇಶನ್ ನಿಮ್ದು ವಜಾ ಆಗಿದ್ದನ್ನ ತಾವು ಪ್ರಶ್ನಿಸಿ ತಾವು ನ್ಯಾಯ ಪಡೆದುಕೊಳ್ಳಿಕ್ಕೆ ಅವಕಾಶ ಇತ್ತು. ಬಹುಶಃ ನಿಮ್ಗೆ ಈ ವಿಷಯದಲ್ಲಿ ತಿಳುವಳಿಕೆ ಇರಲಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಇಲ್ಲ ಸರ್, ನಾವು ಮತ್ತೆ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಳ್ಳು ಸಾಕ್ಷಿ ಎಲ್ಲ ರೀತಿಯಲ್ಲಿ ಸುಳ್ಳು ನಮಗೆ ಅನ್ಸಿದಾಗ ನಾವು 340 CRPC ಪರ್ಜುರಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಇದು ನಡೀತಿದೆ ಅಂತ 340 CRPC ಅಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡಿದಾಗ ಅದನ್ನ ವಜಾ ಮಾಡಿದ್ರು ಸರ್. ಅದನ್ನ ಚಾಲೆಂಜ್ ಮಾಡಿ ವಜಾ ಮಾಡಿದಾರೆ ಅಂದ್ರೆ ನೀವು ಅಲ್ಲಿ ಪರ್ಜುರಿ ಆಗಿದೆ ಅಂತ ನೀವು ಸಾಬೀತುಪಡಿಸಲು ವಿಫಲವಾಗಿದ್ದೀರಿ ಅಂತ ಅರ್ಥ. ನೀವು ಪರ್ಜುರಿ ಆಗಿದೆ ಅಂತ ನಿಮ್ ಕೇಸು, ಬಟ್ ಅದನ್ನ ನ್ಯಾಯಾಲಯ ವಜಾ ಮಾಡಿದೆ ಅಂದ್ರೆ ನೀವು ನ್ಯಾಯಾಲಯಕ್ಕೆ ಮನಗಾಣಿಸುವಲ್ಲಿ ವಿಫಲ ಆಗಿದ್ದೀರಿ ಅಂತ ಅರ್ಥ. ಹಂಗಿದ್ರೆ ನೀವು ಆ ಆದೇಶವನ್ನ ಮೇಲೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿ ಸ್ವಾಮಿ. ಬೆಂಗಳೂರು ACE ಸೌತ್ ಮುಂದೆ ಸೀನಿಯರ್ ಸಿಟಿಸನ್ ಕೇಸ್ ಒಂದು ಫೈಲ್ ಆಗುತ್ತೆ ಸ್ವಾಮಿ 2024ರಲ್ಲಿ. ಡಿಸೆಂಬರ್ ಅಲ್ಲಿ ಕೇಸ್ ಫೈಲ್ ಮಾಡಿದಂಥವರು ಸೀನಿಯರ್ ಸಿಟಿಸನ್ ತೀರ್ಕೊಂಡ್ಬಿಡ್ತಾರೆ ಸ್ವಾಮಿ. ಈಗ ಈ ವಿಚಾರನ ಯಾರ ಮೇಲೆ ಕೇಸ್ ಫೈಲ್ ಮಾಡಿದ್ರಲ್ಲ ಅವ್ರ ಮಗವರು ಕೂಡ ACE ಅವ್ರ ಗಮನಕ್ಕೆ ತಂದಿದ್ದಾರೆ, ಈ ರೀತಿ ನಮ್ಮ ತಾಯಿಯವ್ರು ತೀರ್ಕೊಂಡಿದ್ದಾರೆ ಅಂತ. ಬಟ್ ಕೇಸ್ ಇನ್ನೂ ಹಾಗೆ ಇದೆ ಸ್ವಾಮಿ. ಇದು ಕೇಸು ಇದನ್ನ ಡಿಸ್ಪೋಸ್ ಮಾಡ್ತಾರ ಅಥವಾ ಏನ್ ಮಾಡ್ಬೋದು ಸ್ವಾಮಿ? ಈಗ ಸಾಮಾನ್ಯವಾಗಿ ಕೋರ್ಟ್ ನಲ್ಲಿ ಅರ್ಜಿ ಹಾಕಿದಂತ ವ್ಯಕ್ತಿ ಸತ್ತ ಅಂದ್ರೆ ಅವನ್ನ ಎಲ್ಲಾರ್ಸನ್ನ ರೆಕಾರ್ಡ್ ಮೇಲೆ ತರಲಿಕ್ಕೆ ಅವಕಾಶ ಇದೆ. ಆದ್ರೆ ಈ ACE ಕೋರ್ಟ್ ಅಲ್ಲಿ ಸೀನಿಯರ್ ಸಿಟಿಸನ್ ತನ್ನ ಮಕ್ಕಳ ಮೇಲೆ ಹಾಕಿದಾಗ
ಸೊ ಅವ್ರ ಪರವಾಗಿ LRs ಇವರೇ ಇರೋದ್ರಿಂದ, ಸೊ ಇವ್ರ ವಿರುದ್ಧವೇ ಪ್ರಕರಣ ಇರೋದ್ರಿಂದ LRs ಅನ್ನ ಅರ್ಜಿದಾರರ ಪರವಾಗಿ ರೆಕಾರ್ಡ್ ಮೇಲೆ ತರಲಿಕ್ಕೆ ಅಲ್ಲಿ ಬರೋದೇ ಇಲ್ಲ. ಬಿಕಾಸ್ ದ LR ಹಿಮ್ಸೆಲ್ಫ್ ಇಸ್ ಎ ರೆಸ್ಪಾಂಡೆಂಟ್ ದೇರ್. ಅಲ್ಲಿ LR ಅಂದ್ರೆ ಲೀಗಲ್ ರಿಪ್ರೆಸೆಂಟೇಟಿವ್ನೇ ಅಲ್ಲಿ ಎದುರುದಾರನಾಗಿದ್ದಾನೆ. ಸೊ ಹಾಗಿರೋದ್ರಿಂದ ಕೇಸ್ ಇಸ್ ಅಬೇಟೆಡ್. ಧನ್ಯವಾದಗಳು ಸ್ವಾಮಿ. ಸ್ವಾಮಿ ನಮಸ್ಕಾರ ಸ್ವಾಮಿ. ಸ್ವಾಮಿ, ನನ್ನ ಸಂಬಂಧಿಕರಿಗೆ ನಾನು ಒಂದು ಮನೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಜೇನರ್ಮ್ ಯೋಜನೆ ಅಡಿಯಲ್ಲಿ ಒಂದು 50,000 ರೂಪಾಯಿ ಕೊಡಿ ನನಗೆ ಅಂತ ಹೇಳ್ತಾರೆ ಸ್ವಾಮಿ. ನಾವು ಅವ್ರ ಸಂಬಂಧಿಕರಾಗಿರೋದ್ರಿಂದ ಅವ್ರನ್ನ ನಂಬಿ ನಾವು ಒಂದು ಸಲಿಗೆ ನನ್ನ ಅಕೌಂಟಿಂದ ಅವ್ರ ಅಕೌಂಟ್ಗೆ 30,000 ರೂಪಾಯಿನ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಸ್ವಾಮಿ. ನಂತರ ಒಂದ್ 2 ದಿನದಲ್ಲಿ ಅವರು ನಮ್ಮ ಮನೆಗೆ ವಾಪಸ್ ಬಂದು ನಿಮ್ಗೆ ಹಕ್ಕುಪತ್ರ ಎಲ್ಲ ಕೊಡಿಸ್ತಾ ಇದ್ದೀನಿ, ಇನ್ನು 50,000 ರೂಪಾಯಿ ನಮ್ಗೆ ಕೊಡ್ಬೇಕು, ಉಳಿಕೆ 50,000 ರೂಪಾಯಿ ಕೊಟ್ಬಿಡಿ, ನಾನು ನಾಳೆನೇ ನಿಮ್ಗೆ ಹಕ್ಕುಪತ್ರ ಕೊಡಿಸ್ತೀನಿ ಅಂತ ನಂಬಿಸ್ತಾರೆ ಸ್ವಾಮಿ. ಅದಕ್ಕೆ ನನಗೆ ನಂಬಿಕೆ ಇಲ್ಲಪ್ಪ ಇಷ್ಟು ದುಡ್ಡು ಕೊಡೋದಕ್ಕೆ ಅಂತ ಹೇಳಿದಾಗ ಅವರು ಒಂದು ಚೆಕ್ ಮೇಲೆ 50,000 ರೂಪಾಯಿ ಅಂತ ಅವ್ರ ಚೆಕ್ ಮೇಲೆ ನಮೂದನೆ ಮಾಡಿ ಆ ಚೆಕ್ನ ನಮ್ಗೆ ಕೊಟ್ಟು 50,000 ರೂಪಾಯಿ ಇಸ್ಕೊಂಡು ಹೋಗ್ತಾರೆ ಸ್ವಾಮಿ. ನಂತರ ಕೆಲವು ದಿನಗಳ ನಂತರ ನಾವು ಅವ್ರನ್ನ ಹೋಗಿ ಕೇಳಿದಾಗ ಅವರು ಮನೆ ಕೊಡಿಸೋ ಪ್ರಯತ್ನ ಯಾವುದು ಮಾಡಿರಲ್ಲ, ಅವ್ರ ವೈಯಕ್ತಿಕ ಸಮಸ್ಯೆಗೋಸ್ಕರ ನಮ್ಮ ಹತ್ರ ಹಣ ಪಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಸ್ವಾಮಿ. ಈಗ ನಾವು ಅವ್ರಿಗೆ ಯಾವ ರೀತಿ ಅಮೌಂಟ್ ನಾವು ಪಡ್ಕೋಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗ 30,000 ಪ್ಲಸ್ 50,000 80,000 ರೂಪಾಯಿಗೆ ನಾವು ದಾವೆ ಹೂಡ್ಬಹುದಾ ಅಂತ ಸ್ವಾಮಿ. ಇದು ನಿಮ್ಗೆ ಸಿವಿಲ್ ಪರಿಹಾರ ಕೂಡ ಇದೆ ಮತ್ತು ಇದು ಕ್ರಿಮಿನಲ್ ಒಫೆನ್ಸ್ ಕೂಡ ಆಗ್ತದೆ. ಅಂದ್ರೆ ಇದು ಚೀಟಿಂಗ್ ಅಂಡ್ ಫ್ರಾಡ್ ಅಂತ ಆಗ್ತದೆ. ಸೊ ಆದ್ರಿಂದ ನೀವು ಪೊಲೀಸ್ ಠಾಣೆಯಲ್ಲಿ ಅವರು ನಮ್ಗೆ ಮೋಸ ವಂಚನೆ ಮಾಡಿದ್ದಾರೆ ಅಂತ ಅನ್ಕೊಂಡು ನೀವು ಅವರ ವಿರುದ್ಧ ಪ್ರಕರಣವನ್ನು, ಅವರು ನಿಮ್ಗೆ ಮೋಸ ವಂಚನೆ ಮಾಡಿದರೆ ತಂದ್ಕೊಂಡು ನೀವು ಸಂಬಂಧಪಟ್ಟ ಜುರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ ದಲ್ಲಿ ಅವ್ರ ವಿರುದ್ಧ ಒಂದು 420 IPC ಕೆಳಗೆ ನೀವು ದೂರನ್ನ ಕೂಡ ದಾಖಲಿಸಬಹುದು. ಅದ್ರ ಜೊತೆಗೆ ನೀವು ರಿಕವರಿ ಆಫ್ ಮನಿ ಸೂಟ್, ಸೊ ನೀವು ನನ್ಗೆ ಹಣ ವಾಪಸ್ ಕೊಡ್ಬೇಕು ಬಡ್ಡಿ ಸಮೇತ ತಂದು ತಾವು ರಿಕವರಿ ಆಫ್ ಮನಿ ಸೂಟ್ ಅನ್ನ ಕೂಡ ಹಾಕ್ಬೇಕು. ಅದ್ ಬಿಟ್ಟು ಅದಕ್ಕೆ ನೀವು ಕೋರ್ಟ್ ಫೀ ಅನ್ನ ಕೊಡ್ಬೇಕಾಗ್ತದೆ. ಮತ್ತು ಚೆಕ್ ಒಂದ್ ವೇಳೆ ಕೊಟ್ಟಿದ್ರೆ ಅದನ್ನ ನೀವು ಚೆಕ್ ಬೌನ್ಸ್ ಪ್ರಕರಣವನ್ನು ಕೂಡ ತಾವು ಆತನ ವಿರುದ್ಧ ಮಾಡಬಹುದು. ಮೊನ್ನೆ ನಾವು ಸ್ಟೇಷನ್ಗೆ ಹೋಗಿ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾಗ ಅವ್ರಿಗೆ ಫೋನ್ ಮಾಡ್ತಾರೆ ಸ್ವಾಮಿ. ಅವರು ಫೋನ್ ರಿಸೀವ್ ಮಾಡಿರಲ್ಲ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸರ್ ಮನೆ ಗೊತ್ತು ನನಗೆ, ಬನ್ನಿ ಠಾಣಾ ಸಿಬ್ಬಂದಿನ ಕರ್ಕೊಂಡ್ ಬಂದ್ರೆ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ಅವ್ರು ಈಗ ಆಗಲ್ಲ, ಇನ್ನೊಂದ್ 2 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಸ್ವಾಮಿ. ಆ ವ್ಯಕ್ತಿನ ನಾವು ಠಾಣೆ ಕರೆಸಿ ಅವನೊಂದು ಹೇಳಿಕೆನ ಪಡ್ಕೊಂಡ್ರೆ ಒಂದು ಅನುಕೂಲ ಆಗುತ್ತಾ? ನಾನು ಏನಕ್ಕೆ ಹಣ ಇಸ್ಕೊಂಡೆ ಅಂತ ಒಂದು ಹೇಳಿಕೆ ಮಾಡ್ಬೋದಾ? ಹೇಳಿಕೆ ಅಲ್ಲ, ಅದು ಇದು ಕ್ರಿಮಿನಲ್ ಅಪರಾಧ, ಚೀಟಿಂಗ್. ಇದು ಮೋಸ ವಂಚನೆ, ಇದು ಮೋಸ ವಂಚನೆ. ಸೊ ಆದ್ರಿಂದ ಅವನ ಮೇಲೆ FIR ಆಗ್ತದೆ, ಪನಿಷಬಲ್ ಅಂಡರ್ ಸೆಕ್ಷನ್ 420 IPC. ಅದು 7 years ಪನಿಷಬಲ್ ಆಫೆನ್ಸ್ ಮತ್ತು ನಾನ್ ಬೇಲೆಬಲ್ ಆಫೆನ್ಸ್. ಸೊ ಆದ್ರಿಂದ ನೀವು ಪೊಲೀಸರಿಗೆ ದೂರನ್ನ ಕೊಟ್ಟು ಆತನ ಮೇಲೆ FIR ಮಾಡಿಸಿ ಆತನನ್ನು ಜೈಲಿಗೆ ಕಳಿಸಿ. ಆಯ್ತು ಸ್ವಾಮಿ, ಅದೊಂದು ಪ್ರಯತ್ನ ನಡೀತಿದೆ ಸ್ವಾಮಿ, ಮಾಡ್ತೀನಿ. ಮತ್ತೆ ಸ್ವಾಮಿ ಇನ್ನೊಂದು ಪ್ರಶ್ನೆ ಅಂದ್ರೆ, ನಾನು ಈಗ ಒಂದು ಸ್ವರ್ಜಿತವಾಗಿ ಒಂದು ನಿವೇಶನವನ್ನ ಕೊಂಡ್ಕೊಂಡಿರ್ತೇನೆ ಸ್ವಾಮಿ. ಆ ನಿವೇಶನ ಕೊಂಡ್ಕೋಬೇಕಾದ್ರೆ ನಮ್ಮ ಅಕ್ಕನವರು ನನಗೆ 75% ಅದ್ರಲ್ಲಿ ಏನಿರುತ್ತೆ ಆ ನಿವೇಶನದ ಹಣವನ್ನ ಅವ್ರು ಕೊಟ್ಟಿರ್ತಾರೆ. ಈಗ ನನ್ನ ಹೆಸರಲ್ಲಿ ಅದು ನಿವೇಶನ ಇರ್ತದೆ. ಕೆಲವು ದಿನಗಳಿಂದ ನಮ್ಮ ಅಕ್ಕನವರು ಆ ಪ್ರಾಪರ್ಟಿಗೆ ಏನು ನೀನು 25% ಸೇರಿಸ್ಕೊಟ್ಟಿದೆಯಲ್ಲ ಅದ್ರ ಫುಲ್ ನಾನು 100% ಹಣ ಕೊಟ್ಬಿಡ್ತೀನಿ, ನನಗೆ ಆ ಸೈಟ್ನ ನನ್ನ ಹೆಸರಿಗೆ ಮಾಡಿಬಿಡು ಅಂತ ಕೇಳ್ತಾ ಇದ್ದಾರೆ. ಆಯ್ತು, ನಾನು ಆಸ್ತಿನ ವರ್ಗಾವಣೆ ಮಾಡ್ತೇನೆ ಅಂತ ಒಪ್ಕೊಂಡಿದ್ದೀನಿ. ಇದರಲ್ಲಿ ನನ್ನ ಪತ್ನಿ ಮತ್ತು ಮಕ್ಕಳಿಗೆ ಏನಾದ್ರೂ ಹಕ್ಕು ಇದೆಯಾ ಅಂತ ಸ್ವಾಮಿ? ಇದು ನಿಮ್ದು ದುಡ್ಡು ಕೊಟ್ಟಿದ್ದು ಸ್ವಯಾರ್ಜಿತ ದುಡ್ಡದು? ಇಲ್ಲ ಸ್ವಾಮಿ, ಅವರು 75% ಅವ್ರು ಕೊಟ್ಟಿದ್ದು, ನಂದು 25% ನಮ್ಮ ಅಕ್ಕನವ್ರದು. 70% ಯಾರು ಕೊಟ್ಟಿದ್ರು? ಅಕ್ಕನವ್ರು ಕೊಟ್ಟಿದ್ದು. ಅಕ್ಕ 25% ನಾನು ಹಾಕೊಂಡಿದ್ದು. ಅಲ್ಲ, ಈಗ ನನಗೆ 25% ವಾಪಸ್ ಕೊಟ್ಟಿದ್ದಾರೆ. ಅದು ನಿಮ್ಮ ಸ್ವಂತ ದುಡಿಮೆನಾ ಅಥವಾ ಒಟ್ಟು ಕುಟುಂಬದ ದುಡಿ? ಇಲ್ಲ, ಅದು ಅವರ ಸ್ವಂತ ದುಡಿಮೆಯಲ್ಲಿ ಅವ್ರು ನಾನು ಕೊಟ್ಟಿದ್ದು. ನಾನು ಅದನ್ನ ಒಂದು ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಈಗ ನಾನು ಅದಕ್ಕೆ 25% ನಾನು ಹಾಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. 25% ನಿಮ್ಗೆ ವಾಪಸ್ ಕೊಡ್ತೀನಿ, ನೀನು ಎಷ್ಟು ಇನ್ವೆಸ್ಟ್ ಮಾಡಿದ್ಯಾ ಅದನ್ನ ನನಗೆ ಸೈಟ್ ನಾನು ವಾಪಸ್ ಕೊಡು ಅಂತ ಕೇಳ್ತಾರೆ. ಅದನ್ನ ಕೊಡೋಕೆ ಒಪ್ಕೊಂಡಾಗ ನನ್ನ ಪತ್ನಿ ಮತ್ತು ಮಕ್ಕಳಿಗೆ ಏನಾದ್ರು ಅದರಲ್ಲಿ ಹಕ್ಕಿದೆಯಾ ನಾನು ಕೊಟ್ಟಿರೋ ಸಂದರ್ಭದಲ್ಲಿ? ಅದು ನನ್ನ ಸ್ವಯಾಜಿತ ಆಸ್ತಿ ಅನ್ನಿಸ್ಕೊಂಡಿದ್ದರಿಂದ ಅನ್ನೋದೊಂದು ಡೌಟ್ ಇದೆ ಸ್ವಾಮಿ. ನಾನು ಅದೇ ನೀವು ಕೊಟ್ಟಂತ ಕಾಲುಭಾಗ ದುಡ್ಡಿದೆ ಅಲ್ಲ, ಅದು ನಿಮ್ಮ ಸ್ವಂತ ದುಡ್ಡು, ನಿಮ್ಮ ಸ್ವಂತ ದುಡಿಮೆಯ ದುಡ್ಡು ಅದು. ಹೌದು ಸ್ವಾಮಿ. ಹಂಗಿರೋದ್ರಿಂದ ಅದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗ್ತದೆ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಯಲ್ಲಿ ಹೆಂಡತಿಗೆ ಮಕ್ಕಳಿಗೆ ಯಾವುದೇ ಹಕ್ಕು ಅಧಿಕಾರ ಇರುವುದಿಲ್ಲ.
ಹೆಂಡತಿ ಹಾ. ಮಕ್ಕಳಿಗೆ ಹಕ್ಕು ಅಧಿಕಾರ ಇರೋದು ಓನ್ಲಿ ಅನ್ಸಿಸ್ಟ್ರಲ್ ಕಮ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಓನ್ಲಿ ಪಿತ್ರಾರ್ಜಿತ ಮತ್ತು ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಮಾತ್ರ ಹೆಂಡತಿ ಮಕ್ಕಳಿಗೆ ಹಕ್ಕಿದೆ, ಪಾಲಿದೆ ಹೊರತು ನಿಮ್ಮ ಸ್ವಂತ ದುಡಿಮೆಯಲ್ಲಿ ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿಯಲ್ಲಿ ಅವರಿಗೆ ಯಾವುದೇ ಹಕ್ಕು ಅಧಿಕಾರ ಇರುವುದಿಲ್ಲ. ಆಯ್ತು ಸ್ವಾಮಿ. ಈಗ ನಾವು ಅವ್ರಿಗೆ 25% ಹಣ ಇಸ್ಕೊಂಡು ನಾನು ಅವ್ರಿಗೆ ಹೆಸರು ಮಾಡ್ಕೊಡ್ಬೋದು ಅಲ್ಲ ಸ್ವಾಮಿ? ಮಾಡ್ಬೋದು ಮಾಡ್ಬೋದು ಆಯ್ತು. ಮಾಡ್ಬೋದು. ಪರಶುರಾಮ್ ಅವರ ಪ್ರಶ್ನೆ ಕೇಳಿ. ಇಲ್ಲ ಸರ್. ಪ್ರಶ್ನೆ ಕೇಳಿ. ಸರ್, ನಮ್ಮ ತಂದೆಯವರ ಸ್ವಯಾರ್ಜಿತ ಆಸ್ತಿಯಲ್ಲಿ ನಮ್ಮ ತಂದೆಯವರು ನಮ್ಮ ಬ್ರದರ್ಗೆ ಮತ್ತೆ ನಮಗೆ ಪಾಲು ವಿಭಾಗ ಪತ್ರವನ್ನ ಮಾಡಿ ಆಸ್ತಿಯನ್ನ ಸಮಭಾಗ ಮಾಡಿರ್ತಾರೆ. ನಮ್ಮ 6 ಜನ ಅಕ್ಕಂದ್ರು ನಮ್ಮ ತಂದೆಯವರಿಂದ ಬಂದಂತ ಆಸ್ತಿಯಲ್ಲಿ ಅವರು ಕೂಡ ಪಾಲನ್ನ ಕೇಳಲಿಕ್ಕೆ ಅವಕಾಶ ಇದೆಯಾ ಸರ್? ಸರ್ ತಮ್ದು ಮ್ಯೂಟ್ ಆಗಿದೆ ಸರ್. ಸರ್ ತಮ್ದು ಮ್ಯೂಟ್ ಆಗಿದೆ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಎಸ್ ಸರ್. ನೋಡಿ, ಹಿಂದೂ ಲಾದಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂಡ್ ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ ಅಂತಕ್ಕಂತಹ 2 ಪರಿಕಲ್ಪನೆಗಳಿದಾವೆ. ಸೊ ಅನ್ಸಿಸ್ಟರ್ ಪ್ರಾಪರ್ಟಿ ಮತ್ತು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯಲ್ಲಿ ಮಾತ್ರ ಹೆಂಡತಿ ಮಕ್ಕಳಿಗೆ ಹಕ್ಕಿದೆ. ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ, ಸ್ವಯಾರ್ಜಿತ ಪ್ರಾಪರ್ಟಿಯಲ್ಲಿ ಹೆಂಡತಿ ಮಕ್ಕಳಿಗೆ ಯಾವುದೇ ಹಕ್ಕಿಲ್ಲ. ಸೊ ನಿಮ್ಮ ತಂದೆ ತನ್ನ ಸ್ವಂತ ಸ್ವಯಾರ್ಜಿತ ಆಸ್ತಿಯನ್ನ ಯಾರಿಗಾದ್ರೂ ಕೊಡಬಹುದು. ಸೊ ಆದ್ರಿಂದ ಅದನ್ನ ಕೇಳಲಿಕ್ಕೆ ಯಾವುದೇ ಮಕ್ಕಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಯಾರಿಗೂ ಅಧಿಕಾರ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ಡಿಪಾರ್ಟ್ಮೆಂಟ್ಗೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಫೈಲ್ ಮಾಡ್ಬೇಕಲ್ಲ ಸರ್. ನಾನು ಡಿ ಗ್ರೂಪ್ ನೌಕರನಾಗಿದ್ದಾಗ ಅದನ್ನ ನಾನು ಇನ್ನು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಅಪಾಯಿಂಟ್ ಆಗಿರ್ತೀನಿ ಸರ್. ಮನೆಯಲ್ಲಿ ಅಪ್ಪ ಮತ್ತು ತಂದೆ ತಾಯಿಯವರು ಅವರು ನನ್ನ ಅಂದ್ರೆ ನನ್ನ ಹೆಸರಿಗೆ ಒಂದು ಯಾವುದೋ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿಸ್ಕೊಟ್ಟಿರ್ತಾರೆ. ನಾನು ಇನ್ನು ಡಿಪಾರ್ಟ್ಮೆಂಟ್ಗೆ ಪರ್ಮನೆಂಟೇ ಆಗಿರಲ್ಲ ಎಂಪ್ಲಾಯಿ. ಅದನ್ನು ಸಹ ನಾನು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಎಲ್ಲ ಕೊಡ್ಬೇಕಾ ಸರ್? ನಾನು ಇದುವರೆಗೂ ಯಾವುದನ್ನು ಕೊಟ್ಟಿಲ್ಲ, ಆದ್ರೆ ಎಲ್ಲದನ್ನು ಅಟ್ ಎ ಟೈಮ್ ಒಂದೇ ಸರಿ ಕೊಡಬಹುದಾ ಸರ್? ಅಲ್ಲ, ನಿಮಗೆ ಇನ್ನೂ KCSR ಅನ್ವಯ ಆಗುದಿಲ್ಲ. ಯಾಕಂದ್ರೆ ನೀವು ಇನ್ನೂ ಸರ್ಕಾರದ ಖಾಯಂ ನೌಕರದಾರಲ್ಲ. ಸೊ ನೀವು ಇನ್ನೂ ಖಾಯಂ ನೌಕರದಾರಲ್ಲದೆ ನಿಮ್ಗೆ ಯಾವುದೇ ಪಿಂಚಣಿ ಮತ್ತು ನಿವೃತ್ತಿ ಉಪದಾನಗಳು ಯಾವುದೇ ಲಭ್ಯನೇ ಆಗೋಲ್ಲ. ಸೊ ಆದ್ರಿಂದ ನಿಮಗೆ ಅಸೆಟ್ಸ್ ಅಂಡ್ ಲಯಬಿಲಿಟಿ ಪ್ರಶ್ನೆನೇ ಬರೋದಿಲ್ಲ. ಸರಿ ಸರ್, ಈಗ ಆಯ್ತು, ಪರ್ಮನೆಂಟ್ ಆಗುತ್ತೆ ಸರ್. 3 ವರ್ಷ ಆದ್ಮೇಲೆ ಪರ್ಮನೆಂಟ್ ಆಗುತ್ತೆ ಸರ್. ಅದಾದ್ಮೇಲೆ ನಾವೇನಾದ್ರೂ ಅಸೆಟ್ ಮಾಡಿಲ್ಲ, ನಿಮಗೆ ಪರ್ಮನೆಂಟ್ ಆದಾಗ ಮಾತ್ರ ನಿಮ್ಗೆ KCSR ಅನ್ವಯ ಆಗುದು. ಈಗ ಈ ಹಂತದಲ್ಲಿ ನೀವಿನ್ನೂ ಸರ್ಕಾರದ ಖಾಯಂ ನೌಕರದಾರಲ್ಲ. ಸೊ ಈ ಹಂತದಲ್ಲಿ ನಿಮ್ಗೆ KCSR ಅನ್ವಯ ಆಗುದಿಲ್ಲ. ಸೊ ಆದ್ರಿಂದ ಅಲ್ಲಲ್ಲ, ತಿಳ್ಕೊಳ್ಳಿ, ನೀವು ಪರ್ಮನೆಂಟ್ ಆದ್ಮೇಲೆ ನೀವು ಸರ್ಕಾರದ ಖಾಯಂ ನೌಕರದಾರ ಆಗ್ತೀರಿ. ಅವಾಗ ನಿಮಗೆ KCSR ಅನ್ವಯ ಆಗ್ತದೆ. KCSR ಅನ್ವಯ ನೀವು ಖಾಯಂ ಆದ್ಮೇಲೆ ನೀವು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ತೋರಿಸಿ, ಆಗ ತೋರಿಸಿ, ಅದನ್ನ ಏನ್ ತೊಂದರೆ ಇದೆ? ಸರಿ ಸರಿ, ಎಲ್ಲ ಅಟ್ ಎ ಟೈಮ್ ಒಂದೇ ಸರಿ ತೋರಿಸಬಹುದು ಸರ್? ಇರೋದಿಲ್ಲ, ತೋರಿಸಿ, ಏನ್ ತೊಂದರೆ ತೋರಿಸಿ. ಈಗ ಈ ಹಂತದಲ್ಲಿ ನೀವು ಇನ್ನೂ ನೌಕರದಾರ ಅಲ್ಲ ನೀವು. ಇಲ್ಲ, ಆಲ್ರೆಡಿ ಪರ್ಮನೆಂಟ್ ಅಲ್ರಿ, ಅಲ್ಲ, ಆಸ್ ಆನ್ ಟುಡೇ ನೀವು ಇನ್ನೂ ಸರ್ಕಾರದ ಖಾಯಂ ನೌಕರದಾರಲ್ಲ. ಹೇಗೆ ಸರ್? ಯಾಕೆ ನಿಮ್ದು ಇನ್ನೂ ಕನ್ಫರ್ಮ್ ಆಗಿಲ್ಲಲ್ಲ ಸರ್? ನಾನು ಅಪಾಯಿಂಟ್ ಆಗಿದ್ದು 2017, ಬಟ್ 3 ವರ್ಷ ಕಾಂಟ್ರಾಕ್ಟ್ ಬೇಸಿಕ್ ಇರುತ್ತೆ. 2020 ಕಾಂಟ್ರಾಕ್ಟ್ ಬೇಸಿಕ್ ಇರುತ್ತೆ. 20 ನಂತರ 20ಕ್ಕಿಂತ ಮುಂಚೆ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ತೀನಿ. 20 ನಂತರ ಮಾಡಿದ್ದನ್ನು ಇದೆ ಸರ್. ನಾನು ಇದುವರೆಗೂ ಯಾವ್ದೋ ಅಸೆಟ್ ಲಯಬಿಲಿಟೀಸ್ ಕೊಟ್ಟಿಲ್ಲ, ಬಿಕಾಸ್ ಆಫ್ ಗ್ರೂಪ್ ಡಿ ಎಂಪ್ಲಾಯ್ ಅಂತ ಹೇಳ್ಬಿಟ್ಟು. ಆಯ್ತು ಬಿಡಿ, ಈಗ ನೀವು ಪರ್ಮನೆಂಟ್ ಆಗಿದ್ದೇವಾಗ? 2020 ಸರ್. 2020 ಸರ್. ಮತ್ತೆ ನೀವು 2020 ಆದ್ರೆ 5 ವರ್ಷ ತನಕ ಯಾಕೆ ನೀವು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ತೋರಿಸಲಿಲ್ಲ ಸರ್? ಅದಾಗ ಗ್ರೂಪ್ ಡಿ ಎಂಪ್ಲಾಯ್ಗೆ ಅದೇನು ಕಂಪಲ್ಸರಿ ಇಲ್ಲ ಅಂತ ಹೇಳಿದ್ರು ಸರ್. ಅದು ನನಗೂ ಮಾಹಿತಿ ಗೊತ್ತಿರಲಿಲ್ಲ. ಮತ್ ಮಾಹಿತಿ ಗೊತ್ತ ಕೇಳಿ ತಿಳ್ಕೊಬೇಕು ನೀವು. ಅದೇ ಸರ್, ಈಗ ಸರ್ವಿಸ್ ರೂಲ್ಸ್ ಅಲ್ಲಿ ಎಕ್ಸ್ಪರ್ಟ್ ಅವರಿಗೆ ಕೇಳಿ ತಿಳ್ಕೊಬೇಕು ನೀವು ಸರ್. ಅದೇ ಈಗ ಅಟ್ ಎ ಟೈಮ್ ಎಲ್ಲಾದ್ರೂ ಮಾಡಬಹುದಾ ಸರ್? ತೋರಿಸಿ, ಏನ್ ತೊಂದರೆ ಇಲ್ಲ, ತೋರಿಸಿ. ಮೊದಲೇ ಮಾಡ್ಬೇಕಾಗಿತ್ತು, ಬಟ್ ಎನಿಯೋ ಯು ಆರ್ ಆನೆಸ್ಟ್. ಅಟ್ ಲೀಸ್ಟ್ ಈ ಹಂತದಲ್ಲಿ ಅವರು ತೋರಿಸ್ತಾ ಇದ್ದೀರಿ, ಈ ಹಂತದಲ್ಲಿ ತೋರಿಸಿ, ಏನ್ ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ರಶ್ನೆ ಕೇಳಿ. ಸರ್, 10 ವರ್ಷದಿಂದ ಒಂದೇ ಇದ್ರಲ್ಲಿ ಕೆಲಸ ಮಾಡಿದವರನ್ನು ಕಾಯಂ ನೌಕರರಾಗಿ ಮಾಡ್ಬೇಕು ಅಂತ ಒಂದು ಬಂದಿದ್ದಾನೆ ಸರ್.
ಅದು ಈ ಸ್ಕೀಮ್ ಇದ್ರಲ್ಲಿ 10 years ಮಾಡಿದ್ರೆ ಅವ್ರನ್ನ ಪರ್ಮನೆಂಟ್ ಮಾಡ್ಬೇಕು ಅಂತ ಏನಾದ್ರು ಇದೆಯಾ? ಅದು ಸರ್ಕಾರದ ಪಾಲಿಸಿ ಡಿಸಿಷನ್. ಅದು ಸರ್ಕಾರದ ಪಾಲಿಸಿ ಡಿಸಿಷನ್. ಸರ್ಕಾರ ಏನಾದ್ರು ಆ ರೀತಿ ಒಂದು ಡಿಸಿಷನ್ ತಗೊಂಡ್ರೆ ಮಾಡ್ಬೋದು. ಅಂದ್ರೆ ಆ ರೀತಿ ಸರ್ಕಾರ ತಗೊಂಡಿದ್ರೆ ನೀವು ಸರ್ಕಾರದ ಮೇಲೆ ಒತ್ತಡ ಹೇರಿ. ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಸ್ಕೀಮ್ ಅಲ್ಲಿ ತಗೊಂಡಿದ್ದಾರೆ. ಸೊ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ 10 years ಅದೇ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಹೋದ್ರೆ ಆ ಸ್ಕೀಮ್ ಇದ್ರಲ್ಲಿ ನಮ್ಮನ್ನು ಪರ್ಮನೆಂಟ್ ಮಾಡ್ತಾರೋ ಅಥವಾ ಅದೇ ಕಾಂಟ್ರಾಕ್ಟ್ ಬೇಸ್ ಅಂತೇಳಿ ಹೋಗ್ತದ ಅಂತ ಹೇಳಿ? ಅಲ್ಲ, ನೀವು ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕು. ನಮ್ಮನ್ನ ಖಾಯಂಗೊಳಿಸಿ ಅಂತ ನೀವು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಸರ್ಕಾರ ನಿಮ್ಮ ಮನವಿಗೆ ಸ್ಪಂದಿಸಿ ಸೊ ಇವ್ರನ್ನು ಕೂಡ ಖಾಯಂ ಮಾಡ್ಕೋಬಹುದು ಅಂತ ಅದು ತೀರ್ಮಾನ ತಗೊಂಡ್ರೆ ನಿಮ್ಮ ನೌಕರಿ ಖಾಯಂ ಆಗ್ತದೆ. ಸರ್ ಇನ್ನೊಂದು ಆಗ್ಲೊಂದು ಮಾತು ಹೇಳಿ. ಇನ್ನೊಂದು ಉಮಾದೇವಿ ಪ್ರಕರಣ ಅಂತ ಇದೆ. ಉಮಾದೇವಿ ವರ್ಸಸ್ ಸ್ಟೇಟ್ ಆಫ್ ಯೂನಿಯನ್ ಅಂತಕ್ಕಂಥ ಪ್ರಕರಣ ಇದೆ. ಆ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳಿದೆ ಅಂದ್ರೆ, ಸೊ ದಿಸ್ ಇಸ್ ಎ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಇದು ಸಾರ್ವಜನಿಕ ಆದಂತ ನೌಕರಿ ಇದೆ. ಸೊ ಆರ್ಟಿಕಲ್ 14 ರೈಟ್ ಈಕ್ವಾಲಿಟಿ, ಆರ್ಟಿಕಲ್ 15 ನೋ ಡಿಸ್ಕ್ರಿಮಿನೇಷನ್, ಆರ್ಟಿಕಲ್ 16 ನೋ ಡಿಸ್ಕ್ರಿಮಿನೇಷನ್ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಆನ್ ದ ಬೇಸ್ ಆಫ್ ಸೆಕ್ಸ್, ರಿಲಿಜನ್, ಕ್ರೀಡ್, ಪ್ಲೇಸ್ ಆಫ್ ಬರ್ತ್, ರಿಲಿಜನ್ ಎಟ್ಸೆಟ್ರಾ. ಸೊ ಅದರಿಂದ ಈ ಕಾಂಟ್ರಾಕ್ಟ್ ಬೇಸಿಸ್ ನೌಕರದಾರರನ್ನ ಸೇವೆಯಲ್ಲಿ ಖಾಯಂ ಮಾಡಿದ್ರೆ ಅವ್ರಕ್ಕಿಂತನೂ ಹೆಚ್ಚು ಪ್ರತಿಭಾವಂತರು, ಹೆಚ್ಚು ಪರಿಣಿತಿ ಹೊಂದಿದವರು ಸಮಾಜದಲ್ಲಿ ಇರ್ತಾರೆ, ಅವರಿಗೆ ಅನ್ಯಾಯ ಆಗ್ತದೆ. ಆದ್ದರಿಂದ ಈ ಸರ್ಕಾರಿ ನೌಕರಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಏರ್ಪಡಿಸಿ ಹೊರಗಿನವರಿಗೂ ಕೂಡ ನಿಮ್ ಜೊತೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿ ಮೆರಿಟ್ ಮೇಲೆ ಮಾಡಬೇಕು ಅಂತ ಆ ಉಮಾದೇವಿ ವರ್ಸಸ್ ಸ್ಟೇಟ್ ಆಫ್ ಯೂನಿಯನ್ ದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಲಾಗಿದೆ. ಯಾಕಂದ್ರೆ ಗುತ್ತಿಗೆ ನೌಕರರನ್ನ ಖಾಯಂ ಮಾಡಿದ್ರೆ ಇಟ್ ಇಸ್ ಅ ಬ್ಯಾಕ್ ಡೋರ್ ಎಂಟ್ರಿ. ಯಾಕಂದ್ರೆ ಇವ್ರು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆದು ಮೆರಿಟ್ ಮೇಲೆ ಬಂದಿಲ್ಲ. ಸೊ ಇವ್ರಿಗಿಂತ ಪ್ರತಿಭಾವಂತರು ಅವರೆಲ್ಲ ಹೊರಗಡೆ ಇದ್ದಾರೆ. ಸೊ ಆದ್ದರಿಂದ ಈ ಸರ್ಕಾರಿ ನೌಕರಿ ಗಿಟ್ಟಿಸಬೇಕಾದ್ರೆ ಎಲ್ಲರೂ ಸಮಾನವಾಗಿ ಸ್ಪರ್ಧಿಸಿ ಮೆರಿಟ್ ಆಧಾರದ ಮೇಲೆ ಸರ್ಕಾರಿ ನೌಕರಿನ ಹಿಡಿಕೊಳ್ಬೇಕು ಅಂತಿದೆ. ಸರ್ಕಾರ ಬೇಕಾದ್ರೆ ನಿಮಗೆ ಒಂದು ಹೆಚ್ಚುವರಿ ಅಂಕಗಳನ್ನ ನೀಡಲಿಕ್ಕೆ ಅವಕಾಶ ಇದೆ. ಇದು ಸ್ಪರ್ಧಾತ್ಮಕ ಎಕ್ಸಾಮ್ ಬರೆಯುವ ಟೈಮಲ್ಲಿ ಏಜ್ ಬಾರ್ ಆಗಿದ್ರೆ ಸರ್ ನಾವಿಲ್ಲಿ ಇಲ್ಲ, ಕಾಂಟ್ರಾಕ್ಟ್ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಇದ್ದಾಗ ವಿಶೇಷವಾಗಿ ಯಾರು ಇದ್ದಾರೆ ಅಷ್ಟವರಿಗೆ ರಿಲ್ಯಾಕ್ಸ್ ಮಾಡ್ತಾರೆ, ವಯೋಮಿತಿಯನ್ನ ಸಡಿಲಿಸ್ತಾರೆ ಇಂಥವ್ರಿಗೆ ಮಾತ್ರ. ಸರಿ ಸರ್. ಸರ್ ಆಗ್ಲೇ ನೀವು ಹೇಳಿದಾಗೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಮಾತ್ರ ಹೆಂಡತಿ ಮಕ್ಕಳಿಗೆ ಅವಕಾಶ ಇದೆ, ಸ್ವಯಾರ್ಜಿತದಲ್ಲಿ ಇಲ್ಲ ಅಂತ ಹೇಳಿದ್ರಲ್ಲ ಸರ್. ಇನ್ ಕೇಸ್ ಅದು ಪಿತ್ರಾರ್ಜಿತ ಆಸ್ತಿ ಇಲ್ಲದೆ ಗಂಡನ ಸ್ವಯಾರ್ಜಿತದಲ್ಲಿ ಕೂಡ ಆ ಸ್ವಯಾರ್ಜಿತನ ಹೆಂಡತಿ ಮಕ್ಕಳಿಗೆ ಕೂಡ ಅವನು ಬೇರೆಯವರಿಗೆ ಬರಿಬಹುದಾ? ಬರಿಬಹುದು, ಅವನು ಇಚ್ಛೆ. ಅದು ಇಟ್ ಈಸ್ ಎ ಸೆಲ್ಫ್ ಅಕೌಂಟ್ ಪ್ರಾಪರ್ಟಿ. ಸೆಲ್ಫ್ ಅಕೌಂಟ್ ಪ್ರಾಪರ್ಟಿ ಅಂದ್ರೆ ಅವನಿಗೆ ಇಚ್ಛೆ ಬಂದವರಿಗೆ ಅವನು ಯಾರಿಗೆ ದಾನ ಮಾಡಬಹುದು. ಬಟ್ ಆಗ ಹೆಂಡತಿ ಮಕ್ಕಳಿಗೆ ಮೋಸ ಮಾಡಿದಾಗೆ ಆಗುದಲ್ವಾ? ಅದನ್ನ ಅವ್ರು ಚಾಲೆಂಜ್ ಮಾಡಿ ಅವೊಂದು ಸ್ವಯಾರ್ಜಿತ ಆಸ್ತಿ ಆದ್ರೂ ಕೂಡ ನಮ್ದೆಲ್ಲರದು ಕಾಂಟ್ರಿಬ್ಯೂಷನ್ ಇದೆ, ಫ್ಯಾಮಿಲಿ ಕಾಂಟ್ರಿಬ್ಯೂಷನ್ ಇದೆ, ನಾವೆಲ್ಲರೂ ಅವನಿಗೆ ಸಪೋರ್ಟ್ ಮಾಡೋದ್ರಿಂದ ಅದೊಂದು ಸ್ವಯಾರ್ಜಿತ ಆಸ್ತಿ ಆಗುದಿಲ್ಲ, ಅದರಲ್ಲೂ ನಮ್ದು ಹಕ್ಕಿದೆ ಅಂತ ನೀವು ಅದನ್ನ ಪ್ರತಿಪಾದಿಸಿ. ಸರಿ ಸರ್, ಥ್ಯಾಂಕ್ ಯು. ಪ್ರಶ್ನೆ ಕೇಳಿ. ಇನ್ನು 10 ನಿಮಿಷ ಇದೆ. ಪ್ರಶ್ನೆ ಕೇಳಿ. ಮುತ್ತಪ್ಪ ಕಾಂಬ್ಳಿ ಅವರೇ, ಇದು ಕೊನೆಯ ಪ್ರಶ್ನೆ ತಮ್ದು. ಮುತ್ತಪ್ಪ ಕಾಂಬ್ಳಿ ಅವರ ಪ್ರಶ್ನೆ ಕೇಳಿ. ಸ್ವಾಮಿ, ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಗೆ ನೋಟಿಸ್ ನ ಕೊಡ್ಬೋದಾ? ವಕೀಲರು ಆಗದೆ ಇದ್ರು ಕೊಡ್ಬೋದಲ್ಲ. ಅಲ್ಲ, ನೀವು ಕೋರ್ಟ್ ಅಲ್ಲಿ ನಿಮ್ ಕೇಸನ್ನ ನೀವೇ ನಡ್ಸ್ಕೋಬಹುದು. ವಕೀಲರಿಗೆ ವಕಾಲತ್ ಕೊಡ್ಬೇಕಂತೂ ಏನಿಲ್ಲ. ಆದ್ರೆ ಸಾಮಾನ್ಯ ಜನರಿಗೆ ಕಾನೂನು ಗೊತ್ತಿರೋದಿಲ್ಲ, ಪ್ರೊಸೀಜರ್ ಗೊತ್ತಿರೋದಿಲ್ಲ. ಸೊ ಆದ್ರಿಂದ ಅವರು ವಕೀಲರ ಸೇವೆಯನ್ನ ಪಡ್ಕೊಳ್ಳಿಕ್ಕೆ ಅವರಿಗೆ ವಕಾಲತನ್ನ ಕೊಟ್ಟು ತಮ್ಮ ಪರವಾಗಿ ಕೇಸ್ ನಡೆಸಿ ಅಂತಾರೆ. ಸೊ ನಿಮಗೆ ಕಾನೂನು ಗೊತ್ತಿದ್ರೆ, ನಿಮ್ಗೆ ಆ ಪರಿಣಿತಿ ಇದ್ರೆ ನೀವೇ ನಿಮ್ಮ ನೋಟಿಸ್ ಕೊಡಬಹುದು, ನಿಮ್ ಕೇಸ್ ನೀವೇ ದಾವೆ ಮಾಡ್ಕೋಬಹುದು, ನೀವೇ ಕೋರ್ಟ್ ಅಲ್ಲಿ ಇನ್ ಪರ್ಸನ್ ಅಂತಾರೆ ಅದಕ್ಕೆ, ಇನ್ ಪರ್ಸನ್ ವೈಯಕ್ತಿಕವಾಗಿ ನೀವೇ ನಿಮ್ ಕೇಸನ್ನ ನಡೆಸಬಹುದು. ನಾನು LLB ಪದವಿ ಪಡೆದೇ ಇದ್ರು ನಡೆಸಬಹುದಾ? LLB ಬೇಕಾಗಿಲ್ಲ, ಒಬ್ಬ ನಿರಕ್ಷರ ಕೂಡ ನಡೆಸಬಹುದು. ನೀವೆಲ್ಲ ಭಾರತದ ಪ್ರಜೆಗಳು, ಯಾರಾದ್ರೂ ನಡೆಸಬಹುದು. ಬಟ್ ಅವನಿಗೆ ಕಾನೂನು ಗೊತ್ತಿರಬೇಕು, ಪ್ರೊಸೀಜರ್ ಗೊತ್ತಿರಬೇಕು, ನ್ಯಾಯಾಲಯದ ಸಮಯವನ್ನು ಹಾಳು ಮಾಡಬಾರ್ದು. ಸೊ ಆತ ತನ್ನ ಕೇಸನ್ನ ತಾನೇ ಪ್ರತಿನಿಧಿಸಬಹುದು. ಬಹುಶಃ ನೀವು ಎಲ್ಲೋ ಯೂಟ್ಯೂಬ್ ದಲ್ಲೆಲ್ಲ ಸಿಗ್ಲಿ ಬಶಾ ಅಂತಕ್ಕಂಥ ಹೆಸರನ್ನ ಕೇಳಿರ್ಬೋದು. ಅವನೊಬ್ಬ ನಟೋರಿಯಸ್ ಕಳ್ಳವ, ಅವನೊಬ್ಬ ಕುಪ್ರಸಿದ್ಧ ಕಳ್ಳ. ಅವನ ಮೇಲೆ ಹಲವಾರು ಕಳ್ಳತನದ ಪ್ರಕರಣಗಳಿದ್ದು ಅವನು ಜೈಲಿನಲ್ಲಿ ಇದ್ದ. ಅವನು ಎಲ್ಲಾ ಪ್ರಕರಣಗಳನ್ನ ತಾನೇ ವಾದಿಸಿ ತಾನೇ ಎಲ್ಲಾ ಪ್ರಕರಣಗಳಲ್ಲಿ ಯಶಸ್ವಿಯಾಗಿದ್ದಾನೆ.
ಸಿಗ್ಲಿ ಹಾ. ಬಶ ಅಂತ ನೀವು ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಸಿಗ್ತದೆ. ಸಿಗ್ಲಿ ಭಾಷಾ. ಸಿಗ್ಲಿ ಬಶ ಅಂತ. ಆಯ್ತು ಸರ್. ಸರ್ ಆಗ್ಲೇ ಹೇಳಿದಾಗೆ ಪೋಕ್ಸೋ ಆಕ್ಟ್ ಅಲ್ಲಿ ಸರ್ ಆ ವಿಕ್ಟಿಮ್ಗೆ 3 ಸಲ ಕಾಂಪನ್ಸೇಷನ್ ಕೊಡ್ತಾರಲ್ಲ ಸರ್, FIR ಮತ್ತೆ ವಿಚಾರಣೆ ಆಗ ಲಾಸ್ಟಿಗೆ ಫೈನಲ್ ಡಿಸಿಷನ್ ಬರುವಾಗ. ಈ 2ರಲ್ಲಿ ಕೊಟ್ಟು ಸರ್ ಲಾಸ್ಟ್ ಫೈನಲ್ ಡಿಸಿಷನ್ ಕೊಡುವಾಗ ಎಕ್ವಿಟಲ್ ಆಗಿದ್ರೆ ಅವಳಿಗೆ ಕಾಂಪನ್ಸೇಷನ್ ಸಿಗೋದಿಲ್ಲ, ಅಥವಾ ಮೊದಲು ಕೊಟ್ಟ 2 ಕಾಂಪನ್ಸೇಷನ್ ರಿಟರ್ನ್ ತಗೊಳ್ತಾರ? ಈಗ ಕನ್ವಿಕ್ಷನ್ ಅಕ್ವಿಟಲ್ ಇಟ್ ಇಸ್ ಇಮ್ಮಟೀರಿಯಲ್. ಕನ್ವಿಕ್ಷನ್ ಅಂಡ್ ಅಕ್ವಿಟಲ್ ಆರ್ ಇಮ್ಮಟೀರಿಯಲ್. ಯಾಕಂದ್ರೆ ಅಲ್ಲಿ FIR ಆಗಿದೆ, ತನಿಖೆಯಾಗಿ ಚಾರ್ಜ್ ಶೀಟ್ ಆಗಿದೆ, ಕೋರ್ಟ್ ಅಲ್ಲಿ ಟ್ರಯಲ್ ಆಗಿದೆ. ಅವ್ರನ್ನ ಬಿಡುಗಡೆ ಮಾಡಿದ್ದು ಉದ್ದೇಶ ಅಂದ್ರೆ ಅವರು ಇನ್ನೋಸೆಂಟ್ ಅಂತಲ್ಲ. ಅವ್ರು ಬಿಡುಗಡೆ ಮಾಡೋ ಉದ್ದೇಶ ಏನಂದ್ರೆ ಪ್ರಾಸಿಕ್ಯೂಷನ್ ಹ್ಯಾಸ್ ಮಿಸರಬಲಿ ಫೇಲ್ ಟು ಪ್ರೂವ್ ದ ಗಿಲ್ಟ್ ಆಫ್ ದಿ ಅಕ್ಯೂಸ್ಡ್ ಬಿಯಾಂಡ್ ರೀಸನಬಲ್ ಡೌಟ್ಸ್, and there are some contradictions and omissions in the evidence, and there is no sufficient material to connect the accused to the alleged offenses. So adrinda the benefit of doubt has been given in favor of the accused and accused is set free. ಅಲ್ಲಿ ಟ್ರಯಲ್ ದಲ್ಲಿ ಆತನನ್ನ ಶಿಕ್ಷೆ ಮಾಡಲಿಕ್ಕೆ ಸಾಕಷ್ಟು ಪೂರಕ ಸಾಕ್ಷ್ಯಾಧಾರಗಳಿಲ್ಲ. ಇದ್ದಂತ ಸಾಕ್ಷ್ಯಾಧಾರಗಳಲ್ಲಿ ವಿರೋಧಾಭಾಸಗಳಿವೆ. ಅಷ್ಟೇ ಅಲ್ಲದೆ ಕೆಲವೊಂದು ಲೋಪದೋಷಗಳಿವೆ ಮತ್ತು ಆತನನ್ನ ಆ ಪ್ರಕರಣಕ್ಕೆ ಶಿಕ್ಷೆ ಮಾಡುವಷ್ಟು ಸಮಂಜಸವಾದ ಪೂರಕವಾದ ಸಾಕ್ಷ್ಯ ಇಲ್ಲ ಅಂತ ತಿಳ್ಕೊಂಡು, ಸೊ 100 criminals may go unpunished but 1 innocent should not be punished ಅನ್ನೋದು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ನ ಮೂಲ ಸಿದ್ಧಾಂತ. ಸೊ ಆದ್ದರಿಂದ ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ದಿ ಪ್ರಾಸಿಕ್ಯೂಷನ್. ಸಿದ್ಧ ಮಾಡಿಸತಕ್ಕಂಥ ಹೊಣೆಗಾರಿಕೆ ಅಭಿಯೋಜನೆ ಮೇಲಿದೆ. ಅದರಿಂದ ಈ ಪ್ರಕರಣದಲ್ಲಿ ಅಭಿಯೋಜನೆ ಆರೋಪಿಯ ಮೇಲೆ ಹೊರಿಸಲಾದಂತ ಆಪಾದನೆಯನ್ನ ಸಂಶಯಾತೀತವಾಗಿ ಸಿದ್ಧಪಡಿಸುವಲ್ಲಿ ವಿಫಲವಾಗಿದೆ ಅಂತ ಅವನು ಅಕ್ವಿಟ್ ಮಾಡಿದರೆ ಹೊರತು ಅವನು ಇನ್ನೋಸೆಂಟ್ ಅಂತ ಮಾಡಿಲ್ಲ. ಸೊ ಆದ್ರಿಂದ ಅಕ್ವಿಟ್ ಆದ್ರೂ ಕೂಡ ಪರಿಹಾರವನ್ನ ಕೊಡಬೇಕು. ಥ್ಯಾಂಕ್ ಯು ಸರ್. ಅಂದ್ರೆ 3 ಸಲ ಕೊಡಬೇಕು ಅಂತ ಹೇಳುವಂತದ್ದು FIR ಕೊಡಬೇಕು. ಅಕ್ವಿಟ್ ಮತ್ತೆ ಚಾರ್ಜ್ ಶೀಟ್ ಆಗಿದೆಯಲ್ಲ, ಚಾರ್ಜ್ ಶೀಟ್ ಆಗಿದೆ, ಚಾರ್ಜ್ ಫ್ರೇಮ್ ಆಗಿದೆ, ಟ್ರಯಲ್ ಆಗಿದೆ. ಅಕ್ವಿಟ್ ಎಲ್ಲ ಮಾಡಿದ್ದೆ ಅದು ಉದ್ದೇಶ ಏನು? ದರ್ ಇಸ್ ನೋ ಸಫಿಷಿಯಂಟ್ ಮಟೀರಿಯಲ್ ಟು ಕನ್ವಿಕ್ಟ್ ದ ಅಕ್ಯೂಸ್ಡ್. ಆರೋಪಿಯನ್ನ ಶಿಕ್ಷೆ ಮಾಡಲಿಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಬಿಡುಗಡೆ ಮಾಡಿದೆ ಹೊರತು ಆತ ಇನ್ನೋಸೆಂಟ್ ಅಂತ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೊನೆಯ ಪ್ರಶ್ನೆ ಆಗಿರ್ತದೆ. ಪರಶುರಾಮ್ ಅವರೇ ಪ್ರಶ್ನೆ ಕೇಳಿ. ಸರ್, ಒಬ್ಬ ಸರ್ಕಾರಿ ನೌಕರ ಆತ ಅಥವಾ ಆತನ ಕುಟುಂಬದ ಸದಸ್ಯರ ಹೆಸರಲ್ಲಿ ಬ್ಯಾಂಕಿನಿಂದ ಸಾಲ ಪಡೆದು ಯಾವುದಾದರೂ ವ್ಯಾಪಾರವನ್ನ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಸರ್? ಇದೆ. ನೀವು ನಿಮ್ಮ ಅಪಾಯಿಂಟಿಂಗ್ ಅಥಾರಿಟಿ ಕಡೆಯಿಂದ ಪರ್ಮಿಷನ್ ಬರ್ಕೊಳ್ಳಿ. ಯು ಸೀಕ್ ಪ್ರಯರ್ ಪರ್ಮಿಷನ್ ಫ್ರಮ್ ಯುವರ್ ಅಪಾಯಿಂಟಿಂಗ್ ಅಥಾರಿಟಿ. ನಿಮ್ಮ ಯಾವುದು ನೇಮಕ ಪ್ರಾಧಿಕಾರ ಇದೆ ಅಥವಾ ಶಿಸ್ತು ಪ್ರಾಧಿಕಾರ ಇದೆ, ಅವರಿಗೆ ಇದನ್ನ ನೀವು ಬರೆದು ಅವರಿಂದ ನೀವು ಪೂರ್ವಾನುಮತಿಯನ್ನು ಪಡೆದುಕೊಳ್ಳಿ. ಸರ್, ಇನ್ ಕೇಸ್ ಕುಟುಂಬದ ಇತರ ಸದಸ್ಯರ ಹೆಸರಲ್ಲಿ ವ್ಯಾಪಾರ ಮಾಡಲಿಕ್ಕೆ ಆದ್ರೆ ಯಾವಾಗ್ಲೂ ಕೂಡ ಅಪಾಯಿಂಟಿಂಗ್ ಅಥಾರಿಟಿ ಪರ್ಮಿಷನ್ ತಗೋಬೇಕಾ ಸರ್? ಹೌದು. ಯಾಕಂದ್ರೆ ನೀವು ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ನೀವು ಡಿಕ್ಲೇರ್ ಮಾಡುವಾಗ ನೀವು ನಿಮ್ ಸಂಪತ್ತು ಎಷ್ಟಿದೆ, ಏನ್ ಆಸ್ತಿ ಕೊಟ್ಟಿದ್ದೀರಿ, ಅದೇನ ಆಗ ಹೇಳಿದ್ರೆ 3,000 ರೂಪಾಯಿಗಿಂತ ಹೆಚ್ಚಿನ ಸ್ಥಿರ ಮತ್ತು ಚರ ವಸ್ತು, ಮೂವೇಬಲ್ ಅಂಡ್ ಇಮೂವೇಬಲ್ ಪ್ರಾಪರ್ಟಿಗಳನ್ನ ನೀವು ಕೊಳ್ಳಬೇಕಾದ್ರೂ ಕೂಡ ನೀವು ಸಕ್ಷಮ ಪ್ರಾಧಿಕಾರದಿಂದ ನೀವು ಪೂರ್ವಾನುಮತಿಯನ್ನು ಪಡೆದುಕೊಳ್ಬೇಕು. ಇಲ್ದ್ರೆ ಅಟ್ಲೀಸ್ಟ್ ನೀವು ಇಂಟಿಮೇಷನ್ ಆದ್ರೂ ಮಾಡಬೇಕು. ಸೊ ನಿಮ್ಮ ಕುಟುಂಬದಂತಾರ, ನಿಮ್ಮದಂತ ಅಲ್ಲ, ನಿಮ್ಮ ಕುಟುಂಬ ಅಂತಾರೆ. ನಿಮ್ಮ ಕುಟುಂಬ ಅಂದ್ರೆ ನೀವು ಆಯ್ತು, ನಿಮ್ಮ ಹೆಂಡತಿ ಆಯ್ತು, ನಿಮ್ಮ ಮಕ್ಕಳಾಯ್ತು. ಕುಟುಂಬ ಅಂತಕ್ಕಂಥ ಪರಿವ್ಯಾಖ್ಯೆಯಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಬರ್ತಾರೆ. ಸೊ ಆದ್ದರಿಂದ ನಿಮಗೆ KCSR ಅನ್ವಯ ಆಗೋದ್ರಿಂದ ನೀವು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಪ್ರತಿ ವರ್ಷ ಜನವರಿ 31 ಒಳಗೆ ಡಿಕ್ಲೇರ್ ಮಾಡಬೇಕಾಗಿರೋದ್ರಿಂದ ಸೊ ನಿಮ್ಮ ಯಾವುದೇ ಆರ್ಥಿಕ ವ್ಯವಹಾರಗಳನ್ನ ನೀವು ಅದಕ್ಕೆ ಘೋಷಣೆ ಮಾಡೋದು ಕಡ್ಡಾಯ. ಓಕೆ, ಥ್ಯಾಂಕ್ ಯು ಸರ್. ಪ್ರಶ್ನೆ CPC ಅಲ್ಲಿ ಟ್ರಯಲ್ ರಿಟರ್ನ್ ಸ್ಟೇಟ್ಮೆಂಟ್ ಬೈ ಡಿಫೆಂಡೆಂಟ್ ಏನಾದ್ರೂ ಇಂಪಾರ್ಟೆಂಟ್ ಫ್ಯಾಕ್ಟ್ ಮಿಕ್ಸ್ ಆದಾಗ ಆ ರಿಟರ್ನ್ ಸ್ಟೇಟ್ಮೆಂಟ್ ನ ಅಮೆಂಡ್ಮೆಂಟ್ ಮಾಡ್ಬೋದಾ, ಅಥವಾ ಅಂಡರ್ ಆರ್ಡರ್ 8 ರೂಲ್ 9 ಪ್ರಕಾರ ಇನ್ CPC ಇದು ಡಿಸ್ಕ್ರಿಷನರಿ ಪವರ್ ಆಫ್ ಕೋರ್ಟ್ ಆಗಿರುತ್ತಾ? ನೀವು ಅಮೆಂಡ್ಮೆಂಟ್ ಕೇಳಬಹುದು. ಆರ್ಡರ್ 7 ರೂಲ್ 17 ಕೆಳಗೆ ನೀವು ಅಮೆಂಡ್ಮೆಂಟ್ ಕೇಳಬಹುದು. ಬಟ್ ಏನದೆ, ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರೆ ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಶುಡ್ ಬಿ ಲಿಬರಲಿ ಕನ್ಸ್ಟಿಟ್ಯೂಡ್ ಅಂತ ಹೇಳಿದೆ. ಅಂದ್ರೆ ಈ ತಿದ್ದುಪಡಿ ಅರ್ಜಿಗಳನ್ನ
ಉದಾರವಾಗಿ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ನೀವು ಅಮೆಂಡ್ಮೆಂಟ್ ಕೇಳಬಹುದು. ಬಟ್ ಅದನ್ನ ನೀವು ಅಮೆಂಡ್ಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಸಕಾರಣಗಳನ್ನ ಹೇಳಬೇಕು ಮತ್ತು ಅದಕ್ಕೆ ಸಾಕಷ್ಟು ಸೈಟೇಷನ್ ಇದಾವೆ. ಆ ಸೈಟೇಷನ್ಗಳನ್ನ ನಿಮ್ಮ ಅರ್ಜಿಯ ಜೊತೆಗೆ ಸಲ್ಲಿಸಬೇಕು ಮತ್ತು ನೀವು ವಾದ ಮಂಡನೆಯನ್ನ ಮಾಡಿ ನ್ಯಾಯಾಲಯಕ್ಕೆ ಮನಗಾಣಿಸಬೇಕು. ಎಸ್, ವೆರಿ ವೆಲ್, WS ಕ್ಯಾನ್ ಬಿ ಅಮೆಂಡೆಡ್. Okay, sir. Thank you, sir. ಪ್ರಶ್ನೆ ಕೇಳಿ. ಅನದರ್ 3 minutes ಇಸ್ ದೇರ್. ಇನ್ನು 3 ನಿಮಿಷ ಇದೆ 9:30 ಆಗ್ಲಿಕ್ಕೆ. ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೋದು. ದಯವಿಟ್ಟು ಯಾರಾದ್ರೂ ಪ್ರಶ್ನೆ ಇದೆ ಕೇಳಿ. ಸರ್, ಚೆಕ್ ಬೌನ್ಸ್ ಪ್ರಕರಣದಲ್ಲಿ NBW ಇಶ್ಯೂ ಆಗಿದೆ ಸರ್. ಆದ್ರೆ ಆ ಪೊಲೀಸ್ನವರು ನೋಟಿಸ್ ಕೊಡಕ್ ಹೋದ್ರೆ ಆ ಪಾರ್ಟಿ ಪೊಲೀಸ್ನವರು ಶಾಮೀಲಾಗ್ಬಿಟ್ಟು ಅವರು ಇಸ್ಕೊತಾ ಇಲ್ಲ, ಅವ್ರು ಕೊಡ್ತಾ ಇಲ್ಲ, ಅವ್ರು ಅರೆಸ್ಟ್ ಮಾಡ್ತಾ ಇಲ್ಲ ಸರ್. ಇದಕ್ಕೆ ಏನ್ ಮಾಡ್ಬೇಕು ಸರ್? ನೀವು ನೀವು ನ್ಯಾಯಾಲಯದ ಗಮನಕ್ಕೆ ತಗೊಂಡ್ಬನ್ನಿ. ಸೊ NBW ಶುಡ್ ಬಿ ಇಶ್ಯೂಡ್ ಥ್ರೂ SP ಆಫ್ ದಟ್ ಕನ್ಸರ್ನ್ ಡಿಸ್ಟ್ರಿಕ್ಟ್. ಆ ಸಂಬಂಧಪಟ್ಟ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಆ NBW ನ ಇಶ್ಯೂ ಮಾಡಿ ಅಂತ ನೀವು ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ಳಿ. ನ್ಯಾಯಾಲಯ ಏನ್ ಮಾಡ್ತದೆ ಅಂದ್ರೆ ಆ ಸಂಬಂಧಪಟ್ಟ ಜಿಲ್ಲೆಯ SP ಅವ್ರ ಮುಖಾಂತರ NBW ನ ಇಶ್ಯೂ ಮಾಡಿದಾಗ ಆಗ ಸ್ಥಳೀಯ ಪೊಲೀಸರ ಮೇಲೆ ಒತ್ತಡ ಬರ್ತದೆ. ಆವಾಗ ಆತನ ಅರೆಸ್ಟ್ ಮಾಡ್ಕೊಂತಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಸರಿ ಸರ್, ರೈಟ್. ಪ್ರಶ್ನೆ ಕೇಳಿ. ಪ್ರಶ್ನೆ ಇದ್ರೆ ಪ್ರಶ್ನೆ ಕೇಳಿ. ಇನ್ನು 2 ನಿಮಿಷ ಇದೆ. 2 ನಿಮಿಷದಲ್ಲಿ ಯಾವ್ದಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಹಲೋ ಸರ್. ಕೇಳಿ ಸಿದ್ದಗಂಗಯ್ಯ ಅವರು ಕೇಳಿ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ನ್ಯಾಯಾಧೀಶರಾಗಬೇಕು ಅಂದ್ರೆ ಅವರ ದಿನಚರಿ ಹೇಗಿರ್ಬೇಕು ಸರ್? ಪ್ರತಿದಿನ ಯಾವ ರೀತಿ ಅವರು ಹವ್ಯಾಸದಲ್ಲಿ ತೊಡಗಿರ್ಬೇಕು ಸರ್? ಅವರು ನಾಳಿನ ಕಡತಗಳೇನಿದಾವೆ ಅದೆಲ್ಲ ಅಧ್ಯಯನ ಮಾಡ್ಬೇಕು. ಅಲ್ಲ, ನ್ಯಾಯಾಧೀಶರಾಗಲ್ಲ ಸರ್. ಅಂದ್ರೆ ನೀವು ಇನ್ನೂ ವಕೀಲರಿದ್ರೆ ನ್ಯಾಯಾಧೀಶರೇ ಆಗ್ಬೇಕಂತನಾ? ಹೌದು ಸರ್. ಹೇಗೆ ಹವ್ಯಾಸಗಳನ್ನ ಪಾಲ್ಗೊಳ್ಬೇಕು ತಯಾರಾಗಿ? ನೀವು ಹಿಂದಿನ ಒಂದು 5 year ಕ್ವಶನ್ ಪೇಪರ್ ತಗೊಳ್ಳಿ, ಅವಕ್ಕೆಲ್ಲ ಉತ್ತರಗಳನ್ನ ಕಂಡುಹಿಡ್ಕೊಳ್ಳಿ, ಸಿಲೆಬಸ್ ಅನ್ನ ನೋಡಿ, ಪ್ರಿವಿಯಸ್ ಕ್ವಶನ್ ಪೇಪರ್ಗೆ ಪೂರಕ ಸಾಮಗ್ರಿಗಳನ್ನ ತಗೊಂಡು ಅಧ್ಯಯನ ಮಾಡಿ. ಕೋಚಿಂಗ್ ಕ್ಲಾಸಸ್ ಈಗ ಪುರುಷೋತ್ತಮ್ ಅವರು ಕೋಚಿಂಗ್ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದಾರೆ. ಬೇಕಾದ್ರೆ ಅವ್ರ ಕೋಚಿಂಗ್ ಕ್ಲಾಸ್ ಫ್ರೀ ಇದೆ, ಅದಕ್ಕೆ ಜಾಯಿನ್ ಆಗಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಕೊನೆ ಪ್ರಶ್ನೆ ಒಂದಿದೆ ಸರ್. ಏನು ಅಂತಂದ್ರೆ, ನನ್ನ ಗಂಡ ನನ್ನ ಮೇಲೆ ಪ್ರೀತಿ ಕಳೆದುಕೊಂಡಿದ್ದು ಪ್ರತಿಯೊಂದು ಖರ್ಚು ವೆಚ್ಚವನ್ನು ನೀಡಿ ಅದನ್ನು ನನಗೆ ಸಾಲ ರೂಪದಲ್ಲಿ ಹಿಂತಿರುಗಿಸು ಎಂದು ಹೇಳ್ತಿದ್ದಾನೆ ಸರ್. ಇದು ಕಾನೂನಿನಲ್ಲಿ ಸಾಲವೇ ಅಂತ ಪ್ರಶ್ನೆ ಕೇಳ್ತಿದ್ದಾನೆ ಸರ್. ಇದು ಸಾಲ ಆಗೋದಿಲ್ಲ. ಯಾಕಂದ್ರೆ ಗಂಡನಿಗೆ ತನ್ನ ಸಂಸಾರವನ್ನ ನೋಡ್ಕೊಳ್ತಕ್ಕಂತ ಲೀಗಲಿ, ಮೋರಲಿ, ಇಥಿಕಲಿ ಜವಾಬ್ದಾರಿ ಇದೆ. ಸೊ ಆತ ಆ ದುಡ್ಡನ್ನು ಕೊಡ್ತಾ ಇರೋದು ಸಂಸಾರದ ನಿರ್ವಹಣೆಗಾಗಿ. ಸೊ ಆದ್ರಿಂದ ಅದು ಸಾಲ ಅಂತಕ್ಕಂಥ ಪರಿವ್ಯಾಖ್ಯೆಯಲ್ಲಿ ಬರೋದಿಲ್ಲ. ಅದು ಸಂಸಾರದ ಖರ್ಚಾಗ್ತದೆ. ಮತ್ತು ಮೋರೋವರ್ ಹಿ ಈಸ್ ಅಂಡರ್ ಲೀಗಲ್ ಅಂಡ್ ಮೋರಲ್ ಅಂಡ್ ಇಥಿಕಲ್ ಡ್ಯೂಟಿ ಟು ಮೇಂಟೈನ್ ಹಿಸ್ ವೈಫ್ ಅಂಡ್ ಚಿಲ್ಡ್ರನ್. ಸೊ ಅದರಿಂದ ಪ್ರತಿಯೊಬ್ಬ ಗೃಹಸ್ಥ ತನ್ನ ಕುಟುಂಬವನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿದ್ದಾನೆ. ಸೊ ಕುಟುಂಬದ ಖರ್ಚಿಗೆ ಆತ ಅದನ್ನ ದುಡ್ಡನ್ನು ಕೊಡ್ತಾ ಇದ್ದಾನೆ. ಸೊ ಆದ್ದರಿಂದ ಅದು ಸಾಲ ಅಂತಕ್ಕಂಥ ಪರಿವ್ಯಾಖ್ಯೆಯಲ್ಲಿ ಬರೋದಿಲ್ಲ ಸರ್. ಈ ಹೆಂಡತಿ ತನ್ನ ಗಂಡನಿಗೆ ಗೊತ್ತಿಲ್ದಲೆ ಸಾಲ ಮಾಡ್ಕೊಂಡಿರ್ತಾಳೆ ಸರ್. ಆ ನಿಟ್ಟಿನಲ್ಲಿ ಆ ಸಾಲ ತೀರ್ಸ್ಬೇಕು ಅಂತೇಳಿ ಗಂಡನ ತವ ದುಡ್ಡು ಇಸ್ಕೊಂತಾಳೆ ಸರ್. ಸೊ ಅದನ್ನ ನಾನು ವಾಪಸ್ ಕೊಡು ಅಂತ ಗಂಡ ಕೇಳ್ತಿದ್ದಾನೆ ಸರ್. ಹಂಗಿದ್ರೆ ಅದು ಅವಳು ಪರ್ಸನಲ್ ಲಯಬಿಲಿಟಿ. ಅದು ಅವಾಗ ಅಂತ ಸಂದರ್ಭದಲ್ಲಿ ಯಾವ ರೀತಿ ಇದ್ ಮಾಡ್ಬೇಕು? ಅದು ಗಂಡನಿಗೆ ಗೊತ್ತಿಲ್ಲದೆ ಅವಳು ತಗೊಂಡಿದ್ದೆ ಅಂದ್ರೆ ಇಟ್ ಇಸ್ ಅನ್ ಪರ್ಸನಲ್ ಲಯಬಿಲಿಟಿ. ಅವನು ಕೇಳಿ ತಗೋಬೇಕಾಗಿತ್ತು. ಸಂಸಾರದ ವಿಷಯವನ್ನ ಅವರು ಹಂಚಿಕೊಂಡು ಚರ್ಚೆ ಮಾಡಿಕೊಂಡು ಮಾಡಬೇಕಾಗಿತ್ತು. ಸೊ ವಿದೌಟ್ ಹಿಸ್ ನಾಲೆಜ್, ವಿದೌಟ್ ಹಿಸ್ ಕನ್ಸೆಂಟ್, ಅವನಿಗೆ ಗೊತ್ತಿಲ್ಲದೇನೆ, ಅವನಿಗೆ ಒಪ್ಪಿಗೆ ಇಲ್ಲದೇನೆ ಅವನ ಬೆನ್ನಿಂದ ಆಕೆ ವ್ಯವಹಾರ ಮಾಡಿದ್ರೆ ಅದು ಆಕೆಯ ವೈಯಕ್ತಿಕ ವ್ಯವಹಾರ. ಅಲ್ಲ, ಆ ಸಂದರ್ಭದಲ್ಲಿ ಗಂಡನ ಕಡೆಯಿಂದ ಹಣ ತಗೋತಾಳೆ ಸರ್. ನನಗೆ ಸ್ವಲ್ಪ ಅವಶ್ಯಕತೆ ಇದೆ, ಹಣ ಕೊಡು ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ಆಕೆಯನ್ನ ಪೀಡಿಸ್ತಾ ಇದ್ದಾನೆ, ನನಗೆ ವಾಪಸ್ ಕೊಡು ನಾನು ಕೊಟ್ಟಿದ್ದ ದುಡ್ಡನ್ನ ಅಂತ. ಇದು ಸಂಸಾರದ ವಿಷಯ. ಏನೇ ಆದ್ರೂ ಗಂಡ ಹೆಂಡತಿ ಅವ್ರ ಸಂಸಾರ ಸುಗಮವಾಗಿ ಸಾಗ್ಬೇಕು. ಸೊ ಏನೇ ಇಂಥ ವಿಷಯಗಳಿದ್ರು ಅವರು ಸೌಹಾರ್ದಯುತವಾಗಿ ತಮ್ಮ ಕುಟುಂಬ ಚೆನ್ನಾಗಿ ನಡಿಬೇಕಂದ್ರೆ ಅದನ್ನ ತಮ್ಮ ಇತಿಮಿತಿಯೊಳಗೆ ಅದನ್ನ ಬಗೆಹರಿಸ್ಕೊಂಡು ಅವ್ರ ಸಂಸಾರವನ್ನ ಸುಗಮವಾಗಿ ಸಾಗಿಸ್ತಕ್ಕಂಥ ಜವಾಬ್ದಾರಿ ಇಬ್ಬರ ಮೇಲೂ ಕೂಡ ಇದೆ. ಅಲ್ಲಿ ಅದು ಲೀಗಲ್ ರಿಲೇಶನ್ಶಿಪ್ ಆಗಲ್ಲ ಅಂತ.
ಇಲ್ಲ, ಲೀಗಲ್ ರಿಲೇಶನ್ಶಿಪ್ ಆಗ್ತದೆ. ಸೊ ಆದ್ರಿಂದ ಇದು ಸಾಲ ಅಂತ ಪರಿಗಣನೆ ಮಾಡಕ್ಕಾಗಲ್ಲ, ಅದು ಸಂಸಾರದ ವಿಷಯ. ಇರ್ಲಿದ್ರೆ ಇದೆಲ್ಲ ಬಿರುಕು ಬಿಟ್ಟು ಕೊನೆಗೆ ಮತ್ತೆ ಅದು ಅತಿರೇಕ ಕೊಂಡ್ರೆ ಅದು ಡೈವರ್ಸ್ ಅಲ್ಲಿ ಅದು ಪರ್ಯಾವಸಾನ ಆಗ್ತದೆ. ಆದ್ರಿಂದ ಇದೆಲ್ಲ ಕುಟುಂಬದ ವಿಷಯ, ಕುಟುಂಬದ ಸಮಸ್ಯೆ. ಸೊ ಅದರಿಂದ ಅವರು ಸೌಹಾರ್ದಿತವಾಗಿ ಕುಂತು ಮಾತುಕತೆಯ ಮೂಲಕ ತಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಸಂಸಾರದ ರಥವನ್ನ ಸುಗಮವಾಗಿ ಸಾಗಿಸತಕ್ಕಂತ ಜವಾಬ್ದಾರಿ ಇಬ್ಬರ ಮೇಲೂ ಕೂಡ ಇದೆ. ಧನ್ಯವಾದಗಳು ಸರ್. ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನ ತಾವು ನಡೆಸ್ಕೊಟ್ಟಿದ್ದೀರಿ ಸರ್. ಈ ರೀತಿಯಾದಂತಹ ಕಾರ್ಯಕ್ರಮ ಈ ಹಿಂದೆ ಯಾವ ಕಾರ್ಯಕ್ರಮನೂ ನಡೆದಿರಲ್ಲ ಅಂತ ನಾನು ಭಾವಿಸ್ತೀನಿ. ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ. ಈ ತಮ್ಮ ಒಂದು ಅಮೂಲ್ಯ ಒಂದು ಟೈಮ್ ಅನ್ನ ಈ ಒಂದು ಕಾರ್ಯಕ್ರಮಕ್ಕೆ ತಾವು ವಿನಿಯೋಗಿಸ್ತಾ ಇದ್ದೀರಿ. ಇದು ಜನಸೇವಾ ಕಾರ್ಯಕ್ರಮ ಅಂತ ನಾವು ಹೇಳಿದ್ರು ತಪ್ಪಾಗಲಾರದು. ಸೊ ಈ ನಿಟ್ಟಿನಲ್ಲಿ ತಮ್ಗೆ ನಾವು ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ತಮ್ಗೆ ನಾವು ಏನು ಅದನ್ನ ತಮ್ಗೆ ಅರ್ಪಿಸ್ತಾ ಇದ್ದು ಧನ್ಯವಾದಗಳನ್ನ ತಮ್ಗೆ ತಿಳಿಸ್ತಾ ಇದೀವಿ ಸರ್. ಧನ್ಯವಾದಗಳು ಸರ್.